ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಡೈರಿ ಡೇ ಯುನಿಟಿ ಹಾಸ್ಪಿಟಲ್ ಫಳ್ಳಿ ರೋಡ್ ಮ್ಯಾಂಗ್ಳೂರು ಮತ್ತು 2 ಸ್ಟಾರ್ ಸಂತೋಷ್ ರೈಸ್ ಮುಖ್ಯ ಪ್ರಾಯೋಜಕರಾಗಿರುವಂಥ ಜನಧ್ವನಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಸೊ ಉಳಿದ ಸೇತುವೆಗಳು ಹೇಗಿವೆ ಅಂತ ಗೊತ್ತಾಗಬೇಕಾದ್ರೆ ಅಥವಾ ಆ ಬಗ್ಗೆ ಪ್ರಗತಿ ಪರಿಶೀಲನೆ ಆಗಬೇಕಾದ್ರೆ ಅಥವಾ ಅವುಗಳ ಸ್ಥಿತಿಗತಿಗಳ ಅಂದಾಜು ಸಿಗಬೇಕು ಅಂತಾದರೆ ಒಂದು ಸೇತುವೆ ಬೀಳಲೇಬೇಕಾದಂಥ ಅನಿವಾರ್ಯತೆ ಮಂಗಳೂರಿನಂಥ ಬುದ್ಧಿವಂತರ ನಾಡಿಗೆ ಬಂದೊದಗಿದ್ದು ಮಾತ್ರ ಒಂದು ರೀತಿಯಲ್ಲಿ ಹಾಸ್ಯಾಸ್ಪದ ವಿಚಾರ. ಯಾಕಂತ ಹೇಳಿದರೆ 95 ವರ್ಷದ ಗುರುಪುರ ಸೇತುವೆಯ ಇವತ್ತಿನ ಪರಿಸ್ಥಿತಿಯನ್ನು ನೋಡಿದಾಗ ಅಲ್ಲಿ ಬಂದು ತಜ್ಞರು ಆ ಸೇತುವೆಯ ಗುಣಮಟ್ಟವು ಅಥವಾ ಅದು ಇನ್ನೆಷ್ಟು ವರ್ಷ ಸದೃಢವಾಗಿ ಬಾಳ್ವಿಕೆ ಬರುತ್ತೆ, ಅದಕ್ಕೇನಾದರೂ ಅಪಾಯದ ಪರಿಸ್ಥಿತಿ ಬಂದಿದೆಯಾ ಎನ್ನುವುದನ್ನು ಇವತ್ತು ನೋಡಿದರು. ಆ ದೃಶ್ಯವನ್ನು ನಿಮಗೆ ತೋರಿಸುವಂಥ ಪ್ರಯತ್ನವನ್ನು ಈಗ ನಾವು ಮಾಡ್ತಾ ಇದ್ದೇವೆ. ಗುರುಪುರ ಸೇತುವೆ 1923ನೇ ವರ್ಷದಲ್ಲಿ ಬ್ರಿಟಿಷರು ಕಟ್ಟಿಸಿದಂಥ ಒಂದು ಸೇತುವೆ. ಸೊ ಆ ಸೇತುವೆಯ ಕಾರ್ಯಕ್ಷಮತೆಯ ಬಗ್ಗೆ ಇವತ್ತು ತಜ್ಞರು ಬಂದು ಪರೀಕ್ಷಿಸಿದರು. ವಿಚಾರ ಏನಂತ ಹೇಳಿದರೆ, ಹೀಗೆ ಹಲವು ಸೇತುವೆಗಳು ಮಂಗಳೂರಿನ ಆಸುಪಾಸಿನಲ್ಲಿರುವಂಥ ನಮ್ಮ ಜಿಲ್ಲೆಯಲ್ಲಿರುವಂಥ ಸೇತುವೆಗಳ ಗುಣಮಟ್ಟವನ್ನು ಇವತ್ತು ಪರೀಕ್ಷೆಗೆ ಒಡ್ಡಲಾಗಿದೆ. ಇದಕ್ಕೆ ಮುಖ್ಯ ಕಾರಣ ನಿಮ್ಗೆ ಗೊತ್ತಿದೆ, ನಾವು ನಿನ್ನೆಯಿಂದ ಚರ್ಚೆ ಮಾಡ್ತಾ ಇದ್ದೇವೆ. ಬಹಳ ಪ್ರಮುಖವಾಗಿ ಮಲ್ಲರಪಟ್ಟಣ ಸೇತುವೆಯ ಆ ಒಂದು ದುಸ್ಥಿತಿ ಅಥವಾ ಇಡೀ ಸೇತುವೆ 2 ಸ್ಲ್ಯಾಬ್ಗಳು ಬಿದ್ದ ನಂತರ ಉಳಿದ ಸೇತುವೆಗಳ ಬಗ್ಗೆ ಇವತ್ತು ಚರ್ಚೆ ಆಗ್ತಾ ಉಂಟು. ಸುಮಾರು 2-3 ವರ್ಷಗಳಿಂದ ಮಲ್ಲಾರಪಟ್ಟಣ ಸೇತುವೆಯ ಬಗ್ಗೆ ಜಿಲ್ಲಾಧಿಕಾರಿಗಳಿಗೆ ಜಿಲ್ಲಾಡಳಿತಕ್ಕೆ ಮನವಿಯನ್ನು ಮಾಡ್ತಾ ಇದ್ರು. ಆದರೆ ಯಾವುದೇ ಕ್ರಮ ಆಗಿರಲಿಲ್ಲ. ಆ ಸೇತುವೆ ಬೀಳುವುದನ್ನೇ ನಮ್ಮ ಜಿಲ್ಲಾಡಳಿತ ಕಾಯ್ತಾ ಇತ್ತೇನೋ ಅಂತ ಅನಿಸ್ತಾ ಉಂಟು. ಈಗ ಅದಕ್ಕೆ ಆ್ಯಡ್ ಆಗಿ ಒಂದಿಷ್ಟು ಎಚ್ಚರಿಕೆಗೊಂಡಿದ್ದಾರೆ. ಮನವಿಗಳು ಅವತ್ತು ಕೊಡ್ತಾ ಇದ್ರು ಜನ, ಆದರೆ ಇವತ್ತು ಮನವಿ ಅಗತ್ಯಿಲ್ಲ. ಸಾಕ್ಷಾತ್ ಒಂದು ಸೇತುವೆ ಬಿದ್ದ ಬಳಿಕ ಇವತ್ತು ಗುರುಪುರದಂಥ ಸೇತುವೆಯ ಕಾರ್ಯಕ್ಷಮತೆಯ ಪರೀಕ್ಷೆ ಆಗ್ತಾ ಉಂಟು. ನಾವು ಆ ಬಗ್ಗೆ ಚರ್ಚೆ ಮಾಡ್ತೀವಿ. ಅದಕ್ಕಿಂತ ಮೊದಲು ವೀಕ್ಷಕರೊಬ್ಬರು ಬಹುಶಃ ಲೈನಲ್ಲಿ ಇದ್ದಾರೆ ಅಂತ ಅಂದುಕೊಂಡಿದ್ದೇನೆ, ಅದನ್ನು ಸ್ವೀಕರಿಸ್ತಾ ಇದ್ದೇವೆ. ನಮಸ್ಕಾರ. ಹೇಳಿ ತಮ್ಮ ಅಭಿಪ್ರಾಯ ಹೇಳಿ. ಹೇಳಿ ಇಮ್ತಿಯಾಜ್ ಅವರೇ. ಫಸ್ಟ್ ಆಫ್ ಆಲ್ ಆಗಿ ನಾನು ನಮ್ಮ ಫ್ರೆಂಡ್ ಇದ್ದಾರೆ ಬ್ರದರ್ ಸ್ವರಾಜ್ಗೆ ನಾನು ಒಂದು ನಮಸ್ತೆ ಹೇಳ್ತೀನಿ. ಓಕೆ 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 ಓಕೆ. ಹೌದು ಸರ್, ಈಗ ನೀವು ಹೇಳಿದ್ರಲ್ಲ ಬ್ರಿಡ್ಜ್ ಇದು ಬಗ್ಗೆ ಮಲ್ಲಾರಪಟ್ಟಣ. ಹೌದೌದು ಹೌದು. ಅದಕ್ಕೂ ಒಂದು ದುರಂತ, ದೊಡ್ಡ ದುರಂತ ನಮ್ಮ ಮಂಗಳೂರಲ್ಲಿ ತಪ್ಪಿ ಹೋಯ್ತು. ಕರೆಕ್ಟ್ ಕರೆಕ್ಟ್ ಎಸ್. ಮತ್ತೆ ಈಗ ನೋಡಿ ಸರ್, ನಮ್ಮ ಪಂಪಾಯಿಲಿಂದ ತೊಕ್ಕೋಡ್ ತನಕ ಇರುವ ರೋಡ್ ಉಂಟಲ್ಲ, ಅದರ ಬಗ್ಗೆ ನೀವು ಸ್ವಲ್ಪ ಡಿಬೇಟ್ ಅಲ್ಲಿ ಮಾತಾಡಿ. ಖಂಡಿತ ಖಂಡಿತ ಖಂಡಿತ. ನೋಡಿ ಸರ್, ನಾನು ಹೇಳಿಲ್ಲ ಅದರ ಬಗ್ಗೆ ನನ್ಗೆ ಅಸಹ್ಯ ಆಗ್ತಿದೆ ಹೇಳಲಿಕ್ಕೆ. ಅದು MP ನಳಿನ್ ಕುಮಾರ್ ಆಗಿರ್ಬಹುದು, ಅಲ್ಲ ನನ್ನ ಊರಿನ ಶಾಸಕ ತುಟಿ ಖಾದರ್ ಆಗಿರ್ಬಹುದು. ಓಕೆ ಓಕೆ. ಅದನ್ನು ಯಾವಾಗ ಸರಿಪಡಿಸಿಕೊಡ್ತಾರೆ? ಆ ರೋಡಲ್ಲಿ ಹೇಗೆ ನಾವು ಅವರ MLA MP ಅವರ ಗಾಡಿಯಲ್ಲಿ ಹೋಗ್ತಾ ಇಲ್ಲಲ್ಲ? ಇಲ್ಲ ಇಲ್ಲ. ಓಕೆ ಬರ್ತಾರಾ? ಇಲ್ಲಲ್ಲ. ಓಕೆ ಓಕೆ ಕರೆಕ್ಟ್. ಅಂದ್ರೆ ನಮ್ಮಂತ ಜನರಿದ್ದಾರಲ್ಲ ಸರ್, ನಾವು ಮೂರ್ಖರು. ಅಂದ್ರೆ ವಿದ್ಯಾಭ್ಯಾಸ ಇಲ್ಲದವರನ್ನು ನಾವು MP ಮಾಡಿ ಕಳಿಸಿದ್ದೇವಲ್ಲ ಮೇಲಕ್ಕೆ, ಅದು ನಾವು ಮಾಡಿದಂತ ದೊಡ್ಡ ತಪ್ಪು ನಮ್ಮ ಮಂಗಳೂರಿನವರು. ಸರಿಯ ತಪ್ಪು ಸರ್ ನಮ್ಮ ಮಾತಿದ್ದು. ನಿಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರಿ, ಬಹುಶಃ ಅದು ಸಾರ್ವತ್ರಿಕ ಅಭಿಪ್ರಾಯ ಹೌದಾ ಅಲ್ವಾ ಅಂತ ನೋಡಬೇಕು. ಸರಿ, ಓಕೆ, ನಿಮ್ಮ ಪಾಯಿಂಟ್ ಅರ್ಥ ಆಯ್ತು. ನಾವು ಆ ಬಗ್ಗೆ ಚರ್ಚೆ ಮಾಡ್ತೀವಿ. ಕಾರ್ಯಕ್ರಮ ಇವತ್ತಿನ ಭಾಳ ಪ್ರಮುಖವಾಗಿರೋ ಟಾಪಿಕ್ ನಿಮಗೆ ಗೊತ್ತಿರುವಂತೆ ಸೇತುವೆಗಳ ಬಗ್ಗೆ, ನಮ್ಮ ಗುರುಪುರ ಸೇತುವೆಯ ಬಗ್ಗೆ ಸ್ಪೆಷಲ್ ಆಗಿ ಚರ್ಚೆ ಮಾಡ್ತಾ ಇದ್ದೇವೆ. ಹಾಗೆ ಕೂಳೂರು ಸೇತುವೆ ಇದೆ, ಪಾಣೇರ್ ಸೇತುವೆ ಇದೆ, ಅನೇಕ ಸೇತುವೆಗಳು, ಪಣಂಬೂರು, ಹೀಗೆ 10 ಹಲವು ಸೇತುವೆಗಳು ಯಾವ ಪರಿಸ್ಥಿತಿಯಲ್ಲಿದೆ ಆ ಬಗ್ಗೆ ಚರ್ಚೆ ಮಾಡಿ ಒಂದು ಕಾರ್ಯಕ್ರಮ. ಇವತ್ತು ಇಬ್ಬರು ಗಣ್ಯರಿದ್ದಾರೆ. ಒಬ್ಬರು ಶ್ರೀಯುತ GK ಕಿಟ್ಟಣ್ಣರೈ ಅವರು ಪ್ರಗತಿಪರ ಕೃಷಿಕರು ಮತ್ತು ಗುರುಪುರದ ಸ್ಥಳೀಯರು. ಅವರಿಗೆ ಕಾರ್ಯಕ್ರಮ ಪ್ರೀತಿಯ ಸ್ವಾಗತ. ಅದೇ ರೀತಿಯಲ್ಲಿ ಸೂರಜ್ ರೈ ಅವರು ಸಾಮಾಜಿಕ ತಾಣಗಳಲ್ಲಿ ತಮ್ಮ ವಿಡಿಯೋಗಳ ಮೂಲಕ ಈಗಾಗಲೇ 1000 ಜನ ಅಭಿಮಾನಿಗಳನ್ನು ಸಂಪಾದಿಸಿದವರು. ಅವರಿಗೆ ಕೂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಸೊ ಕಿಟ್ಟನ್ ರೈಗಳೇ, ಏನು ಹೇಳ್ತೀರಿ? ಗುರುಪುರದ ಇವತ್ತಿನ ಆ ಸೇತುವೆಯ ದೃಶ್ಯ ನಿಮ್ಮ ಮುಂದೆ ಇದೆ, ನೀವು ಅಲ್ಲಿನವರು. ಇವತ್ತು ನಿಮ್ಗೆ ಅಲ್ಲಿಂದ ಬರಲಿಕ್ಕೇ ಸಾಕಷ್ಟು ಕಷ್ಟ ಆಗಿದೆ ಅಂತ ಒಂದು ಪರಿಸ್ಥಿತಿ ಇವತ್ತು ಗುರುಪುರದಲ್ಲಿ ಸೇತುವೆಯ ಆಸುಪಾಸಿನಲ್ಲಿದೆ. ಏನು ಹೇಳ್ತೀರಿ ಸ್ಟಾರ್ಟಿಂಗಲ್ಲಿ? ಈ ಗುರುಪುರ ಎಂಬ ಊರು ನಮ್ಮದು, ಇದೊಂದು ಗುರುಮಠ ಇದ್ದಂಥ ಊರು. ಅಂದರೆ ಒಂದು ಪುಣ್ಯಭೂಮಿ ಇದು. ಇದರಲ್ಲಿ ಅನೇಕ ಆಲುಪರಾಧಿಯಾಗಿ ಕೊನ್ನರು, ಬಂಗರು ಮತ್ತು ಇವರು ಮಾಯಿಪಾಡಿ ಅರಸರುಗಳು
ಟಿಪ್ಪು ಸುಲ್ತಾನ್ ಸಹ ಇದೇ ಪ್ರದೇಶದಲ್ಲಿ ಎಲ್ಲ ಆಳ್ವಿಕೆ, ಆಮೇಲೆ ನಂತರ ಬ್ರಿಟಿಷರು Okay. ಬ್ರಿಟಿಷರು ಈ ಪ್ರದೇಶವನ್ನು ನಮ್ಮ ಭಾರತವನ್ನು ಆಳಿದ ಸಂದರ್ಭದಲ್ಲಿ 1923ರಲ್ಲಿ ಅಂದರೆ ನಮ್ಮ ಹಿರಿಯರು ಹೇಳಿದ ಪ್ರಕಾರ ಮತ್ತು ಅಲ್ಲಿದ್ದ ದಾಖಲೆ ಪ್ರಕಾರ 23ರಲ್ಲಿ ಈ ಒಂದು ಬ್ರಿಡ್ಜ್ ಅಂದ್ರೆ ಆಲ್ಮೋಸ್ಟ್ 95 ವರ್ಷ ಆಯ್ತು. 95 ವರ್ಷ ಆಯ್ತು. ಇನ್ನೊಂದು 5 ವರ್ಷದಲ್ಲಿ 100 ವರ್ಷ ಕಾಲಿಡ್ತದೆ. ಎಸ್, ಒಂದು ಕರೆ ಸ್ವೀಕರಿಸಿ, ನಾ ಬಗ್ಗೆ ಬರ್ತೀನಿ. ಹಲೋ, ನಮಸ್ಕಾರ. ನಮಸ್ತೆ, ಹೇಳಿ ಹೇಳಿ ಪ್ರಸಾದ್ ಅವರೇ, ನಿಮ್ಮ ಅಭಿಪ್ರಾಯ ಹೇಳಿ. ಇದು ಎಲ್ಲಾ ಚಾನಲ್ ಅಲ್ಲಿ ಬರ್ತಾ ಇದೆ. ಇದರ ಬಗ್ಗೆ ಚರ್ಚೆ ಮಾಡಿ ಏನಾದ್ರೂ ನಿಮಗೆ ಬ್ರಿಡ್ಜ್ ಅನ್ನು ನಿಮಗೆ ಮಾಡ್ಲಿಕ್ಕೆ ಆಗ್ತದಾ? ಚರ್ಚೆ ಮಾಡದಿದ್ರೆ ಬ್ರಿಡ್ಜ್ ಸರಿ ಆಗತ್ತಾ? ಚರ್ಚೆ ಮಾಡಿ ಇದರ ಬಗ್ಗೆ ಯಾರು ಸಹ ಮಾಡ್ಲಿ. ಅದೇ ಮುಲ್ಲಾರಪಟ್ಟಣದಲ್ಲಿ ಎಷ್ಟು ಜನ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ರಿಪೇರಿ ಮಾಡಿದಾರ? ಇಲ್ಲ. ಇದು ಗೂಡೂರು ಬ್ರಿಡ್ಜ್ ಸಹ ಹಾಗೆ, ಬೈಕಂಪಾಡಿ ಬ್ರಿಡ್ಜ್ ಸಹ ಹಾಗೆ. ಚರ್ಚೆ ಮಾಡಿ ನಿಮ್ಗೆ ವೇಸ್ಟ್ ಮಾಡ್ತೀರಿ, ಟೈಮ್ ವೇಸ್ಟ್ ಮಾಡ್ತೀರಿ, ಸುಮ್ಮನೆ 4 ಜನ ಕೂತ್ಕೊಳ್ತೀರಿ, ಚರ್ಚೆ ಮಾಡ್ತೀರಿ, ಹೋಗ್ತೀರಿ. ಇಲ್ಲ, ನೀವು ಹೀಗೆ ಮಾತನಾಡುವುದರಿಂದಲೇ ಇವತ್ತು ನಮ್ಮ ಪರಿಸ್ಥಿತಿ ಹೀಗೆ ಆಗಿರೋದು. ನಿಮ್ಮಂತಹ ಇಲ್ಲಿ ಕೇಳಿ, ನಿಮ್ಮಂತಹ ಇಲ್ಲಿ ಕೇಳಿ ನಿಮ್ಮಂತಹ ಜನ ಹೀಗೆ ಯಾರೋ ಒಬ್ರು ಕಳೆದ ಬಾರಿ ಹಮೀದ್ ಅವರು ಅಲ್ಲಿ ನಿಂತು ವಿಡಿಯೋ ಮಾಡ್ತಿದ್ದಾಗ ನಿಮ್ಮಂಥವ್ರು ಯಾರೋ ಮಕ್ಕರ ಮಾಡಿ ತಮಾಷೆ ಮಾಡಿದ್ದಕ್ಕಾಗಿ ಇವತ್ತು ಅಂತ ಎಷ್ಟೋ ಮಂದಿಗೆ ಇವತ್ತು ಉತ್ಸಾಹ ಕುಂದಿ ಹೋಗಿದೆ ಹೋರಾಟ ಮಾಡಲಿಕ್ಕೆ. ನೀವೇ ಹೀಗೆ ಮಾತಾಡೋದು, ನಿಮ್ಮಂಥವರೇ ಹೋರಾಟ ಮಾಡಲಿಕ್ಕೆ ಜನರನ್ನು ಪ್ರೇರೇಪಿಸಬೇಕಿರುವುದು. ಇರು ಮೀಡಿಯಾದಕ್ಕೂ ಮಸ್ತ್ ಸಮಸ್ಯೆ ತೋರಿಸ್ಪದೇರು, ಮಸ್ತ್ ಸಮಸ್ಯೆಗೆ ರಾಜಕಾರಣಗಳು ಸ್ಪಂದಿಸುದು ನೆಟ್ ಬೇಲೆ ಮಂತಾರೆ ಅನ್ಕೊಂಡು ಇನಿ ಮೀಡಿಯಾದಕ್ಕೂ ಇತ್ತಿನ ಇಟ್ಟು ಒಂಚೂರು ಚೋಜೊಂದುಂಡು ದುಮ್ಮು ಮೀಡಿಯಾ ಇತ್ತನ ದುಮ್ಮು ಮೀಡಿಯಾ ಇಚ್ಚಂದಿನ ಏತ್ ಜನ ಕಾಸು ಲುಟ್ಟುದು ಇನಿ 10 ಅಂಶ ಮುಟ್ಟಲ ಕಾಸು ಬಂದಿತ್ತೀರಿ. ಇನಿ ಮೀಡಿಯಾಲು ಸೋಷಿಯಲ್ ಮೀಡಿಯಾ ಇತ್ತಿನ ಇಟ್ಟು ಇನಿ ಪೂರ ಸಮಸ್ಯೆలు ಗೊತ್ತಾ ಒಂದುಂಡು. ಇನಿ ಸೋಷಿಯಲ್ ಮೀಡಿಯಾ ಇರು ಪಂಡರ್ ಇನಿ ಪಂಪಿನಿ ಇಂಗ್ಲು ಮೊಕ್ಕಲು ಪನ್ಪರ್ ಇರು ಓಕೆ ಸರಿ ಮೊಕ್ಕಲು ಮೀಡಿಯಾ ಮೊಕ್ಕಲ ಬೇಲೆ ಒಂದು ಆಣ ನಮ್ಮ ಸಾಧನೆ ದಾದೊಂಡು ನಮ್ಮ ಅತ್ತದ ನಮ್ಮ ಮನ್ಪಂದ ಕುಲ್ಲಿನೆಡದ ಅದೇ ಪನ್ಪಿನಿ ಇನಿ ನಮ್ಮ ಮನ್ಪಂದ ಕುಲ್ಲಿನೆಡದ ಇನಿ ಒಂದು ಬಸ್ ಇಟ್ಟು ಒಂದು 100-200 ಜನ ಮಿನಿ ಸೈತನು ಅಂದ ದಾದ ಮಂತೋರವಲ್ಲಿ. ಬಹುಶಃ ನಮ್ಮ ದಕ್ಷಿಣ ಜಿಲ್ಲೆಯಲ್ಲಿ ಹೆಚ್ಚಿನ ಪ್ರಾಬ್ಲಮ್ ಇದೆ. ನಾವು ಹೋರಾಟ ಮಾಡಲಿಕ್ಕೆ ಹೋಗುದಿಲ್ಲ, ಮಾಡಲಿಕ್ಕೆ ಹೋದವರನ್ನು ಅಥವಾ ಆ ಬಗ್ಗೆ ಧ್ವನಿ ಎತ್ತುವವರನ್ನು ಅಲ್ಲೇ ತಮಾಷೆ ಮಾಡಿ ಬಿಡುವಂತ ಕೆಲಸ. ಧ್ವನಿ ಎತ್ತಿನಕ್ಲೇನು ತಮಾಷೆ ಅಡಿಗೆ ಕೆರ್ದು ಉಡ್ಪೇರಿ ಅವನತೆ ಒಂದು ನಮ್ಮ ಸಮಸ್ಯೆ ನಮ್ಮ ಊರ್ದಕ್ಕೆ ನಾವು ಒಂದು ಉಪ್ಪುನು ಏರು ಮೂಲು ಇನಿ ಒರಿಯೇ ಒಂದು ವೇಳೆ ಮಿನಿ ನೆತ್ತ ಬಗ್ಗೆ ಏರ್ಲ ಹೋರಾಟ ಮಲ್ಪೇರು ಬತ್ತು ಮಂದಣ್ಣ ఆయన ಕೈಕಾರ್ ಪೊಲ್ತುದು ఆయన ಕುಲ್ಲಲ್ಲ ಮಲ್ಪೇರು ಒಂದು ನಮ್ಮ ಊರ್ದ ಸಮಸ್ಯೆ ಅದೀನಿ. ಇನಿ ಒಂದು ಪ್ರತಿ ಒಂದು ವಿಷಯಗಳು ನಮ್ಮ ಜವನೆನಕಲು ದುಮ್ಮೂರು ದಿನ ಹೋರಾಟ ಮಂತ ಬೈದ್ರು ಮಂದಣ್ಣ ಈತ್ ಪೋರ್ತು ನಮ್ಮ ಈ ಸಮಸ್ಯೆ ಬೈದಂದು ಇನಿ ಮನ್ಮಿನಿ ಈ ಮುಲ್ಲಾರಪಟ್ಟಣ ಸರಿ ಆ ಮುಲ್ಲಾರಪಟ್ಟಣ ದಾಲ ಇನಿ ಸಾವು ನೋವು ಆತಜಿ ಒಂದು ವೇಳೆ ಸಾವು ನೋವಿನ ಆತು ಮಂದಾಂಡ ಈತ್ ಪೋರ್ತು ಎಂಚಿನ ಬರ ಆತು ಇನಿ ಬತ್ತೇರಿ ಮುಲ್ಲಾರಪಟ್ಟಣದ ಬ್ರಿಡ್ಜ್ ಬೂರ್ನೆಟ್ ಇನಿ ಸೇತುವೆ ತಪಾಸಣೆಗೆ ಗಾಡಿ ಒಂದು 10 ಲಕ್ಷ ಗಟ್ಟಲೆ ಖರ್ಚು ಮಾಡ್ತದೆ ಈ ಜನ ಬೈದ್ವಾ? ನಾವೊಂದು ಮಾತು ಹೇಳ್ತೇವೆ. ಈ ದಿವಸ ಬೆಳಿಗ್ಗೆ ಅಲ್ಲಿ ಧಾರಣ ಶಕ್ತಿ ಏನುಂಟು, ಆ ಬ್ರಿಡ್ಜಿನ ಕೆಪಾಸಿಟಿ ಏನುಂಟು ಚೆಕ್ಕಿಂಗ್ ಬಂದರು. ಬೆಳಗಾವಿನಿಂದ ಬಂದಿದ್ದಾರೆ ಅಂತ ಹೇಳಿದ್ರು, ಅಲ್ಲಿ ಬಂದಿದ್ರು. ಬರುವಾಗ ಎಷ್ಟೋ ಮಂದಿಗೆ ಈ ವಿಷಯವೇ ಗೊತ್ತಿಲ್ಲ. ಏನೋ ಒಂದು ವಿಜಯ ಕರ್ನಾಟಕ ಏನೋ ಪೇಪರಲ್ಲಿ ಮತ್ತು ಕೆಲವು ವಾಟ್ಸಪ್ಪಲ್ಲಿ ಎಲ್ಲ ಅದು ಸ್ವಲ್ಪ ಬಂದಿದ್ದಂತ ಹೇಳ್ತಾರೆ. ಎಷ್ಟು ಮಂದಿ ಅಲ್ಲಿ ದುಡಿಯುವ ಕೈಗಳುಂಟು. ಇದು ಮೇಲೆ ಒಂದು ದೊಡ್ಡ ಫ್ಲಾಟಲ್ಲಿ ಕೂತು ಅಲ್ಲಿ ಹವಾನಿಯಂತ್ರಿತ ಕಟ್ಟಡಿಯಲ್ಲಿ ಕೂತವರಿಗೆ ಇದು ವಿಷಯ ಗೊತ್ತಾಗುದಿಲ್ಲ. ನಮ್ಮೂರಿನಲ್ಲಿ ಇರುವುದೇನೆಂದರೆ ಮುಂಚೆ ಕೃಷಿ, ಈಗ ಮಂಗಳೂರಿಗೆ ಎಲ್ಲ ಇದಕ್ಕೆ ಅಂತ ಗಾರೆ ಕೆಲಸಕ್ಕೆ ಕಂಪನಿಗಳಿಗೆ ಇದಕ್ಕೆ ಹೋಗೋರೆಲ್ಲ ಕೈ ತುಂಬ ಕೆಲಸ ಮಾಡಿ ಅವರಿಗೆ ಸಂಜೆ ದುಡ್ಡು ತರಬೇಕು. ಅಂಥವ್ರ ಪಾಪ ಎಷ್ಟು ಕಷ್ಟ ಬಂದರು ಇವತ್ತು. ನಮ್ಮ ನೋಡಿ ನಮ್ಮ ಮೂಡುಬಿದ್ರೆ ಟು ಇದರಲ್ಲಿ ಇರುವುದೇನೆಂದರೆ ಇಲ್ಲಿಂದ ನಮ್ಮ ಮೂಡುಬಿದ್ರೆಯಿಂದ ಎಷ್ಟೋ ಇಂಜಿನಿಯರಿಂಗ್ ಕಾಲೇಜುಗಳು, ಎಷ್ಟೋ ಸಣ್ಣ ಎಲಿಮೆಂಟ್ರಿ ಕಾಲೇಜುಗಳು, ಸಣ್ಣ PUC ಕಾಲೇಜುಗಳು, ಎಷ್ಟು ಜನಕ್ಕೆ ರಜೆ ಆಯ್ತು ಇವತ್ತು, ಯಾರಿಗೂ ಗೊತ್ತಿಲ್ಲ. ಈ ಸಮಸ್ಯೆ ದೂರದಲ್ಲಿ ನಿಂತು ಮಾತಾಡೋರಿಗೆ ಗೊತ್ತಾಗೋದಿಲ್ಲ. ನಾನಿರುವುದು ಹೊಳೆ ಬದಿಯಲ್ಲಿ, ನಾನು ದಿನನಿತ್ಯ ನೋಡ್ತೇನೆ. ದಿವಸಕ್ಕೆ ಬೇಸಿಗೆಗಾಲದಲ್ಲಿ 10 ಸಲ ಈ ಬ್ರಿಡ್ಜ್ ಬ್ಲಾಕ್ ಆಗ್ತದೆ. ಈ ಬ್ರಿಡ್ಜ್ ಬ್ಲಾಕ್ ಆಗುವಾಗ ಯಾರು ಅದನ್ನು ಇದು ಮಾಡ್ಲಿಕ್ಕೆ ತಯಾರಿಲ್ಲ, ಬೈಕೊಂಡು ಹೋಗ್ತಾರೆ. ನಾವು ಹೋರಾಟ ಮಾಡಿದ್ರೆ ಏನು ಮಾಡ್ತಾರೆ ಅಂದರೆ ಅವರಿಗೆ ಬೇರೆ ಕೆಲಸ ಇಲ್ಲ ಅಂತ ದೊಡ್ಡ ದೊಡ್ಡ ಜನಪ್ರತಿನಿಧಿಗಳೇ ನಮಗೆ ಸುಧಾಕರ ಪುಂಜರು ಆದಿಯಾಗಿ ನಾವು ಮದ್ದೊಬ್ಬರು ಫಾರೆಸ್ಟ್ ರಿಟೈರ್ಡ್ ಒಬ್ಬರು ಪರ್ಸನ್ ಇದ್ದಾರೆ ಇಲ್ಲಿ ತೋಡರ್ನವರು, ಬಜಾಲ್ನವರು, ಅವರು ಆದಿಯಾಗಿ ಎಲ್ಲ ಸೇರಿಕೊಂಡು ನಾವು ಹೋರಾಟ ಮಾಡಿದ್ವು ಹೋರಾಟ ಸಮಿತಿಯಲ್ಲಿ. ಆವಾಗ ಏನು ಮಾಡಿದ್ರು ಜನಪ್ರತಿನಿಧಿಗಳು ಅವರ್ಕಲೇ ಬೇಲಜ್ಜಿ ಮಾರಾಯ. ಈಗ ಮುರಿದು ಬಿದ್ದಾಗ ಗೊತ್ತಾಗೋದು. ಇನ್ನೊಂದು ಕರೆ ಕಾಯ್ತಾವ. ನಮಸ್ಕಾರ. ಹಲೋ, ನಮಸ್ತೆ. ಹೇಳಿ ಮಾತಾಡಿ. ಹೇಳಿ ಲತೀಫರ್. ಹಾಂ ಹೇಳಿ.
ಪಾಸ್ ಆಗಿ ನಿಂತಿದ್ದೇನೆ. ಹಾ. ಅಲ್ಲಿ ಫುಲ್ ಟ್ರಾಫಿಕ್ ಪ್ರಾಬ್ಲಮ್ ಸರ್. ಓಕೆ ಪ್ರಾಬ್ಲಮ್ ಹೇಗೆ ಸೊಲ್ಯೂಷನ್ ಮಾಡ್ತಾರೆ ಅಂತ ಕ್ಲಿಯರ್ ಮಾಡ್ತಾರೆ ಅಂತ ಹೇಳ್ಬೇಕು ಸರ್. ಕರೆಕ್ಟ್. ಎಸ್, ನೀವು ಉಳ್ಳಾಲ ಸಂಕದ ಬಗ್ಗೆ ಹೇಳ್ತಾ ಇದ್ದೀರಿ. ಅಲ್ಲ ಹಾ, ಫ್ಲೈಓವರ್, ಯಾ ಗೊತ್ತಾಯ್ತು. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಎಸ್, ಅಫ್ಕೋರ್ಸ್. ಎಸ್, ನಿಮ್ಮ ಪ್ರಾಬ್ಲಮ್ ಅರ್ಥ ಆಯ್ತು. ಎಸ್, ಅವರಿಗೆ ಆದರೆ ನಿಮ್ಗಾದ್ರೆ ಸ್ವಾಮಿ ಎರಡೆರಡು ಬ್ರಿಡ್ಜ್ ಉಂಟು. ನಮ್ಮ ಕಡೆ ಬ್ರಿಟಿಷರ ಕಾಲದ ಬ್ರಿಡ್ಜ್ ಮುರಿದು ಬಿದ್ದರೆ ಮೊದಲೇ ಹೇಳ್ತಾರೆ ಮಂಗಳೂರು ಸ್ಮಾರ್ಟ್ ಸಿಟಿ ಅಂತ. ಮೊದಲು ಗ್ರೇಟರ್ ಮಂಗಳೂರು ಅಂತ ಹೆಸರಿಡ್ತಾರೆ. ಮೊನ್ನೆ ಅಂಕಿಅಂಶದಲ್ಲಿ ಬಂತು ಏನು ಗೊತ್ತಾ ನಿಮಗೆ, ಮಂಗಳೂರಲ್ಲಿ ವೃದ್ಧ ಮಾತಾಪಿತರನ್ನು ನೋಡುವುದಿಲ್ಲ ಅಂತ ಹೇಳ್ತಾರೆ. ಯಾರು ಮೊನ್ನೆ ನೀವು ಪೇಪರಲ್ಲಿ ಓದಿರ್ಬೋದು. ಹಾಗೆ ಈ ವೃದ್ಧ ಒಂದು ಸೇತುವೆ 95 ವರ್ಷದವರನ್ನು ಹೇಗೆ ಮಾತಾಪಿತರನ್ನು ಮಂಗಳೂರಿನಲ್ಲಿ ಪ್ರಥಮವಾಗಿ ಇದು ಉಂಟಂತ ಅಂಕಿಅಂಶದಲ್ಲಿ ಬಂದಿದೆ, ಹಾಗೆ ಈ ವೃದ್ಧ ಸೇತುವೆ ಇದು ನಾಳೆ ಬಿದ್ದ ಮೇಲೆ ಇವರು ಬರೋದು ಈ ಜನಪ್ರತಿನಿಧಿಗಳು. ಏನ್ ಇವರಿಗೆ ಇದರ ಮೇಲೆ ಈಗ ಆಲ್ಮೋಸ್ಟ್ ಬಿದ್ದ ಮೇಲೆ ಹೇಳ್ತೇನೆ ಇವ್ರೆ. ಇಲ್ಲಿ ಕಾರ್ಕಳದಿಂದ MLA ಆಗಿ ಕರ್ನಾಟಕದ ರಾಜಗದ್ದುಗೆಯನ್ನು ಮುಖ್ಯಮಂತ್ರಿ ಪಟ್ಟವನ್ನು ಏರಿದವರಿಂದ ಹಿಡಿದು ಇಲ್ಲಿ ಉಸ್ತುವಾರಿಗಳಾಗಿ ಬೆಳೆದವರಿಂದ ಹಿಡಿದು ಈ ಹಿಂದೆ ಉಡುಪಿಯಿಂದ ಇಲ್ಲಿವರೆಗೆ MP ಗಳಾಗಿದ್ದವರು ಈಗೇನು ನಿದ್ದೆ ಮಾಡ್ತಾರಾ? ಇವರೇನು ನಮ್ಗೇನು ಮುಂಗಾಯಿಗೆ ಅಂತ ಬೆಲ್ಲ ಮುಟ್ಟಿಸಿ ನೆಕ್ಲಿಕ್ಕೆ ಹೇಳುದ ಇದು? ಸ್ವಾಮಿ ಇದು ಏನಂದ್ರೆ ಇದು ಬಿದ್ದು ಹೋದ್ರೆ ಕೇಳುವವರು ಯಾರು ಗತಿ? ಇಲ್ಲಿ ಸತ್ರ ಯಾರು? ಇದೇನು ಇಲ್ಲಿ ಯಾವಾಗಲೂ ನಾವು ನೋಡ್ತೇವೆ ವರ್ಷಕ್ಕೆ 3-4 ಮಂದಿ 5 ಮಂದಿ ಬಂದು ಆತ್ಮಹತ್ಯೆ ಮಾಡೋ ಸೇತುವೆ ಅಂತ ಹೆಸರು ಬಂದಿದೆ. ಇದು ಇನ್ನು ಬಿದ್ದು ಅದಕ್ಕೆ ಹೆಸರು ಬರಬೇಕಾ? ಇದಕ್ಕೆ ನಮ್ಗೆ ನ್ಯಾಯ ಕೊಡಿ, ಜನಪ್ರತಿನಿಧಿಗಳ ನ್ಯಾಯ ಕೊಡಿ. ಮೊನ್ನೆ ಮುಲ್ಲರಪಟ್ಟಣ ಸೇತುವೆ ಬಿದ್ದ ಮೇಲೆ ನೀವು ಎಚ್ಚೆತ್ತಾಗುದಲ್ಲ. ಈ 95 ವರ್ಷದ ಮುದುಕ ಇಷ್ಟು ತಾಳಿದಾನಲ್ವಾ ನೋಡಿ ಸ್ವಾಮಿ. ನಾವು ಹೇಳ್ತೇವೆ 10 ಟನ್ ಕೆಪಾಸಿಟಿಯ ಒಂದು ಇದಕ್ಕೆ ಬೆಡ್ಫೋರ್ಡ್ ಲಾರಿ ಮಾಡುವಂತ ಹೋಗುವಂತ ಇದು ಮಾಡಿದಂತ ರಸ್ತೆ ಇದು ಸೇತುವೆ. 40 ಟನ್ 50 ಟನ್ ಇಲ್ಲಿ ಕಂಟೈನರ್ಗಳು ಹೋಗ್ತಾವೆ ಅಂದ್ರೆ ಅದನ್ನ ಯಾಕೆ ಬ್ಯಾನ್ ಮಾಡೋದಿಲ್ಲ? ಕಣ್ಣಿದ್ದು ಕುರುಡ್ರು ಏನು ದೊಡ್ಡ ದೊಡ್ಡ ಕಂಪನಿಯವರಿಗೆ ಏನು ನಿಮ್ಮ ಅವರಿಂದ ಹಣ ತಗೊಂಡು ನಿಮ್ಗೆ ಏನು ಓಟ್ ಬರುವಾಗ ನಿಮ್ಗೆ ಫಂಡ್ ಕೊಟ್ಟಿದ್ದಾರೆ ಅವರು. ನಾವೇನು ಇಲ್ಲಿ ಉಳಿಬೇಕಾ? ಅಲ್ಲ ನಾವು ಅಳಿಬೇಕಾ? ಅಲ್ಲ ನೀವು ಇದನ್ನು ಈ ಬ್ರಿಡ್ಜ್ ಅನ್ನು ಬೀಳಿಕೆ ಬಿಡು ಅಂತ ನಾವು ದೋಣಿ ವ್ಯವಸ್ಥೆ ನಾವು ಮಾಡಿಕೊಳ್ತೇವೆ. ಏನ್ ನೀವು ಜನಪ್ರತಿನಿಧಿಗಳು ಈತ ಹೋರಾಟ ಆಯ್ನ ಬಕ್ಕಳ ದಾದ ಕೆನ್ನಕಲ ಇಜ್ಜರ್ ಪನ್ಪನೆ ಒಂಜಿ ಇತುಲಿ ಮೂಲು ದಾದಾಪು ಹೋರಾಟ ಮಲ್ಪೇರ್ನ ಒಂಜಿ ಜನ ಉಳ್ಳು ಜನಕಲ ಥಿಂಕಿಂಗ್ ದಾದೊಂಡು ಸೌರಾಜ್ ಉಲ್ಲೇರು ಆಮೇಲೆ ಶಶಿಧರ್ ಶೆಟ್ಟಿ ಉಲ್ಲೇರು ಈಮೇಟ್ ಹೊಳ್ಳೇರು ಉಲ್ಲೇರು ನೇತ್ರಾವತಿ ದೇಕು ಹೋರಾಡರೆ ಹೊಳ್ಳೇರು ಉಲ್ಲೇರು ಅಂಜ ಪರಿಸರ ದೇಕು ಹೋರಾಡರೆ ಶಶಿಧರ್ ಉಲ್ಲೇರು ಅಂಜ ಕಜವ್ ದೇಕು ಹೋರಾಡರೆ ಸೌರಾಜ್ ನಕಲು ಉಲ್ಲೇರು ಅಂಜ ರಾಮಕೃಷ್ಣ ಮಿಷನ್ ಉಲ್ಲೇರು ಥಿಂಕಿಂಗ್ ಅಂಚುಂಡು ಜನಕಲಿಗಿನ ಯಾನ್ ಪ್ರತಿಯೊರ್ಲ ಅನ್ಪಿನಿ ಇನಿ ಪ್ರತಿಯೊರ್ಲು ಎದುರು ಬರೋಡಾಪುನು ಇನಿ ಎಂಕುಲು ಇನಿ ಹೊರಾಡರೆ ಅಕ್ಲು ಉಲ್ಲೇರು ಮೊಕ್ಲು ಪಬ್ಲಿಸಿಟಿಗೋಸ್ಕರ ಐಕ್ ಮಲ್ಪೇರು ಅವು ಥಿಂಕಿಂಗ್ ಬರ್ರವಲ್ಲಿ ಯಾಮನ್ಪಿನಿ ಇನಿ ಮೈದಾನ ಥರ್ಡ್ ಕ್ಲಾಸ್ ಡ್ಯಾನ್ ತೋಡದ ಬಗ್ಗೆ ಪಾರ್ದಿತ್ತೆ ಅವೇ ತೋಡುಡು ಐನಿನದು ಬೊಕ್ಕ ಒಂಜಿ ಡೆಡ್ ಬಾಡಿ ತಿಕ್ಕುಂಡು ಕಾಯಿ ತಿಕ್ಕುಂಡು ಅಲ್ಪಾಯೆ ಒರಿ ಪರ್ದು ಟೈಟಾತಿನಯೇ ಆ ತೋಡು ಬೂರ್ದಿತ್ತೆ ಆ ಬೂರ್ನ ಜನಕು ತೂತೇರು ಜನಕು ದಾಯ ಮಲ್ಲೆಜ್ಜಿ ಮಾರು ಉಪ್ಪಡನ್ ಬುಡ್ದು ಬೇರು ಮನದನ್ನ ಕೈ ಮಾತ ತೋಸ್ಪೊಂದು ಆ ತೋಡು ಬಂದೈನೆಟ್ ನೀರಿತ್ತು ಇನಿ ಆ ತೋಡು ವಿಷಯ ಪಾತ್ರಜಿ ಇನಿ ಇತ ಮಕ್ಕಳು ಬಂದು ಪೇರಿ ಪಂಪೆಲ್ಲ ಹಿಡಿದು ತೊಕ್ಕೊಟ್ಟು ನಮ್ಮ ಏಪಲಕ್ಕಿನಿ ಒಂಜಿ ವರ್ಷ ದುಮ್ಮು ಲಕ್ಕಿನಿ ನೆಟ್ ದುಂಬು ಓಲ್ ಲಕ್ಕದಿರ್ ಬಲ್ಲಿ ಇನಿ ಅನ್ಬಿನಿ ಪ್ರತಿ ಒರಿ ನಮ್ಮ ಇನಿ ಓಟ್ ಕೊಡ್ತಾ ಇವಾಗ ಎಂಕ್ಲೆ ಕೇಳ್ ಹಾಕೊಂಡು ಇನಿ ಎಂಗಳು ಮಿತ್ತದಕ್ಲೆ ಅಂತೂ ತಿರ್ತದಕ್ಲೆ ಓಟ್ ಕೊಡ್ತಾ ಇನ್ ಎಂಗಳು ಮಿತ್ತದಕ್ಲೆ ಎಂಚ ಬೇಲೆ ಮಂತೊಂದಿಲ್ಲ ಅಂಚ ತಿರ್ತದಕ್ಲೆ ಬೇಲೆ ಮಲ್ಪಡ. ಮತ್ತೊಂದು ಮಾತುಂಟು ನೋಡಿ, ಇದನ್ನು NH 169 169 ಅಂತ ಘೋಷಣೆ ಆಗಿದೆ. ಇದು ಇಲ್ಲಿ ಮಂಗಳೂರಿನಿಂದ ಇದು ಸೋಲಾಪುರ ರಸ್ತೆ. ಇದೇನು ಕಾಣ್ತದೆ ನಿಮಗೆ? ಇವರಿಗೆ ನಾಚಿಕೆ ಆಗೋದಿಲ್ಲ. ಇದು ಇನ್ನು ಇದು ಅದಕ್ಕಿಂತ ದೊಡ್ಡ ರಸ್ತೆಗಳು ನಮ್ಮ ಹಳ್ಳಿಯಲ್ಲಿ ಕಾಂಕ್ರೀಟ್ ರಸ್ತೆಗಳಾಗಿದೆ. ಹಳ್ಳಿಯಲ್ಲಿ ಕಾಂಕ್ರೀಟ್ ರಸ್ತೆಗಳಾಗಿದೆ. ನಮ್ಮ ಗುರುಪುರ ಸಂಘ ಇದು ರಸ್ತೆಯನ್ನು ನೋಡಿದಿರಿ ನೀವು 169. ಮೊನ್ನೆ ನಾವು ಹೋದ ವರ್ಷ ನಮ್ಮನ್ನು DC ಆಫೀಸಿಗೆ ಮೀಟಿಂಗ್ ಕರೆದರು. ಬೈಪಾಸ್ ರಸ್ತೆ ಆಯಿತು, ಬ್ರಿಡ್ಜ್ ಪಾಸ್ ಮಾಡಿದ್ವು ಅಂತ. ಏನು ರಾಜಕೀಯ ಮಾಡ್ತಾರೆ ಇವರು? ಯಾಕೆ ಗುಬೆಗುರಿಸ್ತಾರೆ ಇವರು? ನಮಗೆ ಜನಪ್ರತಿನಿಧಿ ಸಾಮಾನ್ಯರಿಗೆ ನಿಮ್ಮ ರಾಜಕೀಯ ಬೇಡ. ನೀವು ಓಟ್ ಬರುವಾಗ ನಮ್ಮನ್ನು ಮಂಗ ಮಾಡೋದು ಬೇಡ. ನಮಗೆ ಒಂದು ಬೈಪಾಸ್ ರಸ್ತೆಯನ್ನು ಕೊಡಿ, ಹೊಸ ಸೇತುವೆ ಕೊಟ್ಟು ಕೂಡಲೇ ನೀವು ಹೊಸ ಸೇತುವೆ ಇದಕ್ಕೆ ಕೊಡಬಹುದು. ಆದರೆ ಈಗಿನ ಧಾರಣ ಸಾಮರ್ಥ್ಯ ಏನು? ನಾವು ಚಿಕ್ಕದಿರುವಾಗ ಗುರುಪುರದಿಂದ 3 ಲಾರಿಗಳು, ಬೇಸಿಗೆಯಲ್ಲಿ ಸ್ವಲ್ಪ ಮಣ್ಣಿನ ಲಾರಿಗಳು, ಅದು ಬಿಟ್ಟರೆ ಸ್ವಲ್ಪ ಕಾರ್ಯ ಇರಲಿಲ್ಲ ಅವಾಗ, ಬೈಕ್ಗಳು ಓಡೋದಂಥ ಸಂದರ್ಭ. ಈಗ ಏನು ಎಷ್ಟು ಆ ಧಾರಣ ಶಕ್ತಿ ನೋಡಿ, ದಿವಸಕ್ಕೆ ಸಾವಿರಾರು ವಾಹನಗಳು ಅದರ ಓಡಾಡ್ತಾ ಇರ್ತವೆ. ಹೌದು, ಅಂಥದ್ದನ್ನು ನೀವು ಬೈಪಾಸ್ ರಸ್ತೆಯೇ ಮಾಡೋದಿಲ್ಲ. ಮಂಗಳೂರು ಟು ಬಿಕರ್ನಗಟ್ಟೆ ಟು ಇದಕ್ಕೆ ಅಲ್ಲಿ ಸಾಣೂರುವರೆಗೆ 40 ಕಿಲೋಮೀಟರ್ 45 ಕಿಲೋಮೀಟರ್ ಅಗಲ ಮಾಡ್ತೇವೆ, ಇಷ್ಟು ಮಾಡ್ತೇವೆ ಅಂತ ಹೇಳಿಕೊಂಡು ಈಗ 1 ವರ್ಷ ಮೇಲೆ ಆಯ್ತು ನಾವು DC ಆಫೀಸಲ್ಲಿ. ಅಲ್ಲಿ ಯಾರಿಲ್ಲ, ಅದಕ್ಕೆ ಸ್ಪಂದನೆ ಇಲ್ಲ ಇವ್ರದ್ದು. ಒಂದು ವೇಳೆ ಮುಲ್ಲಾರ್ ಪಟ್ಟಣ ಸೇತುವೆ ಬುರ್ದಿ ಜಾಂಡ ಬಹುಶಃ ಏರಗಲ ನನಲ ಇಂದು ಗುರುಪುರ ಇಂಚ ಉಂಡು ಪಂಡ್ ಗೊತ್ತಾಗ ಚಾನ್ಸ್ ಐತಿ. ಮತ್ತೆ ಮುರಣಿ ಬತ್ತೇರು ಆಮೇಲೆ ರಮಣತ್ರ ಎಲ್ಲ ಬತ್ತೇರಿ ಸಂಸದ ನಲಿಂಕೊಮ್ಮನ ಕಡೆ ಬತ್ತೇರು ಮತ್ತೆ ಮಕ್ಕಳು ಬತ್ತಿನ ತೂಯೇರು
ನೆಟ್ ಬಂದಿರು ನೆಟ್ ಮರಳು ಗಣಿಗಾರಿಕೆ ಅಂಚಾದ್ರು ಇಂಚಾದ್ರು ಮನ್ವಿ ಒಂದು 10 ವರ್ಷದಿಂಚಿ ಮರಳು ಗಣಿಗಾರಿಕೆ ಮರಳು ದೆಪ್ಪಿನ ಆ ಒಂದು ಅಪಕ ಮೊಕುಲು ದಾಲ ಎತ್ತಿಜಾರ ಇನಿ ಬರ್ತದೆ ಅವು ಮರಳು ಹಿಡ್ದಾಪಿನಿ ಇನಿ ಬ್ರಿಡ್ಜ್ ಪೂರಿ ಬೊಕ್ಕ ಮೊಕುಲು ದಾಯ ಅವು ಹೇಳಿಕೆ ಕೊರಡು ಮೊಕ್ಲೆ ಗೊತ್ತುನತ ಆ ಒಂದುಂಡು ಬಂದು ಕಾಸು ಪೂರೈಗ್ಲ ಪೋಂದುಂಡತ ಒಂಜಿ ಮೇಟ್ ಮರಳುದ ಪ್ರಾಬ್ಲಮ್ ಉಂಡು ದಯಪನ್ಲೆಗೆ ಇನಿ ಐತ ಬೇಸ್ತು ದುಪ್ಪರ್ ಆಜಿ ಮೀಟರ್ ತಿರ್ತು ಮುಟ ಪೊಯ್ಯೆ ಬೋಂದುಂಡು ಎಂಚ ಬೋಂದುಂಡು ಮುಲ್ಲಾರ್ಪಟ್ನ ಅತ್ ಪೊಯ್ಯೆ ದೆಪ್ಪುನೆ ಅನ್ನ ತಪ್ಪು ಅನ್ಪುಜಾನು ಪೊಯ್ಯೆ ದೆಪ್ಪಡು ದಾಯಿಗೆ ನಾವು ಫ್ಲೈಓವರ್ ದಂಡ ಅಡಿಟ್ ಪೂರ ಪೊಯ್ಯೆ ದೆಪ್ಪುಡು ಕರೆಕ್ಟ್ ಎಂಗ್ ಗುರುಪರಾಡು ಎಂಗ್ ಎಲ್ಲೆಡ್ದು ಪೋನಾಗ ಎಂಗ್ ಚೋಜನಪ್ಪ ಓಡಾಡ್ ಪೊಯ್ಯೆ ದೆಪ್ಪುಡು ಚೋಜುಂಡು ಯಾನ್ ಎನ್ನುನು ಇತ್ತೇನು ಥಿಂಕಿಂಗ್ ನಾರ್ಮಲ್ ಎಲ್ಲಿ ಏರೆಗ್ಲ ಎಜುಕೇಶನ್ ಇಚ್ಚನ್ನೆಲ್ಲ ಥಿಂಕಿಂಗ್ ಅರ್ಪುನು ಒಂಜಿ ಬ್ರಿಡ್ಜ್ ದ ಅಡಿಟ್ ಪೊಯ್ಯೆ ದೆಪ್ಪುನು ಮಂದಾಂಡ ಅವು ಎತ್ತು ಎಲ್ಡೆ ಮೂರ್ಖತನದ ಒಂದು ಬನ್ಲಿ ನೋಡಿವ್ರೆ ಅದೇ ಪ್ರಾಬ್ಲಮ್ ಗುರುಪುರ ಪ್ರಾಬ್ಲಮ್ ಆದ ಆ ಪ್ರಶ್ನೆ ಅಲ್ಲ. ಗುರುಪುರ ಬ್ರಿಡ್ಜಿನ ಆ ಇದು ಪಿಲ್ಲರ್ಗಳು ಅದನ್ನು ಕಟ್ಟಿದವರ ಮೊಮ್ಮಗ ನಮ್ಮೊಂದು ಹತ್ರ ಒಂದು ದೇವಸ್ಥಾನ ಕಟ್ಟಲಿಕ್ಕೆ ಅವ ಬಂದಿದ್ವು ತಮಿಳ್ನವ. ಅವರು ಪಕ್ಷಿಗೆರೆಯಲ್ಲಿ ಕಿನ್ನಿಕಂಬಳದಲ್ಲಿ ಕಾರ್ಕಳದಲ್ಲಿ ಸೆಟ್ಲ್ ಆಗಿದ್ದಾರೆ. ಅವರ ಹೇಳಿದ ನನ್ನ ಅಜ್ಜ ಈ ಸೇತುವೆ ಕೊಯಮತ್ತೂರಿನಿಂದ ಈ ಸೇತುವೆಯ ಕುಂದ ಅಂದರೆ ಇದ್ರ ಪಿಲ್ಲರ್ ಕಟ್ಟಲಿಕ್ಕೆ ಬಂದದ್ದು. ಈಗಲೂ ಆ ಪಿಲ್ಲರ್ ಉಂಟಲ್ಲ ಅಷ್ಟು ಕ್ಲಾಸ್ ಆಗಿ ಕಟ್ಟಿದ್ದಾರೆ ಅವರು. ಈಗ ಆ ಪ್ರಶ್ನೆ ಅಲ್ಲ, ಒಳ್ಳೆ ವ್ಯವಸ್ಥೆ ಬ್ರಿಟಿಷರು ಮಾಡಿ ಹೋಗಿದ್ದಾರೆ. ಆದರೆ ನಾವೇ ಅದನ್ನು ಅಡಿಗೆಯನ್ನು ಆ ಸುದ್ದಿ ಟಿ ವಿಯವರೊಮ್ಮೆ ಬಂದಿದ್ದರು, ಅದರ ಅಡಿಯಲ್ಲಿ ಎಲ್ಲ ತುಕ್ಕು ಹಿಡಿದಿದೆ. ಯಾಕೆ ತುಕ್ಕು ಹಿಡಿದಿದೆ? ಮೇಲಿಗೆ ಇವರು ಏನು ಮಾಡಿದ್ದಾರೆ ಅಂದರೆ ಅಲ್ಲಿ ತೂತು ಬಿದ್ದಿತ್ತು, ತೂತು ಬಿದ್ದು ಅದರಲ್ಲಿ ನೀರು ಕೆಳಗೆ ಹೋಗ್ತಿತ್ತು. ನೀರು ಮಿಟ್ಟುವಾಗ ಈ ನೀವು ಕಬ್ಬಿಣ ಕರಗದೆ ಇರ್ತದಾ? ಇನ್ನೇನಿಲ್ಲ, ಆ ಮೂಲೆಯಿಂದ ಈಗ ಮಂಗಳೂರಿನಿಂದ ಬರುವ ಏರಿಯಾದಿಂದ ಆ ಮೂಲೆಯಿಂದ ಕಬ್ಬಿಣ ತುಕ್ಕು ಹಿಡಿದು ಬೀಳುವ ಸ್ಥಿತಿ ಉಂಟವರು. ಈಗ ಎಷ್ಟೇ ಧಾರಣ ಶಕ್ತಿ ಇವರು ಕೊಡಲಿ, ನಮಗೆ ಇದು ಕೊಡೋದು ಬೇಡ. ಯಾಕೆಂದರೆ ಇದು ಆ ಸಾಯುವ ಕಾಲಕ್ಕೆ ಈ ಮುದುಕರನ್ನು ಇದರ ICU ಅಲ್ಲಿ ಮಾಡ್ತಾರೆ, ಮತ್ತು MICU ಅಲ್ಲಿ ಹಾಕ್ತಾರೆ. ಯಾಕಂದರೆ ಒಬ್ಬನಿಗೆ ಅವನಿಗೆ ಏನೋ ಸ್ವಲ್ಪ ಇದರ ಪ್ರಾಬ್ಲಮ್ ಉಂಟು, ಆಪರೇಷನ್ ಮಾಡೋ, ಆಮೇಲೆ ಅವನಿಗೆ ಕಿಡ್ನಿ ಫೈಲಿಯರ್ ಆಯ್ತು, ಆಮೇಲೆ ಹಾರ್ಟ್ ಫೈಲಿಯರ್ ಆಯ್ತು. ಇದರಲ್ಲಿ ಏನಿಲ್ಲ, ಇದು ಫೈಲಿಯರ್ ಆಗ್ತಾ ಬಂದಿದೆ. ಇದು ಯಾವ ಅಂದರೆ ಪಿಲ್ಲರನ್ನು ಬಿಡಿ, ಆ ಇದರಲ್ಲಿ ಹೋಗುವ ಕೆಪಾಸಿಟಿ ಉಂಟಲ್ಲ. ನಾನು ಹೇಳೋದೇನೆಂದರೆ ನಮ್ಮದು ಹಕ್ಕೊತ್ತಾಯ. ಮತ್ತೊಂದು ಏನಂದರೆ ಒಂದೊಂದು ದಿವಸಕ್ಕೆ 10 ಸಲ ಬ್ಲಾಕ್ ಆಗ್ತದೆ. 2 ಸ್ಟೇಷನ್ಗಳು, ಮಂಗಳೂರು ಗ್ರಾಮಾಂತರ ಮತ್ತು ಬಜಿಪೆ ಸ್ಟೇಷನ್. ಪೊಲೀಸರನ್ನು ನಾವು ದೂರುವುದಿಲ್ಲ. ಯಾಕೆಂದರೆ ಪೊಲೀಸ್ನಲ್ಲಿ ಅಷ್ಟು ಸಂಖ್ಯೆ ಬೇಕಲ್ಲ. ಈ ಜಿಲ್ಲಾಡಳಿತ ಪೊಲೀಸ್ ಇಲ್ಲದ್ರೆ ಒಂದು 2 ಹೋಮ್ ಗಾರ್ಡನ್ ಆದರೂ ಹಾಕ್ಲಿ, ಇಲ್ಲಿ ಹೋಮ್ ಗಾರ್ಡನ್ ಹಾಕಿರಿ. ಆಗ ಮುಂಚೆ ಪಾಣೆಮಂಗಳೂರಿನಲ್ಲಿ ಹಾಕಿದ್ರಲ್ಲ, ಅಷ್ಟಾದ್ರೂ ಇಡ್ಲಿ. ನಾವು ಅವರನ್ನು ದೂರದಲ್ಲ, ಜಿಲ್ಲಾಡಳಿತ ಯಾಕೆ ಎಚ್ಚೆತ್ತುಕೊಳ್ಳೋದಿಲ್ಲ? ಇಲ್ಲಿ ಅವಘಡಾಗಿ ದಿವಸ ಎಲ್ಲೆಲ್ಲಿ ಹೋಗೋರು, ದೂರ ಹೋಗುವವರು ಎಷ್ಟು ಸಮಸ್ಯೆಯನ್ನು ಅನುಭವಿಸ್ತಾರೆ. ಏತ್ ಮನವಿ ಕೊಂಡಲ್ಲ ಯಾವ ಉಜ್ಜಿ ಪನ್ಪನ ಒಂದು ಉದ್ದೇಶ ಜನಕಲೆಗಳ ಬೈತನ್ ದಾದವತಂಡೆ ಈಮೆಟ್ ಏರ್ಲ ಸೈತಿ ಬೊಕ್ಕನೆ ಎಚ್ಚರಿಕೆ ಆಪಿ ಐದು ನರಮಣಿ ಜೀವ ಒಪ್ಪುನಾಗ ಮುಕ್ಲು ಎಚ್ಚರಿಕೆ ಆಪುಜೇರಿ ಇತ್ತೆ ಮೇರ್ ಬಂದ್ ಮರಳುದ ಹತ್ತು ಬಂದು ಇದು ಮುಲ್ಲಾರಪಟ್ನ ನೆತ್ತ ಇರು ಈ ನಮ್ಮ ಮರಿಯಲ್ಲದ ಹುಡ್ದು ಅರೆಗಾಲದ ಟೈಮ್ ಪೋಲಿ ಇರಿಗೆ ಏತ್ ಡೀಪ್ ಪೊಯ್ಯಬಹುದು ನಾವು ಒಂಜಿ ತೂಲಿ ಎನ್ನ ಫೋಟೋ ಉಂಡು ಪಿಲ್ಲಾರ್ದ ಏತ್ ಕೆಪಾಸಿಟಿ ಐದು ಆಜಿ ಮೀಟ್ ತಿರ್ತು ಮುಡ ಡೀಪ್ ನಾವು ಎಂಚ ಹೋಗು ಡೀಪ್ ಸರಿ ಆಯ್ತಾ? ನಾವು ಮುಲ್ಲಾರಪಟ್ಟಣದ ವಿಷಯ ಹೇಳಿದ್ವಿ, ನಾವು ಗುರುಪುರದ ಬಗ್ಗೆ ಮಾತಾಡೋದು. ಗುರುಪುರದ ವಿಷಯ, ಗುರುಪುರದ ಮೇಲಿನ ಇದೇ ಹೋಗಿದೆ ಅಡಿಯಲ್ಲಿ ಗುರುಪುರದ ಪ್ರಾಬ್ಲಮ್ ಬೇತೆ ಸ್ಟಡಿ ಮೇಲೆ ಬರಬಹುದು. ಗುರುಪುರದ ಮಾತ್ರ ಪಾತಿರು ಅಂಚನೆ ಗುರುಪುರದ ಪ್ರಾಬ್ಲಮ್ ಕಳಪೆ ಕಾಮಗಾರಿ ಕಾಮಗಾರಿ ಎಡ್ಡೆ ಉಂಟು. ಕಾಮಗಾರಿ ಬ್ರಿಟಿಷರ್ ಮಲ್ತಬೋದಿನ ಕಾಮಗಾರಿ ಬ್ರಿಟಿಷರೇ ಭಾರತ ಬಿಡುದು ಪೋಲೆ ಬಂತೀರಿ. ನಾನ ಗುರುಪುರದಾಗ್ಲಿ ಎಂಗ್ಲು ಮುಡು ಬಿದ್ದರೆ ಕಾರ್ಕಳದಾಗ್ಲಿ ಜತ್ತದು ಓ ಮೊಗಲು ರಾಜಕಾರಿನಗ್ಲೆ ನಿಕ್ಲಿ ಈ ಊರನ್ನು ಬಿಡ್ದು ಪೋಲೆ ನನ್ನ ಓಟಗುಂದು ತೊಚ್ಚಿ ನಿಕ್ಲೆ ಓಟು ಬರ್ಪ ವಾ ಒಂದೊಂದು ಕೇನ್ನ ವಾ ಮಗನಡೆ ಬರ್ಪಾರ ನಾಚಿಗೆ ಕೆಟ್ಟಿನಾಗ್ಲದು ಕೇನ್ನ ಪರಿಸ್ಥಿತಿ ಬರ್ಪುಂಡು ಜನಕುಲು ವಾ ಕರ್ಮಗು ಮಕ್ಕಳು ಓಡಿದಿತ್ತು ಏರ್ಲ ಓಡು ವಾ ಪಕ್ಷದಾಗ್ಲಿ ಎಂಕ್ಲಿದಲ್ಲ ಬೇದ ಹೋಜ್ಜಿ ಎಂಕ್ಲೆ ಕೆಲಸ ಓಡು ಎಂಕ್ಲ ಒಂದು ಹಿರಿಯಕಲ್ ಬಂದಿನ ಗಾದೆಂಡು ಪುಚ್ಚ ಮಣ್ಣದವಾಡು ಮರತ್ತವಾಡು ಜೀವದವಾಡು ಎಲಿ ಬತ್ತೋಡು ಬಂದ್ಬಿಡ ಒಂದು ಎಲಿ ಬತ್ತಂದ ಪುಚ್ಚ ಎಂಚಿನಕ್ಕೆ ಸ್ವಾಮಿ ಸ್ವಾಕೆ ಸಡಿದಿಯಾರ ನಾವು ಸರಿ ಇರಿ ಗುರುಪುರದ ಇಲ್ಲಿ ಎಷ್ಟು ದೆಪ್ಪಲಿ ಏತ್ ಆಕ್ಸಿಡೆಂಟ್ ಆತ ಏತ್ ಪುನಃ ನಾವು ಲೀಸ್ಟ್ ದೆಪ್ಪಲಿ ಅವನು ಈತ್ ಸಾರಗಟ್ಲೆ ವೆಹಿಕಲ್ ಬಂದಾಗ ಮಕ್ಕಳು ಕುಡಲ ಪ್ಲಾನಿಂಗ್ ಒಂದಿಜ್ಜಿ ಬಂದಾಂಡ ನಾನು ಏತ್ ವರ್ಷ ಬೋಡು ಇತ ಬಂದ್ಮಿ ಈ ಬ್ರಿಡ್ಜ್ ನಾನು ಹೊಸ ಬ್ರಿಡ್ಜ್ ಆಯ್ರ ಏತ್ ವರ್ಷ ಬೋಡು ಇತ್ತಿನ ಬ್ರಿಡ್ಜ್ ಮಕ್ಕಳಿಗೆ ಏಳೆನ್ ವರ್ಷದ ದೆತ್ತೇಡ ಏತ್ ಏಳೆನ್ ವರ್ಷ ದೆತ್ತೇಡ ಕನ್ಸ್ಟ್ರಕ್ಷನ್ ನಾನು ಕೊರ್ನಾಗಲ್ ಕನ್ಸ್ಟ್ರಕ್ಷನ್ ಬಂದ್ಬಿನಿ ಕನ್ಸ್ಟ್ರಕ್ಷನ್ ಕೊರ್ನ ಎಡ್ಡೆ ಕಂಪನಿದಲ್ಲಿ ಕೊರಡು ಇದು ಲಾಟ್ಪೋರ್ಡ್ ಕಂಪನಿಗಳ ದಕ್ಲೆಗೆ ಈ ಕಾಸ್ತ ಆಸೆ ಲಾಟ್ಪೋರ್ಡ್ ಕಂಪನಿ ದಕ್ಲೆಗೂ ಅವು ಇದೇ ತೂದ ನವಯುಗ ದಕ್ಲೆ ಎಂಚಿನ ಒಂದುಂಡು ಯಾನು ಡ್ರೈವರ್ ಕಾಣಿಡ್ದು ಬಯ್ಯ ಮುಟ್ಟ ಈ ಹೈವೇ ತಿರುಗುನಾಯಿ ಇಲ್ಲಕ್ಕ ಉಂಟಲ್ಲ ಗಾಡಿದ ಮೇಂಟೆನೆನ್ಸ್ ಟೈರ್ಡ್ ಪತ್ತಿನ ಪ್ರತಿ ಒಂಜಿ ಎಂಗ್ಲು ಬರ್ಬಾತ ಒಂದಿಲ್ಲ ಒಂಜಿ ಮೇಟ್ ಬೆರಿತ ಮುಲ್ಲೂರು ದಿಂಚು ಇತ್ತೆ ಈ ತೂಪರ್ ಒಂಜಿ ನಮ್ಮ ಇತ್ತೆ ಪಂಪೆಲ್ ಆತಾಂಡು ರೋಡ್ ಎಂಚೊಂಡು ಇತ್ತಲ್ಪ ಸರಿಕಟ್ಟು ಒಂಜಿ ರೋಡ್ ಲೆವೆಲ್ ಇತ್ತು ನನ್ನ ಗಾಡಿ ಸ್ಪೀಡ್ ಗಾಡಿ ಸ್ವಲ್ಪ ಬ್ಲಾಕ್ ಆಪಿಂದ ಈಗ ಅಲ್ಲಿ ಗುರಿ ಗುಂಪು ಗಾಡಿ ಸ್ಲೋ ಅಂತೀನಿ ಅಲ್ಲಿ ಬ್ಲಾಕ್ ಆಗುಂಡು ಫಸ್ಟ್ ರೋಡ್ ಕ್ಲೀನ್ ಮಲ್ಪಡು ಎಂಕ್ಲೆ ಬಣ್ಣ ಎಂಕ್ಲೆ ಫ್ಲೈಓವರ್ದ ಅಗತ್ಯ ಬೊಡ್ಚಿ ಬಿಡ್ಲಿ ಅಲ್ಲಿ ಇತ್ತಿನ ರೋಡ್ ಸರಿ ಮಲ್ಪಡು
ಇದು ತೂತು ಪೈನ್ ಪೋಲಿ 10 ಸಲಕ್ಕೆ ಮೇಲೆ ನಾವು ಈಗ ಒಂದು ಸಾಧಾರಣ ನಾವು ನೋಡ್ತಾ ಇರಬೇಕಾದ್ರೆ ಇಲ್ಲಿ ಸರ್ವೆ ಮಾಡಿದ್ರು ಗುರುಪುರದಲ್ಲಿ ಬೈಪಾಸಿಗೆ ಸೇತುವೆಯಲ್ಲಿ ಮೊನ್ನೆ ಇದು ಮಾಡ್ತಾ ಇದ್ರು, ಸುಮ್ಮನೆ ನಮ್ಮನ್ನು ಕಣ್ಣುಗಟ್ಟು ಮಾಡಲಿಕ್ಕೆ ಯಾರು ಮಾಡಿದೊಂದು ಬದಿಯವರ ದೋಣಿಯನ್ನು ಬಾಡಿಗೆ ತಗೊಂಡು ಏನೋ ರಿಗ್ಗಿಂಗ್ ಮಾಡ್ತಿದ್ರು. ಅದು ಮಾಡಿ ಅದು ಅಲ್ಲಿಗೆ ಆಯಿತು ಲೋಕಲ್ಗೆ. ಈ ಇಷ್ಟು ವಾಹನಗಳು ಹೋಗುವಾಗ, ಇಷ್ಟು ದಟ್ಟಣೆ ಇರುವಾಗ ಇಂಥದಕ್ಕೊಂದು ಬೈಪಾಸ್ ರಸ್ತೆ ಯಾಕೆ ಮಾಡೋದಿಲ್ಲ? ಇದು ಏನು ಸ್ಮಾರ್ಟ್ ಸಿಟಿ, ಏನು ಕಾಗದ ಹುಲಿ ಅದು ಅಲ್ಲ. ಇದನ್ನು ಕಾರ್ಯಗತವಾಗಿ ಸ್ಮಾರ್ಟ್ ಸಿಟಿ ಅಂದರೆ ಇದನ್ನು ಏನು ಪಿಲಿಕುಲದ ಇದಕ್ಕೆ ನೋಡಲಿಕ್ಕೆ ಇದು ಗುರುಪುರ ಇದು ಹೊಳೆ ಅಂತ 23ನೇ ಇಸವಿಯಲ್ಲಿ ಕಟ್ಟಿದಂಥ ಒಂದು ಎಂಥ ಇದು ಸ್ಮಾರಕವಾಗಿ ಇಡ್ಲಿಕ್ಕೆ ಇಲ್ಲದಿದ್ರೆ ಅದನ್ನು ವಿಜಯ್ ಮ್ಯೂಸಿಯಂನಲ್ಲಿ ಕಳಿಸ್ಬೋದಿತ್ತು ಎತ್ತುಕೊಂಡು ಬರೋದು. ನೀವು ಯಾರಿಗಾದ್ರೂ ಮನವಿ ಕೊಟ್ಟಿದ್ದೀರಾ MP ಅವರಿಗೆ? ನಾವು ಹೋರಾಟ ಮಾಡಿದ್ದೇವೆ. ಎಲ್ಲ MP ಆದಿಯಾಗಿ ಉಸ್ತುವಾರಿ ಸಚಿವರಿದ್ದರು, ಮತ್ತು ಇವರಿದ್ದರು, ಎಲ್ಲ ಜನರಿಗೆ ಹೋರಾಟ ಮಾಡಿ ಸುಧಾಕರ ಪುಂಜರು ಈ ಒಂದು ನಮ್ಮ ಮಿಜಾರ್ನವರದ್ದು ಅವರೊಂದು ಹೋರಾಟ ಸಮಿತಿ ಅಧ್ಯಕ್ಷರು, ಮತ್ತೊಬ್ಬರು ರಿಟೈರ್ಡ್ ಪರ್ಸನ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರು ಇದ್ದಾರೆ, ಒಬ್ಬರು ಮೂಡುಬಿದ್ರೆ ಅವರು, ಮತ್ತು ಇವರು ಬಜಾಲ್ನವರು, ಮತ್ತು ನಾವು ಕೆಲವು ಸುದರ್ಶನ್ ಶೆಟ್ಟಿ ಅಂತ ಇದ್ದಾರೆ ನಮ್ಮ ಗುರುಪುರದವರು. ನಾವೆಲ್ಲ ಸೇರಿಕೊಂಡು ಹೋರಾಟ ಮಾಡಿದ್ದೇವೆ. ಹೋರಾಟ ನೀವು ಇವರು ಹೇಳಿದಾಗೆ ಎಲ್ಲ ಚಂದ ನೋಡಿದೆ. ನಾನು ಹೇಳಿದೇನೆಂದರೆ ಬುರಿದು ಬಿದ್ದ ಮೇಲೆ ಎಲ್ಲರಿಗೂ ಗೊತ್ತಾಗೋದು. ಯಾಕೆಂದರೆ ಜನಪ್ರತಿನಿಧಿಗಳು, ಈ ಮೂರ್ಖ ಜನಪ್ರತಿನಿಧಿಗಳು ನಂಬ್ತೇವಲ್ಲ ನಾವು, ಇವರು ಇದಕ್ಕೆ ಇಟ್ಟರೆ ಪ್ರಯೋಜನ ಇಲ್ಲ. ಬೈಪಾಸ್ ರಸ್ತೆ ಆಗಲೇಬೇಕು. ಬೈಪಾಸ್ ರಸ್ತೆ ಆಗದಿದ್ದರೆ ನಾವು ಇದನ್ನು ನಮಗೆ ಮುಂಗಾಯಿಗೆ ಬೆಲ್ಲ ಮುಟ್ಟಿಸಿದರೆ ನಾವು ಖಂಡಿತ ನಮ್ಮ ಜೀವವಾದರೂ ಬಿಡುವುದಿಲ್ಲ, ಖಂಡಿತ ಬಿಡುವುದಿಲ್ಲ. ಇಲ್ಲಿ ಚತುಷ್ಪಥ ಆಗಲೇಬೇಕು. ಏನು ಧಾರಣೆ ಇದು ವೆಹಿಕಲ್ಗಳು ಎಷ್ಟಾಗಿದೆ ಗೊತ್ತಾ ಸ್ವಾಮಿ? ಮತ್ತೊಂದು ಮಾತು ಹೇಳ್ತೇನೆ, ಒಂದು ವೆಹಿಕಲ್ಗೆ 20 ವರ್ಷ ಅಂತ ಸರ್ಕಾರ ಕಾನೂನು ತರ್ತಾ ಉಂಟು, ಅದಕ್ಕೆ ಎಕ್ಸ್ಪೈರಿ ಡೇಟ್ ಉಂಟು. ಒಂದು ಇನ್ಸೂರ್ ಕಟ್ಟಿದ್ರೆ ಇಷ್ಟುಂಟು. ಇದ್ರ ಮೇಲೆ ನಾವು ಇನ್ಸೂರ್ ಕಟ್ಟಿದ, ನನ್ನಲ್ಲಿ ಸಹ ವೆಹಿಕಲ್ ಉಂಟು, ನಾನು ಇನ್ಸೂರ್ ಕಟ್ಟಿದ ವೆಹಿಕಲ್ ಮೇಲೆ ಹೋಗುವಾಗ ಈ ಎಕ್ಸ್ಪೈರಿ ಡೇಟ್ ಆದ ಬ್ರಿಡ್ಜ್ ಮುರಿದು ಬಿದ್ದರೆ ಇವರು ಅಪ್ಪ ಕೊಡ್ತಾರೆ ನಮಗೆ? ನಮ್ಮ ತಂದೆ ತಾಯಿಗೆ, ನಮ್ಮ ಹೆಂಡತಿ ಮಕ್ಕಳಿಗೆ ಹೋಯ್ತಲ್ಲ, ಯಾರು ಕೊಡ್ತಾರೆ ಹೇಳಿ? ಇದು ಸರಿಯಾ ಹೇಳಿ ಇವರು ಮಾಡೋದು? ಮೊನ್ನೆ ದೇವರ ದಯಿಂದ ಬಹುಶಃ ಮುಲ್ಲಾರ್ಪಟ್ಟಣದಲ್ಲಿ ಏನು ವೆಹಿಕಲ್ ಇರದಿದ್ದ ಕಾರಣ ನೆಟ್ ಎಕ್ಸ್ಪೈರಿ ಡೇಟ್ ಒಂದು ಕೊರಡು ಒಂಜು ವೇಳೆ ಐದು ದುಮ್ಮು ಮಿನಿ ಒಂಜು ವೇಳೆ ಆನ್ ಬಂದಾಡ ಆ ಏರ್ ಇಂಜಿನಿಯರ್ ఆయన జైలు పోవడం ಒಂಜು ಗಾಡಿ ಆಕ್ಸಿಡೆಂಟ್ ಆನಾಗ ಎಂಚ ಡ್ರೈವರ್ನ ఆయన ಲೈಸೆನ್ಸ್ ಕ್ಯಾನ್ಸಲ್ ಆಪು ಅಂಚ ಜೈಲು ಪಾಡೋರು ಅಂಚನೆ ಮೂಲು ಈ ನೆಕ್ಲಾಯೆ ಗ್ಯಾರಂಟಿ ಕೊರಡಾಪು ಈ ನೆಕ್ ಯಾರು ಈ ವರ್ಷ ಗ್ಯಾರಂಟಿ ಕೊರಪೆ ಒಂದು 73ರಲ್ಲಿ ಇದರ ವಾಯ್ದೆ ಮುಗಿದಿದೆ. 23ರಲ್ಲಿ ಅಂದರೆ 73ರಲ್ಲಿ ನಮ್ಮ ಮಾವ ಒಂದು ಸೇತುವೆಗೆ 50 ವರ್ಷ ಮಾತ್ರ. 50 ವರ್ಷ ನಮಗೆ ಹೇಳ್ತಾ ಇದ್ರು ಹಿರಿಯವರು ಹೇಳಿದ ಮಾತು. ನಮಗೆ ಆವಾಗ ನನಗೊಂದು 73 ಅಂದರೆ ನಾನೊಂದು 8 ವರ್ಷ ಪ್ರಾಯ, ಈಗ ನನಗೆ 53 ವರ್ಷ ಪ್ರಾಯ. ನಾನು ಹೇಳುದು ಆವಾಗ 8 ವರ್ಷ 53 ಅಂದರೆ 45 ವರ್ಷ ನಾನು ಕೇಳಿದ್ದೇನೆ ಮುಂಚೆ. ಅದು 73 ನಾನು ಎಲ್ಲಂಜಿ ಬೂರ್ನಿಗೆ ವಾಯ್ದೆ ಮುಗಿದನಿಗೆ ಅಂತ ಹಿರಿಯವರು ಹೇಳ್ತಿದ್ದೆ ಮಾತು. ಈಗಲೂ ಅದು ಪುಣ್ಯಕ್ಕೆ ಏನ ನಮ್ಮಲ್ಲಿ ಒಂದು ಬದಿಯಲ್ಲಿ ಅದು ದೇವರ ನಾಡು, ವೈದ್ಯನಾಥನ ಒಂದು ದೇವಸ್ಥಾನ ಇದೆ ನಾವು ನಂಬಿಕೊಂಡು, ಆ ದೈವದ ಅನುಗ್ರಹದಿಂದ ಏನೋ ಉಳಿದಿದೆ ಹೊರತಾಗಿ ಅದು ಖಂಡಿತ ಈ ರಾಜಕಾರಣಿಗಳ ಈ ಟೊಳ್ಳು ಪುಳ್ಳು ಆಶ್ವಾಸನೆಗೆಲ್ಲ ಈ ಸಲ ಅದು ನಮಗೆ ಏನೋ ಅದು ಹೇಳ್ತಾ ಉಂಟು. ಅಲ್ಲಿ ಆ ದೇವಸ್ಥಾನದ ರಿನ್ಯೂವೇಷನ್ ಸಹ ಆಗ್ತಾ ಉಂಟು. ಆ ಸಂದರ್ಭದಲ್ಲಿ ಅವನು ಹೇಳ್ತಾ, ಆ ದೈವವೂ ಹೇಳ್ತಾ ಇದೆ ನಮಗೆಲ್ಲ, ಇದು ಮುರಿದು ಬೀಳ್ತದೆ ಮಕ್ಕಳೇ, ಬೇಗ ಇದಕ್ಕೆ ಹೋರಾಟ ಮಾಡಿ ಅಂತ. ಈಗ ಹೋರಾಟ ಮಾಡಿದ್ರೆ ಇಂಥವ್ರು ಕೆಲವರೆಲ್ಲ ಫೋನ್ ಮಾಡಿ ಆ ಟೈಮ್ ಅಕುಲ್ ಕಟ್ಟಿನೇಟ್ ಓಡಿದ್ ನಿತ್ಯದ ಕಟ್ಟನ 10 ವರ್ಷ ಎಲ್ಲ ಬೈದ ಆ ಟೈಮ್ ಅವಲ ತಂತ್ರಜ್ಞಾನ ಅಪಗ ಆ ಟೈಪ್ ತಂತ್ರಜ್ಞಾನ ಇತ್ತೀಜಿ ಇತ್ತೆ ಮಸ್ತ್ ತಂತ್ರಜ್ಞಾನ ಮಸ್ತ್ ಬೈದ ಅಪಗಾಣ ಮಕ್ಕಳು ಕೈಡ್ದೆ ಗುರಿದೆಪ್ಪುಡು ಪ್ರತಿಯೊಂದು ಕೈಡ್ದೆ ಗುರಿದೆತ್ತದು ಕೈಡ್ದೆ ಸಿಮೆಂಟ್ ಪವರ್ ಪೂರ ಬಾಡಿತ್ತು ಅಪ್ಪ ತಂತ್ರಜ್ಞಾನ ಇತ್ತೀಜಿ ಏನ್ ಅನ್ಪಾರ ಅಪ್ಪ ತಂತ್ರಜ್ಞಾನ ಇತ್ತನ ಸ್ವಲ್ಪ ವರ್ಷದ ಆ ತಂತ್ರಜ್ಞಾನ ಇತ್ತು. ತಂತ್ರಜ್ಞಾನ ಎಲ್ಲ ಸಿಮೆಂಟ್ ಸಹ ಇರಲಿಲ್ಲ, ಬೆಲ್ಲ ಇದು ಸುಣ್ಣ ಅವರ ಪಾಡು ಮಿಕ್ಸ್ ಮಾಡಿದಂತ ಇದು ಕಟ್ಟಿದಂತ ವ್ಯವಸ್ಥೆ. ಅದು ಭೀಮ್ಗಳು ಎಲ್ಲಿಂದ ಬಂದಂತ ಗೊತ್ತಿಲ್ಲ. ಈಗಿದ್ದ ಭೀಮ್ಗಳು ಒಂದು ಇದಾದ್ರೆ ಗುಜರಿಗೆ ಹೋಗ್ತದೆ. ಅದೀಗ ಏನು ಅಲ್ಲಿ ಇದು ಗುಣಮಟ್ಟ ಪರೀಕ್ಷೆ ಆಯಿತು, ಕಾರ್ಯಕ್ಷಮ ಅದು ಎಷ್ಟು ವರ್ಷ ಅಂತ ಹೇಳಿದ್ರೆ ನಿಮ್ಗೆ ಏನಾದ್ರೆ ಅಲ್ಲಿ ಏನು ವರ್ಷ 50 ವರ್ಷ ಮುಗಿದಿದೆ, ಇನ್ನು ಎಷ್ಟು ವರ್ಷ ಯಾಕೆ ರಿಪೋರ್ಟ್ ಬರ್ರೆ ಒಂದು ವರ್ಷ ಅವ್ರ ರಿಪೋರ್ಟ್ ಕೊಡುದೇ ಬೇಡ. ನಾವು ಹೇಳ್ತೇವಲ್ಲ, ನಮ್ಮ ಹಿರಿಯರು ಹೇಳಿದ 50 ವರ್ಷ 73ನೇ ವರ್ಷವಿಗೆ ಮುಗಿದಿದೆ. ಇವ ಕೊಟ್ಟು ಏನು ಪ್ರಯೋಜನ? ಇವನು ಕೊಟ್ಟು ನಾಳೆ ಕೊಟ್ಟವ ನಾಳೆ ಇರ್ತಾನಂತೆ, ಬೆಳಿಗ್ಗೆ ಹೇಳುವಾಗ ಇರ್ತಾನಂತೆ, ಆ ಗ್ಯಾರಂಟಿ. ಅಂದ್ರೆ ICL ಉಂಟು ಅದೀಗ ಬ್ರಿಡ್ಜ್ ಆಲ್ರೆಡಿ ICL ಉಂಟು ಗ್ಯಾರಂಟಿ. ಗುರುಪುರ ಸಂಕಟ ಒಂಜಿ ನೀರ್ದ ಬಾಟ್ಲಿ ದಿಲ್ಲಿ ನೀರ್ದ ಬಾಟ್ಲಿ ಗಾಡಿ ಪೋನಾಗ ಇರೇ ಗಾಳಿಗೆ ಬಂದದು ಈ ಅದುರ್ ನೆಟ್ ಬೂರುಂಡು ಒಂಜಿ ನೀರ್ದ ಬಾಟ್ಲಿ ಟೆಸ್ಟ್ ಬಂದ ಒಂಜಿ ನೀರ್ದ ಬಾಟ್ಲಿ ದಿಲ್ಲಿ ಈ ಜಸ್ಟ್ ಬುಡ್ಚಿ ಇರಿ ಅಲ್ಪ ಉಂತುಲೆ ಒಂಜಿ ಉಂತುನಾಗ ಗಾಡಿ ಪೋನ ಇಡೀ ಬ್ರಿಡ್ಜ್ ಶೇಕ್ ಆಗ ಒಂದು ಗುಂಡಿ ಬಿದ್ದಿದೆ 2-3 ಸಲ. ಆ ಗುಂಡಿ ಬಿದ್ದಾಗ ಇದರಲ್ಲಿ 40-50 ಟನ್ನೆದ್ದು 14 ಚಕ್ರದ್ದು 18 ಚಕ್ರದ್ದು ದೊಡ್ಡ ದೊಡ್ಡ ಗಾಡಿ ಹೋಗೋ ಗಡ 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 ಅಂದ್ರೆ ಅದೊಂದು ಇದು ಆಗೋಗೋ ಎಲ್ಲಿಗೆ ಎಷ್ಟು ಒಂದು ಕಿಲೋಮೀಟರ್ ಮೇಲೆ ಅದು ಕೇಳ್ತದೆ ನೋಡಿ. ಅದು ಆವಾಗ ಕಟ್ಟಿದ್ದು ಯಾವುದರಲ್ಲಿ, ಇದರಲ್ಲಿ ಬಾರ್ಜಲ್ಲಿ ತಂದು ಕಟ್ಟಿದಂತ ಇದು ಯಾವುದು ಮೇಲಿದ್ದು ಗ್ಯಾಡರ್ಗಳೆಲ್ಲ ಈಗ ಈಗ ಸ್ಲ್ಯಾಪ್ ಇದು ಮಾಡಿದ್ದಲ್ಲ ಅಲ್ಲ, ಅದರಲ್ಲಿ ಇಷ್ಟು ದೊಡ್ಡದ ಇವರು ನಿಷೇಧ ಯಾಕೆ ಮಾಡೋದಿಲ್ಲ ಹೇಳಿ? ಏನು ಇವರಿಗೆ ಓಟು ಬರುವಾಗ ಇವರಿಗೆ ಕಟ್ಟು ಹೋಗ್ತದೆ ಇವರು ಯಾಕೆ ನಿಷೇಧ ಮಾಡೋದಿಲ್ಲ ಅದನ್ನು? ಅದು ಬೇರೆ ದಾರಿಯಲ್ಲಿ ಹೋಗ್ಲಿ. ಇಲ್ಲಿ 40 ಟನ್ 50
ನನ್ನ ಯಾಕೆ ಕೊಂಡೋಗ್ತಾರೆ ಇವರು? ರಾತ್ರಿ ಹೊತ್ತಲ್ಲಿ ಹಗಲು ಹೊತ್ತಲ್ಲೇ ಕೊಂಡೋಗ್ತಾರೆ. ಹೋಗ್ಲಿಕ್ಕೆ ರಸ್ತೆ ಸರಿ ಇಲ್ಲ, ಒಂದು ಚಿಕ್ಕ ಮಕ್ಕಳು ದೊಡ್ಡ ಪ್ರಾಯದವರಿಗೆ ನಡ್ಕೊಂಡು ಹೋಗ್ಲಿಕ್ಕೆ ಅಲ್ಲಿ ದಾರಿ ಇಲ್ಲ, ದೊಡ್ಡ ದೊಡ್ಡ ಕಂಟೈನರ್ಗಳು ಬರೋದಲ್ಲಿ ಯಾಕೆ ಬರಬೇಕಾದಲ್ಲಿ? ಯಾಕೆ ನಿಷೇಧ ಮಾಡೋದಿಲ್ಲ ಹೇಳಿ? ಯಾಕೆ ನಿಷೇಧ ಮಾಡೋದಿಲ್ಲ ಆ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ. ಅಂತ ಹಲವು ದೊಡ್ಡ ದೊಡ್ಡ ವೆಹಿಕಲ್ಗಳು ಅಥವಾ ಹೆವಿ ವೇಟ್ ವೆಹಿಕಲ್ಗಳು ಹೋಗುವುದರಿಂದ ಆಗಿರುವಂಥ ಪರಿಸ್ಥಿತಿ ಬಹುಶಃ ಗುರುಪುರದ ಸೇತುವೆ ಬೀಳಲಿಕ್ಕೆ ಕಾಯ್ತಾ ಇದೆಯಾ? ಒಂದು ವೇಳೆ ಅದಕ್ಕೆ ಮಾತಾಡಲಿಕ್ಕೆ ಬರ್ತಿತ್ತು ಅಂತಾದರೆ ಎಷ್ಟೊತ್ತಿಗೆ ಅದು ಗಲಾಟೆ ಮಾಡ್ತಿತ್ತು ಏನು? ಯಾಕಂತೇಳಿ 95 ವರ್ಷ ಅದು ಬಾಳ್ವಿಕೆ ಬರುದು ಅಂತ ಹೇಳಿ ಚಿಕ್ಕ ವಿಷಯ ಅಲ್ಲ. ಆ ಬಗ್ಗೆ ಚರ್ಚೆ ಮಾಡ್ತೀವಿ ಕಾರ್ಯಕ್ರಮದ ಮುಂದಿನ ಭಾಗದಲ್ಲಿ ಒಂದು ಪುಟ್ಟ ವಿರಾಮದ ಬಳಿಕ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಡೈರಿ ಡೇ ಯೂನಿಟಿ ಹಾಸ್ಪಿಟಲ್ ಫಂಡ್ ರೋಡ್ ಮ್ಯಾಂಗ್ಳೂರ್ ಮತ್ತು 2 ಸ್ಟಾರ್ ಸಂತೋಷ್ ರೈಸ್ ಮುಖ್ಯ ಪ್ರಾಯೋಜಕರಾಗಿರೋ ಜನಧ್ವನಿ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಇವತ್ತು ನಾವು ಚರ್ಚೆ ಮಾಡ್ತಾ ಇದ್ದೇವೆ. ಇವತ್ತು ಗುರುಪುರ ಸಹಿತ ಕೆಲವು ಸೇತುವೆಗಳ ಗುಣಮಟ್ಟ, ಕಾರ್ಯಕ್ಷಮತೆ ಅಥವಾ ಎಷ್ಟರ ಮಟ್ಟಿಗೆ ಅದು ಬಾಳ್ವಿಕೆ ಬರುತ್ತೆ ಎನ್ನುವಂಥ ಒಂದು ತನಿಖೆ ಅಥವಾ ವಿಚಾರಣೆ ಅಥವಾ ಆ ಬಗ್ಗೆ ಕಾರ್ಯಚಟುವಟಿಕೆ ಇವತ್ತು ನಡೆಯಿತು. ಆ ಕ್ಲಿಪ್ಪಿಂಗನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ನಾವು ಈಗ ಚರ್ಚೆ ಮಾಡ್ತಾ ಇದ್ದೇವೆ ಗುರುಪುರ ಸೇತುವೆಯ ನಿಜವಾದ ಆಯುಷ್ಯ ಮುಗ್ದಿದೆ ಅಂತ ಅಲ್ಲಿನ ಸ್ಥಳೀಯರು ಹೇಳಿದ ಬಳಿಕ ಕೂಡ ಇನ್ನೂ ಕೂಡ ಆ ಸೇತುವೆಯಲ್ಲಿ ಹೋಗುವಂಥ ಧೈರ್ಯ ಮಾಡುವರನ್ನು ಬಹುಶಃ ದೇವರೇ ಕಾಪಾಡಬೇಕಂತ ಅನಿಸ್ತಾ ಉಂಟು. ಏನು ಹೇಳ್ತೀರಿ ಈಗಲೇ? ಸರಿ, ಅದೇ ನಾನು ಹೇಳಿದೆ ಅಲ್ವಾ, ಅದಕ್ಕೆ 50 ವರ್ಷ ಆಯುಷ್ಯ ಅಂತ ನಮ್ಮ ಹಿರಿಯರು ಹೇಳಿದ್ದು. 73ಕ್ಕೆ ಮುಗಿದಿದೆ. ಇವರು ಧಾರಣೆ ಏನು ನೋಡುದು? ಇವರು ನಾಳೆ ನಮ್ಮಲ್ಲಿ ಒಂದು ಗಾಡಿ ಇದ್ರೆ 20 ವರ್ಷಕ್ಕೆ ಆ ಗಾಡಿಯನ್ನು ಕಂಡಮ್ ಮಾಡಿ ಅಂತ ಹೇಳ್ತಾರೆ. ಇದು ಸಹ ಕಂಡಮ್ ಆಗುವುದನ್ನು ಯಾಕೆ ಇವರು ಪುನಃ ಚೆಕಿಂಗ್ ಮಾಡೋದು ಸ್ವಾಮಿ? ಯಾಕೆ ಮಾಡೋದು ಇದು? ಇವತ್ತು ಮಾಡಿದ್ದು ಯೂಸ್ ಏನಾದರೂ ಆಗತ್ತೆ? ಯೂಸ್ ಆಗುದು ಯಾಕೆ? ಇವರು ಯೂಸ್ ಮಾಡೋದು ಸುಮ್ಮನೆ. ಇವರು ಮಾಡಿದ್ರು ಹೋದ್ರು, ಅಲ್ಲಿ ಬಿತ್ತಲ್ವಾ ಇಲ್ಲಿ ಮೂಲಾರ ಪಟ್ಟಣದಲ್ಲಿ, ಅದನ್ನು ಬಿಟ್ಟು ಇನ್ನೊಂದು ಬಾಯಿಗೆ ಆಹಾರ ಆಗುದು ಬೇಡ ಅಂತ ಇಲ್ಲಿ ಮಾಡಿದ್ರು. ಆ ಜನರ ಹತ್ರ ಕೇಳಿ, ನೀವು ಜನರ ನಡುವಿಗೆ ಹೋಗಿ. ಒಂದು ಕರೆ ಕಾಯ್ತಾ ಇರ್ಬೋದು, ನೋಡ್ತೇವೆ. ನಮಸ್ಕಾರ. ಹಲೋ, ನಮಸ್ತೆ, ಹೇಳಿ, ಮಾತಾಡಿ. ಹೇಳಿ, ಮಾತಾಡಿ. ಓಕೆ, ಹೇಳಿ ಹೇಳಿ ಹೇಳಿ. ಪ್ರತಿನಿಧಿ ಯಾವಾಗ್ಲೂ ಒಂದು ನೆನಪಿಟ್ಕೊಳ್ಳಿ, ಇಬ್ಬರು ಇದ್ದಾರೆ, ಯಾರೇ ಆಗಲಿ. ಒಂದು, ನಾವು ಮುಂಚೆಯವರು ಮಾಡಿ ಹೋದದ್ದು ಸದಾಕಾಲ ಅದರಲ್ಲಿ ಹೋಗಿದೆ. ಈಗ ಮಾತ್ರ ಯಾಕೆ ಅಷ್ಟು ಒಂದು ತಾಪತ್ರೆ ಅಂತ ಕೇಳುದು. ಇದಕ್ಕಿಂತ ಮುಂಚೆ ಯಾರು ಇರ್ಲಿಲ್ವಾ? 40 ವರ್ಷಕ್ಕಿಂತ ಮುಂಚೆಯವರಿದ್ದಾರೆ, ಅಂದ್ರೆ 50 ವರ್ಷಕ್ಕಿಂತ ಮುಂಚೆ ಹುಟ್ಟಿದವರಿದ್ದಾರೆ, ಇಲ್ಲಾಂದ್ರೆ 10 ವರ್ಷಕ್ಕಿಂತ ಮುಂಚೆ ಹುಟ್ಟಿದವರಿದ್ದಾರೆ. ಪ್ರತಿನಿಧಿ ಆವಾಗ ಹೇಳ್ಬೇಕು, ಈಗ ಮಳೆ ಸುರಿಯಿತು, ನಾಡ್ದು ಆಗಸ್ಟ್ ನಂತರ ಮಳೆ ಇಲ್ಲ, ಸ್ವಾಮಿ ಎಂತ ಮಾಡ್ತೀವಿ? ಸ್ವಾಮಿ ಬೇಸಾಯ ಅವರು ಮಾಡ್ತಾರೆ, ಬರ್ತಾರೆ. ಅಲ್ಲ ಸ್ವಾಮಿ, ನಾನು ಒಂದು ಹೇಳುದಂತ ಹೇಳಿದ್ರೆ, ಪ್ರತಿನಿಧಿ ಅಂತ ಗೊತ್ತಿಲ್ಲ ನಮ್ಗೆ. ಯಾವಾಗ ಒಂದು ಸಂಘದಲ್ಲಿ ಒಂದು ವೆಹಿಕಲ್ ಹೋಗುವಂತ ಇದ್ದಾಗ ನಾವು ನಮ್ಮ ಯಾರು ಅದಕ್ಕೆ ಸಂಬಂಧಪಟ್ಟವರು, ಈಗ ಮೂಡುಬಿದ್ರೆಯಿಂದ ಕಾರ್ಕಳ ತನಕ ಬಂದು ಮೋಮಂಜೂರಿನಿಂದ ಇಲ್ಲಿ ತನಕ ಬಂದಂತ ಎಲ್ಲರೂ ಹೇಳ್ತಾರೆ. ಆದ್ರೆ ಆವಾಗ ಎಂತ ಗೊತ್ತಿಲ್ಲ, ಇದಕ್ಕೆ ಒಂದು ಬೇರೆ ಒಂದು ಸಂಘ ಮಾಡಿಕೊಡಿ, ದಾರಿ ಇದೇ ಇರ್ಲಿ, ಇದಕ್ಕೆ ಡೈವರ್ಟ್ ಮಾಡಿಕೊಟ್ರೆ ಸಾಕು. ಈಗ ನೀವು ಸಂಘ ರಿಪೇರಿ ಅದು ಇದು ಬಿದ್ದೋಗ್ತದೆ, ಅದೆಲ್ಲ ಸರಿಯಲ್ಲ. ಈಗ ಎಲ್ಲ ಟೆಕ್ನಾಲಜಿ ಬೇರೆನೇ ಉಂಟು. ಓಕೆ ಓಕೆ ಸರ್, ಧನ್ಯವಾದ ಕರೆ ಮಾಡಿದ್ದಕ್ಕೆ. ಎಸ್, ಪರ್లేదు. ಅಲ್ಲ, ಅವರು ಈಗ ಒಬ್ರು ಪ್ರಶ್ನೆ ಕೇಳಿದ್ರು ನೋಡಿ, ನೋವು ಅನುಭವಿಸುವುದರಿಗೆ ಗೊತ್ತದು. ದಿನನಿತ್ಯ ನಾವಲ್ಲಿ ಅನುಭವಿಸುವವರು ನಾನು ಪ್ರಾಕ್ಟಿಕಲ್ ಅಂದರೆ ಒಳಬದಿಯಲ್ಲಿ ನಮ್ಮ ಊರಿನವರ ಹತ್ರ ಕರೆಕ್ಟಾಗಿ ಕೇಳಿ, ಆ ಸಂಘದಲ್ಲಿ ಎಷ್ಟು ಸಲ ಬ್ಲಾಕ್ ಆಗ್ತದೆ, ಎಲ್ಲಿಯೋ ಕೂತ್ಕೊಂಡು ದೂರದ ಬೆಟ್ಟ ನುಣ್ಣಗೆ ಅಲ್ಲಿ ಇದು ಉಂಟಂತ ನಾವು ಹೇಳಲಿಕ್ಕೆ ಬರುವುದಿಲ್ಲ. ಯಾಕೆಂದರೆ ಅಲ್ಲಿ ಅಷ್ಟೇ ಕಷ್ಟ ಉಂಟು. ಇಲ್ಲಿ ಊರಿನ ಜನರಿಗೆ ನೀವು ಅಲ್ಲ ಮೂಡುಬಿದ್ರೆ ನಮ್ಮ ಊರ್ದಕ್ಲೆ ಗೊತ್ತು, ಆ ಬ್ರಿಡ್ಜ್ ಒಂಜೇ ಗಾಡಿ ಪಾಸ್ ಆದ್ ಕೆಲವು ತಮಿಳ್ನಾಡು ಆಮೇಲೆ ಅಕ್ಲೆ ಗೊತ್ತುಜಿ. ಆಮೇಲೆ ಬಸ್ ಬಂದಾಗ ಮುಕ್ಕಲ ಮೂವ್ಮೆಂಟ್ ಮಲ್ಪೇರು ಬಸ್ ತಕ ಉಂಟಾವು ಸೇರಿ ಈಮೇಟ್ ಮುಕ್ಲೆಲ್ಲ ಗೊತ್ತಿಜಿ, ಮುಕ್ಳು ಬೇತೆ ಹುಡ್ದಾಕ ಅಕ್ಲೆ ಗೊತ್ತಿಜಿ ಒಂಜಿ ಬ್ರಿಡ್ಜ್ ರಡ್ ಪಾಸ್ ಆಪ. ಮೊನ್ನೆ ಏನಾಯ್ತು ಗೊತ್ತಾ? ಮೊನ್ನೆ ಸೈಡಲ್ಲಿ ಯಾರೋ ಒಂದು ಸೈಡಲ್ಲಿ ಇದಕ್ಕೆ ಇದಕ್ಕೆ ತಂದು ಇಟ್ಟಿದ್ದ ಸೈಡ್ಗೆ, ಇಲ್ಲಿ ಪಿಲ್ಲರಿಗೆಲ್ಲ, ಪಿಲ್ಲರಿನ ಸೈಡ್ಗೆ ಒಂದು ಗೋಡೆಗೆ ಇಟ್ಟಿದ್ದ, ತಡೆಗೋಡೆಗೆ. ಲಾಸ್ಟಿಗೆ ಆ ಇವರು ಸರ್ಕಲ್ ಇನ್ಸ್ಪೆಕ್ಟರ್ ಇದ್ದಾರೆ ಬಜ್ಪೆ ಅವರು,
ಅವ್ರ ಪಾಪ ಓಡಾಡಿ ಅವ್ರು ಆದಮೇಲೆ ಬಂದ ಮೇಲೆ ಇವರಿಗೆ ಬಿಸಿ ಹುಟ್ಟಿಸಿದ್ದು. ಅಲ್ಲಿಗೆ ಅದಕ್ಕಿಂತ ಮೊದಲು ಇವ್ರಿಗೆ ಏನು ಮಾಡಿದರು, ಕಟ್ಟಿಗೆ ಇದುಂಟಲ್ಲ ಎಂತ ಇದರದ್ದು ಇದು ತಂದು ಅದನ್ನು ಕಟ್ಟಿದ್ರು. ಆಮೇಲೆ ಈಗ ಅವ್ರ ಮೊನ್ನೆ ಏನು ಹೇಳಿದ್ರು, ಏನು ಮಾರ ನೀವು ಜೀವ ಹೋದ್ರೆ ಏನಂತ ಹೇಳಿದ ಮೇಲೆ ಅಲ್ಲಿ ಇದು ಎಂಥ ಕೆಂಪು ಕಲ್ಲಿದ್ದು ಈಗ ಇದು ಕಟ್ಟಿದ್ದಾರೆ. ಯಾಕೆ ಇದು ಯಾಕೆ ಅಜ್ಜನ ಇದಕ್ಕೆ ಅಂತ ಹರಿದೋದ ಬಟ್ಟೆಗೆ ಯಾಕೆ ಹೊಲಿಯುವುದು ಇವರು ಸುಮ್ಮನೆ? ಅದು ಬೇಕಾ? ಅಲ್ಲ, ಗುರುಪುರ ಕೆಂಪು ಕಲ್ಲಾದ್ರೂ ಕಟ್ಟಿದ್ದಾರೆ. ನಮ್ದು ಕೂಳೂರಿಗೆ ಅದು ಕೂಡ ಇಲ್ಲ. ಮೊನ್ನೆ 59 ನಂಬರ್ ಬಸ್ ಬಿದ್ದಿದೆ. ಅದು ಬಸ್ ಬಿದ್ದು ಹೇಗೆ ಈ ಪೊಲೀಸ್ನವರು ಒಂದು ಪ್ಲಾಸ್ಟಿಕ್ ಒಂದು ಅವ್ರದ್ದು ಇದು ಹಾಕಿದ್ದಾರೆ, ಅದು ಹಾಗೇನೆ ಉಂಟು. ಅಟ್ಲೀಸ್ಟ್ ಆ ಜಾಗನ ಒಂದು ಸೇಫ್ಟಿ ಮಾಡ್ಬೋದಲ್ಲ. ಬೇಡ, ಎಂಟ್ರಿ ಆಗೋ ಜಾಗ ಹೇಗೆ ಉಂಟು, ಒಂದು ಟರ್ನಿಂಗ್ ಅಲ್ಲಿ ಏನೋ ಸೇಫ್ಟಿ ಇದೆಯಾ? ಇವ್ರದ್ದು ಈಗ ನಾಡ್ದು ಬಹುಶಃ ಅದೇನು ಕಟ್ಟಿದಾಗ ಉಂಟು, ಅದರಿಂದ ಯಾವುದೇ ವೆಹಿಕಲ್ ಬಿದ್ರು ಬೀಳ್ಬಹುದು. ಕಾಯ್ತಾ ಇದ್ದಾರೆ. ಕೂಳೂರು ಬ್ರಿಡ್ಜ್ ಟರ್ನಿಂಗ್ ಅಲ್ಲಿ ಉಂಟು. ಕೆಲವರಿಗೂ ಬೇರೆ ನಮ್ಗೆ ಗೊತ್ತಿದೆ ನಾವು ಕೂಳೂರು ಬ್ರಿಡ್ಜ್ ಟರ್ನಿಂಗ್ ಅಲ್ಲಿ ಇದೆ ಅಂತ. ಕೆಲವರು ಡೈರೆಕ್ಟ್ ಆಗಿ ಬರುತ್ತೆ, ಡೈರೆಕ್ಟ್ ಆಗಿ ಬಿಟ್ಟು ತಡೆಗೋಡು ಇದ್ರೆ ಗಾಡಿ ಸೇಫ್ ಆಗಿ ನಿಲ್ಲುತ್ತೆ. ಬಟ್ ಅದರ ಕೆಳಗಿಂದ ಎಷ್ಟು ಗಾಡಿ ಬಿದ್ದಿದೆ? ಇದು ಒಂದೇ ಅಲ್ಲ ಸ್ವಾಮಿ, ಈಗ ಗುರುಪುರ ಸೇತುವೆ ಇದು ಸಮಸ್ಯೆ. ಅದರ ಮೇಲೆ ಕೆತ್ತಿಕಲ್ಲು 20 ವರ್ಷಗಳ 98-99ರಲ್ಲಿ ಅದು ಬಿದ್ದೋಯ್ತು. ಅದು ಕೆತ್ತಿಕಲ್ಲು ಈಗ ಪುನಃ ಅದು ಕಟ್ಟಾಗಲಿಕ್ಕೆ ಸ್ಟಾರ್ಟ್ ಆಗಿದೆ. ಇವರು ಏನು ಆವಾಗೆಲ್ಲ ಬಂದರು, ಈ MP ಗಳು MLAಗಳು ಆವಾಗಿನಿಂದ ಮಿನಿಸ್ಟರ್ಗಳು ಹಿಡಿದು ಈವಾಗಿನವರೆಗೂ ಫೋಟೋ ತೆಗೆಯುವುದು, ಕೆತ್ತಿಕಲ್ಲು ಬಿದ್ದಿದೆ. ನಮಗೊಂದು ಬೆಳಿಗ್ಗೆ ಹೇಳುವಾಗ, ಈಗ ನನಗೆ ಕಾರ್ಕಳ ಇವತ್ತು ಫೋನ್ ಮಾಡಿದ್ರು, ನಿಮ್ಮ ಸಂಕ ಏನಾದರೂ ಬಿದ್ದಿದಾ? ಇಲ್ಲ ಮಾರ, ಯಾರು ಹೇಳಿದ್ದು? ಅಲ್ಲಲ್ಲ, ಅಲ್ಲಿ ಹೋಗ್ಲಿಕ್ಕೆ ಬಿಡ್ತಾ ಇಲ್ಲಂತೆ. ಅದಕ್ಕೆ ನಾನು ಹೇಳಿದ್ದು, ಸಂಕ ಬೀಳಲಿಲ್ಲ, ಧಾರಣ ಸಾಮರ್ಥ್ಯ ಅದನ್ನು ಚೆಕ್ ಮಾಡಲಿಕ್ಕೆ ಯಾರೋ ಬಂದಿದ್ದಾರೆ, ಬೀಳಲಿಲ್ಲ ಸ್ವಾಮಿ, ನೀವು ಬರ್ಬೋದು, ಒಂದು 10-12 ಗಂಟೆಗೂ ಬಿಡ್ಬೋದು ಅಂತ ಹೇಳಿದ್ರು. ಇವರೆಲ್ಲ ಬಂದು ಏನು ಮಾಡೋದು, ಕೆತ್ತಿಕಲ್ಲು ಈಗ ಬಿರುಕು ಬಿಟ್ಟಿದೆ. ಇವರು ಅಡಿಯಲ್ಲಿ ನೀರು ಹೋಗ್ಲಿ, ಏನು ಪ್ರಕೃತಿಗೆ ವಿರುದ್ಧವಾಗಿ ಇವ್ರು ಮಾಡ್ಲಿಕ್ಕೆ ಆಗ್ತದ? ಒಂಜಿ ಸೇತುವೆ ಬೂರನೆ ಕಾತೊಂದಿತ್ತರ ಮಾತಾಡಲ್ಲ ಒಂಜಿ ಬ್ರಿಡ್ಜ್, ಆ ಬ್ರಿಡ್ಜಿಗೆ ಇರೆಗೆ ಡಾಮರ್ ಕೆಪಾಸಿಟಿ ಇತ್ತೆ ಬಂದು ಒಂದು ಬ್ರಿಡ್ಜ್ ನಮಗೆ ಡಾಮರ್ ಪಾಡೋಂದಿಲ್ಲ. ಡಾಮರ್ ಪಾಡೋದು ಆಕ್ಚುಲಿ ಪರತ್ ಡಾಮರ್ ದೆತ್ತು ಹೊಸ ಡಾಮರ್ ಪಾಡು ಓವೇ ಬ್ರಿಡ್ಜ್ ಅವಡು ಇತ್ತದಾದ ಕೂಲೂರ್ ಲಂಚೆ ಡಾಮರ್ ಪಾಡಕ್ಕೆ ವೆಯ್ಟ್ ಜಾಸ್ತಿ ಒಂದು ನಮ್ಗೆ ಎಂಕ್ಲಿಗೆ ಆತ ನಾಲೆಜ್ ಚೆನ್ನಾಗಿ ಎಂಕ್ಲಿಗೆ ಗೊತ್ತಾ ಒಂದು ಮುಕ್ಲಿದಾಗಿ ಆತ ಇಂಜಿನಿಯರ್ ನಾಗ್ಲಿ ಮುಕ್ಲು ದಾದ ಮಂತದ್ಲೆ ಅದು ಒಂಜಿ ಡಾಮರ್ದ ಒಂಜಿ ರೋಡ್ ಮಿತ್ತು ಓಕೆ ಫೈನ್. ಒಂಜಿ ಸೇತುವೆ ಮಿತ್ತು ಪುಡ ವೆಯ್ಟ್ ಪಾಡ್ ಒಂದು ಆಯ್ಕೆ ಅವಶ್ಯ ಈತೆ ಒಂಜಿ ಸೇತುವೆ ಡಾಮರ್ ಮಾಡ್ಬಾರ್ದು. ಏತು ಲೋಡು ಜಲ್ಲಿ ಸಿಮೆಂಟ್ ಒಂದು ಪಾಡೇರು, ಜಲ್ಲಿ ಡಾಮರ್ ಪಾಡೇರು. ಒಂಜಿ ಪರತ್ ಡಾಮರ್ ಎತ್ತಿದ್ದು ಆಯ್ತು ಮಿತ್ತು ಹೊಸ ಡಾಮರ್ ಪಾಡು. ನಾವು ಒಂದು ಹೇಳುದು ಇಷ್ಟೇ, ಯಾಕಂದರೆ ಅದಕ್ಕೆ ಪರ್ಯಾಯ ಅವರು ಬ್ರಿಡ್ಜ್ ಮಾಡಬೇಕು. ಅದು ಗುರುಪುರಕ್ಕೆ ಅಂದರೆ ಗುರುಪುರ ಪೇಟೆಗೆ ಒಂದು ಹೋಗುವಂಥ ಇದು ಬಸ್ ವ್ಯವಸ್ಥೆಗೆ ಬೇಕು. ಆದರೆ ಈಗಿನ ಈ ವೆಹಿಕಲ್ನ ಈ ದಟ್ಟಣೆಯಲ್ಲಿ ಬೈಪಾಸ್ ರಸ್ತೆ ಇದು ಖಂಡಿತವಾಗಿ ನಾವು ಹೋದ್ಸಲ ಸಹ ಅಲ್ಲಿ DC ಆಫೀಸಲ್ಲಿ ಜಗದೀಶ್ ಅವರು ಜಿಲ್ಲಾಧಿಕಾರಿಯಾಗಿ ಉಸ್ತುವಾರಿ ಸಚಿವರು ಇದರಲ್ಲಿ ಅಲ್ಲಿ ಆಯಿತು. ಆಮೇಲೆ ಏನಿಲ್ಲ, ಅದು ಹೋಯ್ತು ಕಾಗದ ಹುಲಿಯಾಗಿ, ಸುದ್ದಿ ಇಲ್ಲ. ಆಮೇಲೆ ಸರ್ವೆ ಮಾಡೋರು ಬರ್ತಾ ಇದ್ದಾರೆ, ದುರ್ಬೀನ್ ಇಡ್ತಾರೆ, ಹೋಗ್ತಾರೆ. ಏನು ಆಚೆಯಿಂದ ಹೋಗ್ತದೆ, ಈಚೆಯಿಂದ ಹೋಗ್ತದೆ. ಎಲ್ಲಾದರೂ ಒಮ್ಮೆ ಹೋಗಲಿ ಸ್ವಾಮಿ, ಇದೊಂದು ದೊಡ್ಡ ಸೇತುವೆ ಆಗಲಿ, ಇದಕ್ಕೆ ಒಂದು ಪರ್ಯಾಯ ಸೇತುವೆ ಆಗಲಿ. ಇದು ಬಿದ್ದ ಮೇಲೆ ಅಲ್ಲ, ಅಂದರೆ ನಾವು ಎಲ್ಲದಕ್ಕೂ ಹೋರಾಟ ಮಾಡ್ತೇವೆ, ಬಿಡುದಿಲ್ಲ. ಈಗ ಅದು ಬೈಪಾಸ್ ಮಾಡಿದ್ರು ಬಿಡುದಿಲ್ಲ, ನಾವು ಬೈಪಾಸ್ ಮಾಡಲೇಬೇಕು. ಗುರುಪುರದಲ್ಲಿ ಅಷ್ಟು ಅಗಲ ಮಾಡಲಿಕ್ಕೆ ಜಾಗ ಇಲ್ಲ, ಯಾಕೆಂದರೆ ಅದೊಂದು ಕಂಜೆಸ್ಟೆಡ್ ಸಿಟಿ. ಅಲ್ಲಿ ಹೋಗುವವರಿಗೆ ಅಷ್ಟು ಸಾಕು, ಅಂದರೆ ಇನ್ನೊಂದು ಸೇತುವೆ ಬೇಕು. ಇವರು ಹೇಳಿದಾಗೆ ಇವತ್ತು ಮೊನ್ನೆ 34, ಇವತ್ತು 37 ಅಂತ ಇಟ್ಟಿದಂತ ಹೇಳಿದ್ದಾರೆ. ಅದು ಇಟ್ಟು ನಮಗೆ ಬರ್ತದೆ ಇಲ್ಲೋ ಗೊತ್ತಿಲ್ಲ ನಮಗೆ, ಅಂದರೆ ಬಾಯಲ್ಲಿ ಇಟ್ಟದ್ದಲ್ಲ, ಅದು ನಿಜವಾಗಿ ಇಟ್ಟಿದ್ದಾರೆ ನಮ್ಗೆ ಗೊತ್ತಿಲ್ಲ. ಅದು ಮಾತ್ರ ಪ್ರಾಜೆಕ್ಟ್ಗಳ ಒಂದು ಪ್ರಾಬ್ಲಮ್ ಉಂಟು. ಏಪಾವು ಪ್ರಾಜೆಕ್ಟ್ ಆಪುಂಡು ಪಂಡ್ರಲ ಇತ್ತು ಸಾಧ್ಯನೇ ಇಜ್ಜಿ ಎಲೆಕ್ಷನ್ ಟೈಮ್ ಇಡು ಮಲಮಲ್ಲ ಫ್ಲೆಕ್ಸ್ ಬಾರ್ಡ್ 2 ಕೋಟಿ ಬಿಡುಗಡೆ 4 ಕೋಟಿ ಬಿಡು ಆಯ್ತಾ ಕರೆಕ್ಟ್ ಅದ ಆಯ್ತಾ ಡೀಪ್ ಓಣ ನಮ್ಗೆ ಗೊತ್ತಾಗ್ನು ಆ 5 ಕೋಟಿ ಬಿಡುಗಡೆ ಆತನ 5 ಕೋಟಿ ಆತನ ಫಸ್ಟ್ ಇಂಗ್ಲಿ ನಕ್ಷೆ ತೋರಿಸ್ಬೋದು ಫಸ್ಟ್ ಸರ್ವೆ ಅವನು ಸರ್ವೆ 5 ಕೋಟಿ ಖರ್ಚು ಆಪುನು 4 ಕೋಟಿ ಖರ್ಚು ಆಪುನು ಬಟ್ ಇಂಗ್ಲಿ ಆಶ್ವಾಸನೆ ಮುರ್ಚಿ ಮುಲ್ಪ ಎಂಕ್ಲೆಗೆ ಮುಲ್ಪ ಬೇಲೆ ಬೋಡು ಭಾಷಣ ಎಂಕ್ಲ ಕೊರಲಿ ಇರೆಗ್ಲ ಕೊರಲಿ ಎಂಗ್ಲೆ ಭಾಷಣ ಏನು ಎಂಕ್ಲಿಗೆ ಬೇಲೆ ಅವಳು ಅಂದು ನನ್ನದುಂಬಿಗೆ ಇನ್ನು ಮುಂದಕ್ಕೆ ನಮ್ಮ ಹೋರಾಟ ಏನಂದರೆ ಹೀಗೆ ಉಗ್ರವಾಗಿ ಹೋರಾಟ ಮಾಡ್ತೇವೆ. ಅದರೊಟ್ಟಿಗೆ ರಾಷ್ಟ್ರಪತಿ ಪ್ರಧಾನಿಯಿಂದ ರಾಷ್ಟ್ರಪತಿಯವರಿಗೆ ಹಿಡಿದು ಎಲ್ಲರಿಗೂ ಕಾಡು ಚಳುವಳಿ ಎಲ್ಲ ಮಾಡ್ತಾ ಇರ್ತೇವೆ ನಾವು. ಯಾಕೆಂದರೆ ಇದಕ್ಕೆ ಕಾರ್ಕಳದಿಂದ ಇಲ್ಲಿ ಮಂಗಳೂರಿನವರೆಗೆ ಇಷ್ಟು ಮಂದಿ ಬಸ್ ಸಂಚಾರ ಮಾಡುವಾಗ ಎಷ್ಟೋ ಬಸ್ಗಳು ಈಗ ಮತ್ತೆ ಆಚೆ ಹೋಗೋದು ಬೇರೆ ಉಂಟು. ಇಷ್ಟೆಲ್ಲ ಇರುವಾಗ ಇದನ್ನು ಇವರಿಗೆ ನೆಗ್ಲೆಕ್ಟ್ ಮಾಡೋದಿದ್ರೆ ಅವರಿಗೆ ಗೊತ್ತಾಗಬೇಕು. ಅವರಿಗೆ ಅವರನ್ನು ಇದು ಮಾಡಲಿ ಪ್ರಯೋಜನ ಇಲ್ಲ. ಇಲ್ಲಿ ಇವರು ಎಲ್ಲ ಇವರು MLAಗಳಾಗಲಿ MP ಗಳಾಗಲಿ ಯಾವ ಪಕ್ಷದವ್ರದ್ದು ಎಲ್ಲ ಅವರು ಎಲ್ಲರೂ ಇದು ಮಾಡಿ ಜನರ ಇದಕ್ಕೆ ಸ್ಪಂದಿಸಬೇಕು. ನಾವು ಯಾರನ್ನು ಅವರನ್ನು ಈಗ ಬೇರೆ ಸೇತುವೆ ಕಂಪೇರ್ ಮಾಡುವಾಗ ಗುರುಪುರ ಸೇತುವೆಯ ವಿನ್ಯಾಸ ಬೇರೆ ಅಂತ ಅನಿಸ್ತಾ ಉಂಟು. ಅದು ಇಲ್ಲ ಖಂಡಿತ ನೋಡಿ, ಉಪ್ಪಿನಂಗಡಿಯಲ್ಲಿ ಕಟ್ಟಿದಂಥ ಸೇತುವೆ, ಇಲ್ಲಿ ಪಾಣೆಮಂಗಳೂರಿನಲ್ಲಿ ಕಟ್ಟಿದಂಥ ಸೇತುವೆ, ಮಂಗಳೂರಿನಲ್ಲಿ ಇದು ಗುರುಪುರದಲ್ಲಿರುವಂತಹ ಸೇತುವೆ, ಇನ್ನೊಂದು ಬಿಟ್ಟರೆ ಇಲ್ಲಿ ಎಣ್ಣೆ ಹೊಳೆ ಹತ್ರ ಒಂದು ಸೇತುವೆ. ಇದು ಸೇತುವೆಗಳು 4 ಸೇತುವೆ. ಮತ್ತೊಂದು ಮಂಗಳೂರಿನಲ್ಲಿ ರೈಲ್ವೆ ಸೇತುವೆ, ಅದು ರೈಲ್ವೆ ಹೋಗುವಂಥ ಎಲ್ಲಿ ಅದು ಹಳೇದು. ಇದರಲ್ಲಿ ನೋಡಿ ಎಲ್ಲ 3 ಜೀವ ಬಿಟ್ಟಿದೆ. ಎಣ್ಣೆ ಹೊಳೆದು ಸಣ್ಣದು ಅದು ಬಂದ್ ಮಾಡಿದ್ದಾರೆ. ಉಪ್ಪಿನಂಗಡಿ ಸೇತುವೆ ಕಂಪ್ಲೀಟ್ ಇದಾಗಿದೆ.
ಇಲ್ಲಿ ಪಾಣೆಮಂಗಳೂರಲ್ಲಿ ಎರಡಲ್ಲ ಒಂದಲ್ಲ ಇನ್ನೊಂದು ಸೇತುವೆ ಆಗ್ತಾ ಉಂಟು. ಅದರಲ್ಲಿ ಹೋಗ್ತದೆ ಬಿಡ್ತದೆ ಬೇರೆ. ಇದರಲ್ಲಿ ಗುರುಪುರದಲ್ಲಿ ಯಾವ ವ್ಯವಸ್ಥೆಯೂ ಇಲ್ಲ. ಹೊನ್ನಾವರದಾಗೆ ಬಾರ್ಜಿ ಹಾಕಬೇಕಾಗಿತ್ತು, ಇದು ಮುರಿದು ಬಿದ್ದರೆ. ಹೊನ್ನಾವರದಲ್ಲಿ ಬಾರ್ಜಿ ಮಾಡಿದ್ರಲ್ಲ ನೋಡಿ, ಅವರು ಕಟ್ಟಿದ ಸೇತುವೆ ಆಗಿದ್ದು ಉಳಿಯಿತು. ಇಲ್ಲಿ ಇವರು ಈ ಪುಡಾರಿಗಳು ತಿಂದು ಉಂಡು ಉಂಟಲ್ಲ, ಮುಳ್ಳರಪಟ್ಟಣದಾಗೆ ಆಗುದು. ಇದು ಮಾಡಿದಂತ ಅದರಲ್ಲಿ ವೈಗೆ ಅಂತ ಹೇಳ್ತಾರೆ, ನಮ್ಗೆ ಗೊತ್ತಿಲ್ಲ ಸರಿ. ಆದ್ರೆ ಅಂತೂ ಖಂಡಿತವಾಗಿ ಅದು ಸಿಮೆಂಟಿನಲ್ಲಿ ಜಾಸ್ತಿ ವೈಗೆ ತುಂಬಿಸಿ ಕಟ್ಟಿದ್ದಾರೆ. ಮತ್ತೆ ಕೇಂದ್ರದಲ್ಲಿ ಯಾವ ಸರ್ಕಾರ ಇರುತ್ತೆ ಅದರ ವಿರುದ್ಧವಾಗಿರುವ ಪಕ್ಷಗಳು ಇಲ್ಲಿ ಹೋರಾಟ ಮಾಡ್ತಾ ಇರ್ತವೆ. ಅದರಿಂದ ಅದು ಬೇಡ ನಮಗೆ ಆ ಪ್ರಶ್ನೆ ಇಲ್ಲ. ನಮಗೆ ಯಾವ ಪಕ್ಷವೇ ಇರಲ್ಲ, ನಮಗೆ ಕೆಲಸ ಆಗ್ಬೇಕು. ನಮಗೆ ಯಾರೇ ನಾವು ಯಾವ ಪಕ್ಷ ಇವರದ್ದು ಕೂಡ ಇಲ್ಲಿ ತಪ್ಪಿದೆಯಲ್ಲ, ಇವರದ್ದು ಕೂಡ ತಪ್ಪಿದ್ದ ಮೇಲೆ ಅವರನ್ನು ಕೈ ತೋರಿಸಲಿ ಆಗುದು. ಯಾರನ್ನು ಕೈ ತೋರಿಸಲಿಕ್ಕಿಲ್ಲ. ವಿಷಯ ಅಷ್ಟೇ ಆಗಿರೋದು ಕೆಲಸ. ವಿರೋಧ ಪಕ್ಷದ ಕೇಂದ್ರ ಪೋಲಿ ದಾಯಕ ಕೇಂದ್ರ ಮೊಕ್ಲಾಲ ತಪ್ಪುಂಡು ಮುಲ್ಪ ಮೊಕ್ಲಾಲ ಕೆಲವು ಬೇಲೆ ನೋಡಿ ಸ್ವಾಮಿ, ಈ ರಸ್ತೆಯಲ್ಲಿ ಎಲ್ಲಾ ಪಕ್ಷದವರು ಓಡಾಡ್ತಾರೆ. ನಮಗೆ ಆ ಪಕ್ಷ ಈ ಪಕ್ಷ ಇಲ್ಲ. ಇಲ್ಲಿ ಆ ಪಕ್ಷದವರು ಓಡಾಡೋದು ಸ್ವಲ್ಪ ಆದರೂ ಕಾರ್ಮಿಕರು, ಕೂಲಿ ಕಾರ್ಮಿಕರು, ವಿದ್ಯಾರ್ಥಿಗಳು, ರೋಗಿಗಳು, ಇವರು ಎಲ್ಲ ಆಸ್ಪತ್ರೆಗೆ ಹೋಗುವವರು ದಿನಾಲು ಓಡಾಡಬೇಕಲ್ಲ. ಅವ್ರು ಯಾವಾಗಲೂ ಒಂದು ಬಂದು ಪೋಸ್ಟ್ ಕೊಟ್ಟು ಹೋಗ್ತಾರೆ. ಇವತ್ತು ಬೆಳಿಗ್ಗೆ ಬಂದಿದ್ರು ತಜ್ಞರು, ನಿಮ್ಮ ಹತ್ರ ಮಾತಾಡಿದ್ದ ಅಥವಾ ನೀವು ಅವ್ರ ಹತ್ರ ಮಾತಾಡಲಿಕ್ಕೆ ಪ್ರಯತ್ನ ಮಾಡಿದ್ರು ಅಥವಾ ಏನಾದರೂ ಅವರಿಗೆ ಮಾಹಿತಿ ಕೊಟ್ಟದ್ದು ಅಗತ್ಯ ಅಂತ ನಿಮ್ಗೆ ಅನಿಸ್ತಿತ್ತ? ನಿಮಗೆ ನಿಮ್ಮ ಸ್ಥಳೀಯರು ಅವ್ರಿಗೆ ಮಾಹಿತಿ ಕೊಡ್ಬೋದಿತ್ತ? ಅವರು ಮಾತಾಡಲೇ ಇಲ್ಲ. ಅವರು ಧಾರಣ ಸಾಮರ್ಥ್ಯವನ್ನು ನೋಡಿಕೊಂಡ್ರು. ಈಗ NITK ಅವರು ಮಾಡಿದ್ದಾರೆ, ಅದು ಸಸ್ಪೆನ್ಸಲ್ಲಿ ಉಂಟು. NITKಯಲ್ಲಿ ಇದರಲ್ಲಿ ಧಾರಣ ಸಾಮರ್ಥ್ಯ ಇಲ್ಲ ಅಂತ ಕೊಟ್ಟಿದ್ದಾರೆ ಅಂತ ಒಂದು ವಿಷಯ ಕಡತದ ಒಳಗೆ ಉಂಟು. ಏನು ರಾಜಕೀಯ ಅಂದರೆ ಇದು, ಈಗ ಈ ರಾಜಕೀಯದಲ್ಲಿ ಏನಂದರೆ ಇವರು ಎಲ್ಲ ಅಡಗಿಸಿರ್ತಾರೆ. ಇವರು ಕೊಟ್ಟು ನಮಗೇನಾಗಬೇಕು, 50 ವರ್ಷ 73 ಮುಗಿದ ಆಯುಷ್ಯ ಮುಗಿದದನ್ನು ಪುನಃ ಏನು ಇವರು ಡಾಕ್ಟ್ರುಗಳ, ಸರ್ಜನ್ಗಳ ಅಲ್ಲ, ಅಮೇರಿಕ ರಿಟರ್ನ್ ದೊಡ್ಡ ಇವರು ಇಲ್ಲಿ ಕೊಡಲಿಕ್ಕೆ ಅದು ಬೀಳ್ತದೆ ಅಂದರೆ ಅದು ವಾಯ್ದೆ ಮುಗಿದ ಮೇಲೆ. ಯಾಕೆ ವಾಯ್ದೆ ಮುಗಿದ ಮೇಲೆ ಬೇರೆ ಮಾಡಬೇಕಿತ್ತು ಇವರು. ಯಾರೋ ಒಬ್ಬರು ಕೇಳಿದ್ರು ಅವಾಗ 50 ವರ್ಷ 40 ವರ್ಷ ಹೋರಾಟ ಮಾಡಲಿಲ್ವ ಅಂತ. ಆವಾಗ ಅವರು ಇರುವಾಗ ಇಷ್ಟು ವೆಹಿಕಲ್ ಇರಲಿಲ್ಲ. ಈಗ ನಾವು ದೊಡ್ಡದಾಗ ನಮಗೆ 53 ಆಯ್ತು, ಇನ್ನೊಂದು 60 ವರ್ಷ 7 ವರ್ಷದಲ್ಲಿ ಸತ್ತು ಹೋದ್ರು. ನಾವು ಸಾಯುವಾಗ ಅದರ ಒಂದು ಬ್ರಿಡ್ಜ್ ನೋಡ್ತೇವೆ. ಈಗ ಒಂದು 60 ವರ್ಷ ಅವರಿಗೆ ಬದುಕುದು. ಮುಂಚಿನವರು ಸತ್ತರು, ಅವರು ನೋಡಲಿಲ್ಲ ಅಂತ ಇಲ್ಲಿ ಕೇಳುವವರಿದ್ದಾರಲ್ಲ, ಅವರೇನು ಗುರುಪುರದಲ್ಲಿದ್ದವರ? ಗುರುಪುರದ ಈ ಕಷ್ಟ, ಈ ಮೂಡುಬಿದ್ರೆ, ಈ ಕಾರ್ಕಳದವರ ಕಷ್ಟ ಅವರಿಗೆ ಗೊತ್ತುಂಟ? ಅವ್ರಿಗೆ ಗೊತ್ತಿಲ್ಲ. ಓಡಾಡೋರು ನಾವು. ಸೊ ಈ ಸೇತುವೆ ಆಕ್ಚುಲಿ ಹೆಬ್ಬಾಗಿಲು ನಮ್ಮ ಸಿಟಿಗೆ. ನೆಕ್ಸ್ಟ್ ಎಕ್ಸ್ಪ್ರೆಸ್ ಓಯ್ ಗಾಡಿ ಪೋಪಿನಕ್ಲೆ ನೆಕ್ಸ್ಟ್ ಒಂಜಿ ಆಪ್ಷನ್ ಬರು ಲೈಫ್ ಜಾಕೆಟ್ 11 ಪೋಲೆ ಪಂಡ ದಾವಣಗೆ ಗೊತ್ತಿಜ್ಜಿ ಏಪ ಬೂರು ಮಂದು ದಾವಣಗೆ ಅವು ಒಂಜಿ ಸೇಫ್ ಅನ್ನೋಲ್ಲ ದಾವಣಗೆ ಅಂಚಿನ ಅವಸ್ಥೆ ಆತನು. ಇನ್ನು ನನ್ನ ಬಸ್ ಇಟ್ಕೊಂಡು ನೆಕ್ಸ್ಟ್ ಲೈಫ್ ಜಾಕೆಟ್ ಬಸ್ ದಿಯೋಡ ಹಾಕು ಏಪ ಬೂಂಡು ಬಂದ ಮಂಡ್ರೆ ಅಬ್ಬಜಿ ಅಂತ ಬಂದ್ಬಿನಿ. ಐಗೆ ಸೈಡ್ ಕರ್ಬದ ಬರ ದೀದ್ ಅವನ್ ಬೇತಿನ ಸೈಡ್ ಮಂದಿರ್ ಆಕ್ಚುಲಿ ಕರ್ಬದ ಸಪೋರ್ಟ್ಗೋಸ್ಕರ ಮಂದಿನಿ. ಅಡಿತ ಪಿಲ್ಲರ್ ಆ ದಪ್ಪ ಇಜ್ಜಿ ಎಂಗಲ ಕೂಲೂರು ಪೂರ ಇದು ಅಡಿತ ಪಿಲ್ಲರ್ ಒಂದು ಅಡಿತ ಬೇಸ್ ದಪ್ಪ ಮಂದಿ ನೆಟ್ಟ ಸೈಡ್ ಸಪೋರ್ಟ್ ಉಂಟು, ಕರ್ಬದ ಸಪೋರ್ಟ್ ಉಂಟು. ಅವಳು ಒಂದು ಮೇನ್ ಆಯ್ತು ತಾಕತ್ ಬಂದು ಪನಲ್ಲಿ. ಎಸ್, ಇನ್ನೊಂದು ಪ್ರಶ್ನೆ ಅಂತ ಹೇಳಿದ್ರೆ ನನ್ನ ಪ್ರಕಾರ ಇದು NITK ರಿಪೋರ್ಟ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಇದು ಬೀಳುವ ಚಾನ್ಸ್ ಉಂಟು. ದೊಡ್ಡ ವಿಚಾರ ಧಾರಣ ಶಕ್ತಿ ಬೇಕಲ್ಲ. ನಾನು ಒಂದು 25 ವರ್ಷ ಪ್ರಾಯದಲ್ಲಿ ಇಷ್ಟು ಓರ್ತೇನೆ ಅಂತ ನನಗೊಂದು ಕೆಪಾಸಿಟಿ ಉಂಟು. ನನಗೆ 50 ವರ್ಷ ಆಗುವಾಗ ಸ್ವಾಮಿ 50-60 ವರ್ಷಕ್ಕೆ ಏನು ಹೊರುವುದು? ಬೆನ್ನು ಮೂಳೆ ಸೊಂಟ ಗಟ್ಟಿ ಇರ್ಬೇಕಲ್ಲ, ಅದನ್ನು ಹೊರ್ತದೆ. ನಮ್ದು ಡಬಲ್ ಆಗ್ತಾ ಉಂಟು 25. ಹೌದು, ಅದಕ್ಕೆ ಇವರು ಏನ್ ಮಾಡ್ತಾರೆ, ಈ ರಾಜಕೀಯದವ್ರು ಏನ್ ಮಾಡ್ತಾರೆ ಅಂದ್ರೆ ಈ ಡ್ರೈ ಫ್ರೂಟ್ ಕೊಡ್ತಾ ಇದ್ದಾರೆ. ಅದಕ್ಕೆ ಡ್ರೈ ಫ್ರೂಟ್ ತಿಂದ್ರೆ ಸ್ವಲ್ಪ ಗಟ್ಟಿ ಆಗ್ತಾರಂತೆ. ಡ್ರೈ ಫ್ರೂಟ್ ಎಲ್ಲ ಇದು ಖರ್ಜೂರ ಇದೆಲ್ಲ ಕೊಡ್ತಾರೆ, ಅದೆಲ್ಲ ಕೊಟ್ಟು ಅಂಥದ್ದೆಲ್ಲ ಸುಳ್ಳು ಹೇಳಿಕೆಗಳನ್ನು ಡ್ರೈ ಫ್ರೂಟ್ ಅನ್ನು ಕೊಡುವುದು, ನಮ್ಮನ್ನು ಮಂಗ ಮಾಡೋದು. ಮೂರ್ಖರಲ್ಲ ನಾವು. ಇವರಿಗೆ ಹೋರಾಟ ಮಾಡಿ ಬಿಸಿ ಮುಟ್ಟಿಸಿದಾಗ ಗೊತ್ತಾಗೋದು ಇವರಿಗೆ ಏನು ಕಳ್ಳರು ನಮಗೆ ಇದು ಮಾಡೋದು. ಇವರು ಒಂದು ಓಟಿಗೆ ನಾವೇನು ಇದು ಮಾಡ್ತಾ ಇದ್ದೇವೆ, ನಾವು ಟ್ಯಾಕ್ಸ್ ಕಟ್ಟಿ ನಾವು ಇದು ಮಾಡ್ಕೊಂಡು ಹೋಗುದು. ಇವರು ನಮಗೆ ದೇವರಲ್ಲ, ಇವರು ನಮಗೆ ಕೈಗಾಲು ಹಿಡಿಯುವುದಿಲ್ಲ, ಅಗತ್ಯವೇ ಇಲ್ಲ. ಇವರು ಮಾಡ್ಲಿ ಕೆಲಸ, ಇವರು ಅವ್ರು ಹಾಕೋದು ಮಾಡುವಂತ ಕೆಲಸ ಕರ್ತವ್ಯ ಅವರು, ನಮ್ದಲ್ಲ. ಅವ್ರು ಮಾಡಬೇಕು, ಇದು ಮಾಡಲೇಬೇಕು. ಇವ್ರು ಏನು ಮಲಗಿದ್ದಾರೆ, ಇವರು ಮಲಗಲಿಕ್ಕೆ ಬರೋದು ದೊಡ್ಡ ಇದರಲ್ಲಿ ಹೋಗುದು. ಏನು ಇವರು ವಿಮಾನದಲ್ಲಿ ಹಾರ್ಕೊಂಡು ಹೋಗ್ತಾರೆ, ನಾವು ಇಲ್ಲಿ ಜನಸಾಮಾನ್ಯರು ಬಸ್ಸಲ್ಲಿ ನಮ್ಮ ಇದು ನಡ್ಕೊಂಡು ಈಗ ಸಣ್ಣ ಗಾಡಿಗಳಲ್ಲಿ ಹೋಗ್ಬೇಕು. ಏನಂತ ತಿಳ್ಕೊಂಡಿದ್ದಾರೆ ಇವರು? ಜನಸಾಮಾನ್ಯರ ಕಷ್ಟವನ್ನು ಇವರು ತಿಳಿಯುವುದೇ ಇಲ್ವಾ? ಮತ್ತೆ 95 ಇಯರ್ಸ್ ಪಂಡ ಸಮಸ್ಯೆ ಆಗ್ತದೆ ಸರ್. ಯಾರು ಕುಡ್ದಿನವರು ಗಂಜಿ ಮಾಡುವ ಏನು ಕುಡ್ದಿನವರು ಅಲ್ತುಡು ಏನ ಅಮ್ಮನ ಕೊಪ್ಪನಕ್ಕಲು ಕುಡ್ಲ ಬಾಡ ಅವೇನಿಟ್ಟು ಬರಡು ಎನ್ನ ಗಂಜಿ ಮಾಡಿ ಎನ್ನ ಊರು ಇದು ಪಣ್ಣ ಮರಿ ಇನಿ ಅಲ್ಪ ಇನಿ ಕೂಡ ಸಮಸ್ಯೆ ಆಗ್ತದೆ. ಇನಿ ಹಂಗೆ ಸಮಸ್ಯೆ ಬಂದ್ರೆ ಒಂದು ಎಂಕಗಳ ಒಂದು ದೇವನ ಎನ್ನ ಊರುಂಡು ಅಲ್ಪ ಇನಿ మీరు పనులకు పనిపేరు ఇతే మీరు ಹೋರಾಟ ಮಾಡಿ ಪನ್ಪೇರು ಮೆರಿನೊಟ್ಟಿಗೆ ಅಲ್ಪ ಇಡೀ ಊರು ಬತ್ತು ನನ್ನ ಸಾತ್ ಕೊರ್ಪುಂಡು ಮೊಕ್ಕಲು 10-15 ಜನ ಬೋದು ಹೋರಾಟ ಮಂದ ಅವು ಏರೇನು ನಾಟುಜಿ ಆಮೇಲೆ ಇನ್ನಿ ಇತ್ತೆ ಹೋರಾಟ ಮಲ್ಪನಾಕ್ಲಿ ಇನಿ ಇಡೀ ಊರು ಬತ್ತು ಮಂದಣ್ಣ ಇನಿ ಅಲ್ಪ ಬ್ರಿಡ್ಜ್ ಆಪುನು ಇನಿ ಮೊಕ್ಕಲು ಆಕಲು ಉಲ್ಲೇರಪ್ಪ ಆರು ಉಲ್ಲೇರ. ಈಗ ಏನಾಗಿದ್ರೆ ಅಂದರೆ ಈಗ ನನಗೆ ಮೊನ್ನೆ ಅಡ್ಡೂರಿನವರು ಜುಬೇರ್ ಅಂತ ಇದ್ರು, ಅವ್ರು ಫೋನ್ ಮಾಡಿದ್ರು, ಏನು ರೈಗಳೇ ಅದು ನಮ್ದು ಬ್ರಿಡ್ಜಿದು ಹೋರಾಟ ಏನಾಯ್ತು? ನಾವಿದ್ದೇವೆ,
ನಾವು ಫುಲ್ ಬರ್ತೇವೆ, ನಿಮ್ಮೊಟ್ಟಿಗೆ ನಾವಿದ್ದೇವೆ. ಆಮೇಲೆ ಕಾರ್ಕಳದವರು ಫೋನ್ ಹೇಳಿ, ನೀವು ಬಿಡಬೇಡಿ, ನಾವಿದ್ದೇವೆ ಕಾರ್ಕಳ ಸಾನೂರಿನಿಂದ. ಏನಾಯಿತು, ಇದು ಬೈಪಾಸ್ ಆಗಬೇಕು. ಎಷ್ಟು ಆಕ್ಸಿಡೆಂಟ್ ಆಯಿತು, ಎಷ್ಟು ಜನ ಸತ್ತು ಹೋದರು. ಏನು ಆ ಸಣ್ಣ ಸಣ್ಣ ಹುಡುಗರು ಬೈಕಲ್ಲಿ ಇದು ಆಕ್ಸಿಡೆಂಟ್ ಆಗೋದು ಅಂದರೆ ಈ ಹೋಗುವ ಮಾರ್ಗ ತುಂಬ ಸಪ್ರ ಇದು. ಕರೆಕ್ಟ್. ಎಸ್ ಹೋರಾಟ ಮಾಡ್ತಾರೆ ಬಂದ್ಪೇರಿ ಅವು ಕಾಂಗ್ರೆಸ್ ತಕ್ಲಿಯ ಆಮೇಲೆ ಅವು ಬಿಜೆಪಿ ತಕ್ಲಿಯ ಅಂಚೆ ಉಂಟು ಅಂಥದ್ದು ಬರಬಾರ್ದು, ನಮಗೆ ಅಂಥದ್ದು ಬೇಡ. ಇನ್ನೇನನ್ಬಿನಿ ಪ್ರತಿಯೊಂದು ಜಾತಿ ಧರ್ಮ ಬಿಡುದು ಎಂಕಲ ಊರು ಉದ್ಧಾರಗೋಸ್ಕರ ಬಾಕಿ ತಕ್ಕಲು ಬಣ್ಣ ಎದುರು ಬಣ್ಣ ಮಕ್ಕಳು ಎದುರು ಬಣ್ಣ ನೋಡ್ತೀವಿ ಖಾಲಿ ಹಾಕ್ಲಿ ಪಿರೋಡ್ ಸಪೋರ್ಟ್ ಅನ್ನಲ್ಲ ಕೊಡ ಇನ್ನು ಸಪೋರ್ಟ್ ಇತ್ತು ನಮ್ಮ ಜೋಶ್ ಹಾಪು ನೀನು. ಎಸ್ ಎಸ್ ಪ್ರಶ್ನೆ ಇರೋದಷ್ಟೇ, ಪ್ರತಿಯೊಂದು ನಮಗೆ ಬೇಕು ಅಂತ ಅಥವಾ ನಮ್ಮ ಹಕ್ಕಂತ ನಾವೇನು ಪಡೆದುಕೊಳ್ಳುತ್ತಾ ಇದ್ದೇವೋ ಅದನ್ನು ಪಡೆದುಕೊಳ್ಳಲಿಕ್ಕೆ ಹೋರಾಟ ಮಾಡುವಂಥ ಅನಿವಾರ್ಯ ಪರಿಸ್ಥಿತಿಗೆ ನಾವು ಬಂದಿದ್ದೇವೆ. ಒಂದು ಸೇತುವೆ ತನ್ನ ಕೊನೆಯ ದಿನಗಳನ್ನು ಎಣಿಸ್ತಾ ಇದೆ ಅಂತ ಹೇಳಿದರೆ ಅದರ ಮೇಲೆ ಪ್ರಯಾಣಿಕರು ಏನು ಪ್ರಯಾಣಿಸ್ತಾರೆ ಅಥವಾ ಯಾರು ದ್ವಿಚಕ್ರ ಅಥವಾ ಕಾರಲ್ಲಿ ಹೋಗ್ತಾರೆ ಅವರ ಆಯುಷ್ಯ ಕೂಡ ಅಲ್ಲಿ ಒಂದು ವೇಳೆ ಸೇತುವೆಗೆ ಹೆಚ್ಚು ಕಡಿಮೆ ಆದರೆ ಅವರ ಆಯುಷ್ಯ ಕೂಡ ಮುಗಿದಂತೆ. ಅಂಥ ಒಂದು ಪ್ರಬಲವಾಗಿರುವಂಥ ಮಳೆಯನ್ನು ನಾವು ಕಾಣ್ತಾ ಇದ್ದೇವೆ. ಕೆಳಗೆ ನದಿ ಜೋರಾಗಿ ಹರಿತಾ ಉಂಟು. ಹಾಗಾದರೆ ನಮ್ಮ ಲೈಫನ್ನು ರಿಸ್ಕಿಗೆ ತರಲಿಕ್ಕೆ ಯಾವ ಜನಪ್ರತಿನಿಧಿಗೆ ಹಕ್ಕಿದೆ? ಆ ಬಗ್ಗೆ ಚರ್ಚೆ ಮಾಡ್ತೀವಿ ಕಾರ್ಯಕ್ರಮದ ಕೊನೆಯ ಭಾಗದಲ್ಲಿ ಒಂದು ಪುಟ್ಟ ವಿರಾಮದ ಬಳಿಕ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಡೈರಿ ಡೇ ಯುನಿಟಿ ಹಾಸ್ಪಿಟಲ್ ಫಳ್ನಿ ರೋಡ್ ಮ್ಯಾಂಗ್ಳೂರು ಮತ್ತು 2 ಸ್ಟಾರ್ ಸಂತೋಷ್ ರೈಸ್ ಮುಖ್ಯ ಪ್ರಾಯೋಜಕರಾಗಿರುವಂಥ ಜನಧ್ವನಿ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಇವತ್ತು ನಾವು ಚರ್ಚೆ ಮಾಡ್ತಾ ಇದ್ದೇವೆ. ಒಂದು ಸೇತುವೆ ಬಿದ್ದಾಗಿದೆ, ಅದರ ಅವಶೇಷಗಳಿಗೆ ಉಳಿದಿದೆ. ಇನ್ನೊಂದು ಸೇತುವೆ ಬೀಳಲಿಕ್ಕೆ ದಿನಗಣನೆ ಆರಂಭವಾಗಿದೆಯಾ? ಮತ್ತೊಂದು ಸೇತುವೆ ಬೀಳಲಿಕ್ಕೆ ನಾವು ಕಾಯ್ತಾ ಇರಬೇಕಾಗತ್ತಾ? ಇನ್ನಷ್ಟು ಮೊನ್ನೆ ಏನೋ ದೇವರ ದಯೆಯಿಂದ ಏನು ಸಂಭವಿಸಿಲ್ಲ, ಪ್ರಾಣಹಾನಿ ಅಥವಾ ಜೀವಹಾನಿ, ಆದರೆ ಅದು ಮತ್ತೆ ಮತ್ತೆ ಅಂಥ ಒಂದು ಪವಾಡಗಳು ನಡೆಯಲಿಕ್ಕಿಲ್ಲ. ಯಾಕಂತ ಹೇಳಿದರೆ ಕೆಲವು ಸೇತುವೆಗಳಲ್ಲಿ ದಿನದ 20 ಗಂಟೆ 18 ಗಂಟೆ ಯಾವತ್ತೂ ಕೂಡ ವೆಹಿಕಲ್ ಇದ್ದೇ ಇರುತ್ತೆ. ಈ ಬಗ್ಗೆ ಚರ್ಚೆ ಮಾಡಲಿಕ್ಕೆ ನಮ್ಮ ಮಟ್ಟಿಗೆ ವೀಕ್ಷಕರು ರೆಡಿ ಇದ್ದಾರೆ. ನಮಸ್ಕಾರ. ಹಲೋ 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 ಸರ್, ತಮ್ಮ ಹೆಸರು ಮತ್ತೆ ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ನಾನು ಲಕ್ಷ್ಮಣ್ ಶೆಟ್ಟಿಯಿಂದ ಗುರುಪುರದಿಂದ ಮಾತಾಡ್ತೀನಿ. ಹೇಳಿ ಲಕ್ಷ್ಮಣ್ ಶೆಟ್ಟಿ ಅವರೇ, ನೀವು ಗುರುಪುರದವರು. ಹೇಗಿದೆ ಅಂದರೆ ಆ ಬ್ರಿಡ್ಜ್ನ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ವಿ, ಏನು ಹೇಳ್ತೀರಿ ಈ ಬಗ್ಗೆ? ಅಂದ್ರೆ 1923ನೇ ಇಸವಿಯಲ್ಲಿ ಬ್ರಿಟಿಷರ ಕಾಲದಲ್ಲಿ ಸ್ಥಾಪನೆಯಾದ ಬ್ರಿಡ್ಜ್. ಆಮೇಲೆ NH13 ನಮ್ಮ ರಾಷ್ಟ್ರೀಯ ಹೆದ್ದಾರಿ NH169 ಆಯಿತು. ಆಮೇಲೆ ಕೂಡ ಆ ಬ್ರಿಡ್ಜ್ ಯಾವ ರೀತಿ ಹಿಂದೆ ಇದೆಯಾ ಅದೇ ರೀತಿ ಈಗಲೂ ಇದೆ. ಅಂದ್ರೆ ಇಷ್ಟೊಂದು ವಾಹನಗಳು ಪ್ರತಿದಿನ ಹೋಗ್ತಾ ಇದ್ರು, ಇಷ್ಟೊಂದು ಬ್ಲಾಕ್ ಆಗ್ತಾ ಇದ್ರು, ಯಾರು ಕೇಳುವವರಿಲ್ಲ, ಯಾರು ಆ ಬಗ್ಗೆ ಆಸ್ತಿ ವಹಿಸುವವರಿಲ್ಲ. ಮತ್ತೆ ಅಲ್ಲಿ ಈಗ ಜನಪ್ರತಿನಿಧಿಗಳು, ಈಗ ಅಲ್ಲಿ ಇಬ್ಬರು ಗಣ್ಯರು ಮಾತಾಡ್ತಾ ಇದ್ದ ಹಾಗೆ ಯಾರೇ ಜನಪ್ರತಿನಿಧಿಗಳು ಆ ಸೇತುವೆ ಮೇಲೆ ಹೋಗ್ತಾ ಇದ್ದಾರೆ, ಬರ್ತಾ ಇದ್ದಾರೆ, ಒಳ್ಳೆ ಆಶ್ವಾಸನೆಗಳು ಮಾತ್ರ ನಮ್ಗೆ. ದಿನ ಒಂದೊಂದ್ಸಲ ಬ್ಲಾಕ್ ಆದ್ರೆ ಆ ಕಡೆಯಿಂದ ಕಿತ್ತಿಕಲ್ವರೆಗೆ, ಈ ಕಡೆಯಿಂದ ಗೋಪುರವರೆಗೆ ಬ್ಲಾಕ್ ಆಗ್ತದೆ. ಯಾರು ಈಗ ಎರಡು ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ, ಒಂದು ಆ ಬದಿಯಲ್ಲಿ ವಾಮನೂರು ಪೊಲೀಸ್ ಸ್ಟೇಷನ್, ಈ ಬದಿಯಲ್ಲಿ ಬಜ್ಪೆ ಪೊಲೀಸ್ ಸ್ಟೇಷನ್ ವ್ಯಾಪ್ತಿ ಬಂದ್ರು ಯಾವ ಪೊಲೀಸು ಅಲ್ಲಿ ಬರ್ತಾ ಇಲ್ಲ ಬ್ಲಾಕ್ ಆದ್ರೆ. ಎಷ್ಟೋ ಸಲ ಗುಂಡಿಗಳನ್ನು ಮುಚ್ಚಬೇಕಾದ್ರೆ ಲೋಕಲ್ ಅಲ್ಲಿ ಯುವಕರು ಬಂದು ಆ ಗುಂಡಿಗಳನ್ನು ಮುಚ್ತಾ ಇರೋದು. PWD ಇಲಾಖೆ ಆಗಲಿ, ಲೋಕಸಭೆ ಆಗಿ ಯಾರು ಬರ್ತಾ ಇಲ್ಲ, ಹೈವೇ ಡಿಪಾರ್ಟ್ಮೆಂಟ್ ಯಾರು ಬರ್ತಾ ಇಲ್ಲ. ಆಕ್ಸಿಡೆಂಟ್ ಆದ್ರೆ ಅಲ್ಲಿ ಗುರುಪುರದ ಅಲ್ಲಿ ಆರೋಗ್ಯ ಆಂಬ್ಯುಲೆನ್ಸ್ ತಗೊಂಡು ಅಲ್ಲಿ ಮಂಗಳೂರಿಗೆ ಹೋಗ್ಬೇಕಾದಂತ ಪರಿಸ್ಥಿತಿ, ಅಂತ ಒಂದು ದುಸ್ಥಿತಿ ಇದೆ. ಅದಕ್ಕೆ ಯಾಕಂದ್ರೆ ಆ ಬಗ್ಗೆ ಇವರು ಆಶ್ವಾಸನೆ ಕೊಡೋದು ನಮ್ಮಂತೂ ಅದರ ಎಷ್ಟು ಬರ್ತಡಾಗಿದೆ ಅಂತ ಹೇಳಿದ್ರೆ ಅದು ಆ ಬಗ್ಗೆ ಮಾತಾಡೋದು ತುಂಬಾ ಅದು ನಿಜವಾಗಿ ಅದು 95 ವರ್ಷ ಇತಿಹಾಸ ಇರುವಂತ ಒಂದು ಸೇತುವೆ ಇದೆಯಲ್ಲ, ನಾವು ಓದಿರುವಂತದ್ದು ನಮ್ಗೆ ನಿಜವಾಗಿ ಒಂದು ಹೆಮ್ಮೆ. ಅದು ಆದ್ರೆ ಹೆಮ್ಮೆಯನ್ನು ನಾವು ಕಳ್ಕೊಳ್ತಾ ಇದ್ದೇವೆ. ಯಾಕಂದ್ರೆ ಆ ಸೇತುವೆ ಸೈಡ್ ಇರುವಂತಹ ಒಂದು ಕೆಲವೊಂದು ಗ್ರಿಲ್ಸ್ ಅದೆಲ್ಲ ಕುಜರಿ ಪಾಲಾಗಿದೆ. ಆ ಸೇತುವೆಯಲ್ಲಿ ಈಗ ಒಂದು ನಿಮ್ಮ BSNL ಕೇಬಲ್ ಹಾದು ಹೋಗಿರುವಂತದ್ದು, ಆ ಸೇತುವೆಯಲ್ಲಿ ಈ ಕೇಬಲ್ ಟಿವಿ ನಾವು ನೋಡ್ತಾ ಇರೋದು ಕೂಡ ಆ ಸೇತುವೆಯಲ್ಲೇ ಹಾದು ಹೋಗಿರುವಂತದ್ದು ಪ್ರತಿಯೊಂದು ಕೂಡ. ಆ ಸೇತುವೆಯ ಒಂದು ಅವನತಿಗೆ ಅದರ ಕೆಳಗೆ ಈ ಹಿಂದೆ ಅಲ್ಲಿ ಇದು ತೋಟ ಅಂತ ಹೇಳ್ತಾರೆ, ಮದ್ದುಗುಂಡನ್ನು ಹಾಕಿ ಇದು ಮೀನು ಹಿಡಿತಾ ಇದ್ರು. ಅದರಿಂದ ಕೂಡ ಸೇತುವೆಗೆ ಧಕ್ಕೆಯಾಗಿದೆ. ಈಗ ಒಂದು 40-50-60 ಟನ್ ಒಂದು ಲಾರಿಗಳು ಬ್ಲಾಕ್ ಆದ್ರೆ, ಒಂದು 10 ಗಾಡಿ ಬ್ಲಾಕ್ ಆದ್ರೆ ಅಲ್ಲಿ ಎಷ್ಟು ಒಂದು ಸಾಮರ್ಥ್ಯ ಆ ಸೇತುವೆ ಬರಬೇಕು.
ಕರೆಕ್ಟ್. ಎಸ್, ಆದ್ರೆ ಜನಪ್ರತಿನಿಧಿಗಳಾಗಲಿ ಯಾರು ಇದಕ್ಕೆ ಕೇವಲ ಒಂದು ಬೆರಳಿಗೆ ಒಂದು ಪ್ರಜ್ಞಾವಂತ ನಾಗರಿಕರು ಮಾತ್ರ ಅಲ್ಲಿ ಹೋರಾಟ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಎಷ್ಟೊಂದು ಅಗತ್ಯ ಅತ್ಯಂತವಾಗಿ ಬಂದಿದೆ ನೋಡಿ. ಕರೆಕ್ಟ್. ಎಸ್ ಎಸ್ ಪಾಣಿ ಸೇತುವೆ ಬೇರೆ ಆಯ್ತು, ಈಗ ಉಳ್ಳಾಲ ಸೇತುವೆ ಬೇರೆ ಆಯ್ತು, ಈಗ ಮಾತಾಡ್ತಿದ್ರೆ ಈ ಗೂಳೂರು ಸೇತುವೆ ಕೂಡ ಎರಡೆರಡು ಸೇತುವೆ ಇದೆ ಅಲ್ಲಿ. ಕರೆಕ್ಟ್. ಈಗ ಒಂದು ಗುರುಪುರ ಸೇತುವೆ ಏನಾದ್ರೂ ನಾಳೆ ಒಂದು ಮುಲ್ಲರಪಟ್ಟಣ ತರ ಏನಾದ್ರೂ ಒಂದು ಅವಘಡ ಆದ್ರೆ ಹೌದು. ಯಾರು ಪಕ್ಕದಲ್ಲಿ ಹೊರೋದು? ಈಗ ಒಂದು ಯಾವ್ದಾದ್ರು ಎಕ್ಸ್ಟ್ರಾ ಏನಾದ್ರೂ ಒಂದು ಅದರಲ್ಲಿ ಬಿದ್ದು 45 ಜನ ಸಾವನ್ನಪ್ಪಿದ್ರೆ ಯಾರು ಸ್ವಾಮಿ ಅದ್ರ ಹೊಣೆ ಹೋಗೋದು? ಕರೆಕ್ಟ್. ಎಸ್, ಧನ್ಯವಾದ. ಎಸ್ ಧನ್ಯವಾದ ಲಕ್ಷ್ಮೀ ಶೆಟ್ಟಿ ಅವರೇ. ನಿಮ್ಮ ಪಾಯಿಂಟ್ ನಾವು ಅದೇ ಕೇಳ್ತಾ ಇದ್ವಿ. ಒಂದು ವೇಳೆ ಒಂದು ತುಂಬಿದ ಬಸ್ ಆ ರಸ್ತೆಯಲ್ಲಿ ಹೋಗ್ತಾ ಇದ್ರೆ, ಅಂದರೆ ಆ ಬ್ರಿಡ್ಜ್ ಮೇಲೆ ಹೋಗ್ತಾ ಇದ್ದು ಹೆಚ್ಚು ಕಮ್ಮಿ ಆದರೆ ಆಗ ಪ್ರತಿಯೊಂದು ಜೀವದ ಹೊಣೆ ಹೊತ್ತುಕೊಳ್ಳುವವರು ಯಾರು ಎನ್ನುವಂಥ ಪ್ರಶ್ನೆ ಇಲ್ಲಿ ಉದ್ಭವ ಆಗ್ತಾ ಉಂಟು. ಹಾಗಾದರೆ ಕಿಟ್ಟಣರೆಗಳೇ, ಇವತ್ತು ನಡೆದಂಥ ಏನು ಅಲ್ಲಿ ಇದಾಯಿತು, ಒಂದಿಷ್ಟು ಪರಿಶೀಲನೆ ಎಲ್ಲ ಆಯಿತು. ನಿಮಗೆ ಅದು ಕಣ್ಣೊರೆಸುವ ತಂತ್ರ ಅಂತ ಅನಿಸ್ತು ನೋಡಿ. ಯಾವುದು ಅದೇ ಕಣ್ಣೊರೆಸುವ? ಅಂದ್ರೆ ನಿಮಗೆ ಕಣ್ಣೊರೆಸುವ ತಂತ್ರ ಅಲ್ಲ ಸ್ವಾಮಿ. ಒಂದು ಇದಕ್ಕೆ ಮನುಷ್ಯನಿಗೆ ಇಷ್ಟು ಆಯುಷ್ಯ ಅಂತ ಇರ್ತದೆ. ಅದರ ಆಯುಷ್ಯವನ್ನು ಬ್ರಿಟಿಷರೇ ಬರೆದು ಹೋಗಿದ್ದಾರೆ. ಪುನಃ ಇವರು ಯಾಕೆ ಇದನ್ನು ಚೆಕ್ ಮಾಡೋದು? ಏನಿದು ಇವರು ದೊಡ್ಡ ದೊಡ್ಡ ಹಾಸ್ಪಿಟಲಲ್ಲಿ MBBS ಇದು MD ಎಲ್ಲ ಮಾಡಿ ಸರ್ಜನ್ಗಳು ಸುಮ್ಮನೆ ಆಪರೇಷನ್ ಮಾಡಿ ICU ಇಡ್ತಾರೆ ಕೆಲವು ಬಿಲ್ ಮಾಡಲಿಕ್ಕೆ. ಹಾಗೆ ಇದೇನು ಮಂಗ ಮಾಡಲಿಕ್ಕೆ ನಮ್ಮನ್ನು ಸತ್ತ ಹೆಣ್ಣಗಳನ್ನು ಇಡ್ತಾರೆ. ನಾವು ಹೇಳಬಾರ್ದು, ದೂರ ಮಾಡಬಾರ್ದು, ಕೆಲವು ಮಾಡಿದವರಿಗೆ ಇದು ಹೇಳೋದು. ಇದು ಸಹ ಹಾಗೆ ಮಾಡೋದು. ಇದು ವಾಯ್ದೆ ಮುಗಿದಿದೆ ಈ ಬ್ರಿಡ್ಜಿಗೆ. ವಾಯ್ದೆ ಮುಗಿದ ಮೇಲೆ ಇವರು ಚೆಕ್ ಮಾಡೋದ್ರಿಂದ ನಮಗೆ ಯಾಕೆ ಇವರು ಇದು ಮಾಡೋದು? ನಮ್ಮ ಕಣ್ಣು ಒರೆಸಲಿಕ್ಕೆ ಇದು ಮಾಡಲಿಕ್ಕೆ ಬರೋದು ಬೇಡ. ಇವರು ಇನ್ನು ಬಂದರೆ ಏನಾದರೂ ಹೆಚ್ಚು ಕಡಿಮೆ ನಿಮ್ಮನ್ನು ಗ್ಯಾರವ್ ಮಾಡಿ ಇಲ್ಲಿಂದ ಓಡಿಸ್ತೇವೆ ನಾವು ಖಂಡಿತ. ಇವತ್ತು ನಾವು ಏನು ಮಳೆಗಾಲ ಅಂದ ಬಿಟ್ಟು ಇಲ್ಲದ್ರೆ ನಮ್ಗೆ ಗೊತ್ತು ಏನು ಮಾಡಬೇಕಂತ. ಯಾಕಂದರೆ ಜನರು ಎದ್ದರೆ ಜನರನ್ನು ರೊಚ್ಚಿಗೆ ಬೀಸೋದು ಬೇಡ. ನಮ್ಮದು ಹೋರಾಟ ಏನುಂಟು, ಅಲ್ಲಿ 2 ಕಡೆ ಬ್ಲಾಕ್ ಆಗ್ತದೆ, ಅದಕ್ಕೆ ಒಂದು ಹೋಮ್ ಗಾರ್ಡನ್ ಹಾಕಿ ಒಂದು ವ್ಯವಸ್ಥೆ ಮಾಡಿ. ಮತ್ತೊಂದು ಎರಡನೇದನ್ನು ಹೇಳಂದರೆ ಹೊಸ ಸೇತುವೆಯನ್ನು ಬದಿಯಲ್ಲಿ ಅವರು ನೋಡಿದ್ದಾರೆ, ಅಲ್ಲಿ ಹೊಸ ಸೇತುವೆ ಆಗಲೇಬೇಕು. ಅದರೊಟ್ಟಿಗೆ ಈ ರಸ್ತೆಯ ಒಂದು ವಾಹನಗಳ ಇದು ಎಂಥ ಒತ್ತಡವನ್ನು ಹೆಚ್ಚಿಸಲು ಇಲ್ಲಿ ಇದು ಒತ್ತಡ ಜಾಸ್ತಿ ಉಂಟು. ಆದ್ದರಿಂದ ಇದಕ್ಕೆ ಬೈಪಾಸ್ ರಸ್ತೆಯನ್ನು, ದೊಡ್ಡ ಸೇತುವೆಯನ್ನು ಮಾಡಿ ಬೈಪಾಸ್ ರಸ್ತೆಯನ್ನು ಮಾಡಬೇಕು. ಈಗ ಯಾಕೆಂದರೆ ಮೂಡುಬಿದಿರೆಯಲ್ಲಿ ಇದರಲ್ಲೆಲ್ಲ ಇಂಜಿನಿಯರಿಂಗ್ ಕಾಲೇಜುಗಳು ಇಲ್ಲಿ ತುಂಬ ಒಂದು ಅಂದರೆ ಎಜುಕೇಷನ್ ಹಬ್ಬ. ಅಂದರೆ ಇದು ಒಂದು ಎಜುಕೇಷನಲ್ ಇದು ಎಂತ ತುಂಬ ಜನ ಹೋಗ್ತಾರೆ, ಕೆಲಸದವ್ರು ಹೋಗ್ತಾರೆ. ಕೈ ತುಂಬ ದುಡಿದು ಮಂಗಳೂರಿಗೆ ಬಂದರೆ ಅವರಿಗೆ ಕೈ ತುಂಬ ರಾತ್ರಿ ತಿನ್ಲಿಕ್ಕೆ ಅನ್ನ ತಿನ್ಲಿಕ್ಕೆ ಆಗ್ತದೆ ಹೊರತಾಗಿ ಏನು ರಾಜಕಾರಣಿಗಳಿಗೆ AC ಗಾಡಿಯಲ್ಲಿ ತಿರುಗಲಿ ಆಗ್ತದೆ. ನಮ್ಮ ಹೋರಾಟ ಒಂದು ಸೇತುವೆ ಇನಿ ಆರ ಸ್ಟಾರ್ಟ್ ಆಂಡ 8 ವರ್ಷ ಇರೋ ಪ್ರಕಾರ ನಮ್ಮ ಕುಡ್ಲಾಡ ಒಂದು ಸೇತುವೆ ಆಡೋಣ 8 ವರ್ಷ ಆವು. ಯಾನ್ ಮಮ್ಮಿ ಇತ್ತೊಂಜಿ 4 ಪಿಲ್ಲರ್ 5 ಪಿಲ್ಲರ್ 6 ಪಿಲ್ಲರ್ದೇನು ಒಂಜಿ ಫ್ಲೈಓವರ್ ಲೆಗ್ 7 ವರ್ಷ ದೆತ್ತೊಂದೊಂದುಲ್ಲೇರು ಅಂಚೆ ಈ ಸೇತುವೆಗೆ ಎನ್ನಲಕ ಎಡ್ಡೆ ಕನ್ಸ್ಟ್ರಕ್ಷನ್ ಆಗಲಿ ಕೊರಿಯರ್ ಬಂದಾಂಡ ಒಂಜಿ 3-4 ವರ್ಷ ಫಿನಿಶ್ ಮಾಡ್ಪೋಲಿ. ಅಂಚೆನೆ ಈ ತುದುಪರು ಉಳ್ಳಾಲ ಸಂಘ ಅವು 8 ವರ್ಷ ಇತ್ತೇರು, ಹೊಸ ಸಂಘ 8 ವರ್ಷ ಇತ್ತೇರು. ಅಂಚನೆ ಇತ್ತೆ ಈ ತೊಕ್ಕೊಟ್ಟದ ಫ್ಲೈಓವರ್ 8 ವರ್ಷ ಅದು ಆವೊಂದುಂಡು. ಅಂಚನೆ ಅನ್ಮಿ ಇನಿ ಜನಪ್ರತಿನಿಧಿನಕಲು ಪುನಃ ಬೂರಿಬಕ ಮಾತ್ರ ಜನಕುಲು ಪುನಃ ಬೂರಿಬಕ ಮಾತ್ರ ಕೇನೊಂದಿಲ್ಲ ಅವು ಆಚಿನ ಸಮಸ್ಯೆ. ಇನಿ ಎಂಕುಲು ಪ್ರತಿಯೊಂದು ಕೇನೋಡಾಪು ನೀಕ್ 8 ಕೋಟಿ ಟೆಂಡರ್ ಪಾಸ್ ಅಂಡ್ ಎಂಚ ಬೇಲ ಒಂದು ಏರ್ ಇಂಜಿನ್ ಪ್ರತಿಯೊಂದು ಕೇನೋಡಾಪು. ಇನಿ ಅನ್ಮಿ ಲಾಸ್ಟ್ ಟೈಮ್ ಪಂಪೆಲ್ ಒಂಜಿ ವಿಡಿಯೋ ಪಾಡಿತ್ತೆ ತುದುಪರ್ ರಡ್ ರೋಡ್ ಉಂಡು. ರಡ್ ರೋಡ್ ಒಂಜಿ ರೋಡ್ ಆಂಬುಲೆನ್ಸ್ ಟ್ರಾಫಿಕ್ ಫುಲ್ ಬ್ಲಾಕ್ ಆದ್ ಪೋಂದುಂಡು. 4 ಜನ ಪತ್ತೊಂದು ಬೇಲ ಬಂದು ಇತ್ತಿನ ಲೈವ್ ವಿಡಿಯೋ ಪಾಡಿತ್ತೆ. 2 ದಿನಗಳು ಅಕ್ಲಿಗೆ ಚಾಲೆಂಜ್ ಮಾಡಿ 2 ದಿನದಲ್ಲಿ ಓಪನ್ ಅದು ಮುಡ್ದುಕೊಡು ಅಂದ್ 2 ದಿನ ಆಲ್ರೆಡಿ ಫುಲ್ ವೈರಲ್ ಆಗಬೇಕ ನೆಟ್ ಮೀಡಿಯಾ ಎಲ್ಲ ಬದಿತ್ತು ಪೂರ ಎಲ್ಲ ಬದಿತ್ತು 2 ದಿನ ಬುಡ್ದು ಕೊಡ್ಚಾರ ಬಟ್ ಆಪುಂಡು ಒಂದು ಕರೆಸ್ಬೇಕು ನಿಮ್ಮ ಹತ್ರ ಬರ್ತಿದ್ದಾರೆ. ಒಂದು ಕರೆಸ್ತೇನೆ. ನಮಸ್ಕಾರ. ಹಲೋ 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 ಓಕೆ ಸರಿ ಬನ್ನಿ ಸರ್ ಹೇಳಿ ಸರ್. ಸೇತುವೆ 4 ವರ್ಷ ಬೇಡ, ಈ ಗುರುಪುರ ಸೇತುವೆ 2 ವರ್ಷದಲ್ಲೇ ಮಾಡಲಿಕ್ಕೆ ಈಗಿನ ಒಂದು ಟೆಕ್ನಿಕಲ್ ಸಿಸ್ಟಮಲ್ಲಿ. ಯಾಕೆಂದರೆ ಪಿಲ್ಲರ್ಗಳು ಬರೋದು ಮಾತ್ರ. ಈಗ ಏನಂದರೆ ಮೇಲಿಂದ ಇದನ್ನು ಮಾಡಿ ಈಗ ಇದು ಅಂತ ದೂಡುವಂಥ ಸಿಸ್ಟಮ್ 2 ವರ್ಷದಲ್ಲಿ ಆಗ್ತದೆ. ಇದು ಬರೋ ವರ್ಷ ಇವರು ಮಾಡಬೇಕು. ಯಾಕೆಂದರೆ ಬಾಕಿ ಕಡೆಯಲ್ಲಿ ಹಾಗೆ ಆದಾಗೆ ಅಲ್ಲ. ಇಲ್ಲಿ ಪರ್ಯಾಯ ವ್ಯವಸ್ಥೆ ಇಲ್ಲ. ಇಲ್ಲಿ ಬೇರೆ ಬಿದ್ದರೆ ಪರ್ಯಾಯ ವ್ಯವಸ್ಥೆ ಇಲ್ಲ. ಇಲ್ಲಿ ಇದ್ದದ್ದನ್ನೊಂದು ಆ ಕಾಲದಲ್ಲಿ ಎಂತ ಅದಕ್ಕಿಂತ ದೊಡ್ಡ ಒಂದು ಪಾಂಪಿಂಗಿಂತ ಸ್ವಲ್ಪ ದೊಡ್ಡದುಂಟದು. ನಮ್ಮ ಹಳ್ಳಿಗಡೆಯಲ್ಲಿ ಸ್ವಲ್ಪ ದೊಡ್ಡ ಪಾಂಪ್ ಹಾಕ್ತಾರೆ. ಅದಕ್ಕಿಂತ ಸ್ವಲ್ಪ ದೊಡ್ಡದು. ಇದು ತುಂಬ ಏನಿಲ್ಲ. ಇದು ಆಗಲೇಬೇಕು. ಆಗದಿದ್ದರೆ ಉಂಟಲ್ಲ ಇದು ಖಂಡಿತ ಇವತ್ತೆಲ್ಲ ಮರಣ ಸೇತುವೆ ಆಗ್ತಿದ್ದು. ಇದು ಇಷ್ಟು ಜನರನ್ನು ಹೊತ್ತಿದೆ. ಇದನ್ನು ಹೊತ್ತು ನಮ್ಮನ್ನು ಇದು ಮಾಡಿ ಸಾಕಿದೆ. ಇನ್ನು ನಾವು ಅದರನ್ನೊಂದು ಲಾಸ್ಟ್ ಇದನ್ನು ಎಂಥ ಸಹ್ಯಾಗಾರದಲ್ಲಿ ಅಂದರೆ ಮಲಗಿದ ಸ್ಥಿತಿಯಲ್ಲಿ ನೋಡಿ ಅದನ್ನು ಮುರಿದು ಬೀಳಿಸೋದು ಬೇಡ. ಹಾಗಿದ್ರೆ ಈಗ ಹೆವಿ ವೆಹಿಕಲ್ ಹೋಗದಾಗೆ ಒಂದು ನಿಷೇಧ ಮಾಡಲೇಬೇಕು. ನಾವು ಕಂಟೈನರ್ಗಳು ಆ 40 ಟನ್ನಿನ ಮೇಲಿನ ಕಂಟೈನರ್ಗಳು ಇದೆಲ್ಲ ಅಲ್ಲಿ ಕಂಟೈನರ್ ನಿಷೇಧ ಮಾಡಲೇಬೇಕು. ಮೊದಲೇ ಗುರುಪುರದಲ್ಲಿ ಕಂಜೆಸ್ಟೆಡ್ ಇದು
ದೊಡ್ಡ ದೊಡ್ಡ ಚಕ್ರದ 6 ಚಕ್ರದ ಗಾಡಿಗಳು 6 ಚಕ್ರದ ಗಾಡಿಗಳನ್ನು ಬಿಟ್ಟು ಬಸ್ಸು 6 ಚಕ್ರದ ಗಾಡಿಗಳನ್ನು ಬಿಟ್ಟು ಎಲ್ಲ ನಿಷೇಧ ಮಾಡಬೇಕು. ಯಾಕೆ ಕಂಟೈನರ್ ಹೋಗ್ತಾ ಉಂಟು, ಯಾರು ಬಡವರದ್ದು ಹೋಗ್ತದೆ, ಅದು ಬಡವರೇನೋ ಸೊತ್ತು ಹೋಗ್ತದೆ, ಅದರಲ್ಲಿ ಹೋಗುದು ದೊಡ್ಡ ದೊಡ್ಡ ಫಾರಿನ್ಗೆ ಅದು ಎಕ್ಸ್ಪೋರ್ಟ್ ಆಗುದು. ಇದನ್ನು ಎಕ್ಸ್ಪೋರ್ಟ್ ಮಾಡೋದು ಬೇಡ, ಇವರು ಈ ಬ್ರಿಡ್ಜ್ ಅನ್ನು ಮುರಿದಾಕಿ. ಎಸ್, ಒಂದು ಕರೆ ಸ್ವೀಕೃತ ಆ ಬಗ್ಗೆ ಬರ್ತೀನಿ. ಒಂದು ಸಾವಿರದ ನಮಸ್ಕಾರ. ಹಲೋ, ನಮಸ್ತೆ, ಹೇಳಿ ನಿಮ್ಮ ಹೆಸರು ಮತ್ತೆ ಎಲ್ಲಿಂದ ಕರೆ ಹೇಳಿ. ಜಾನ್ ಅವರೇ ಮಾತಾಡಿ. ಹಾಂ, ನಿಜ, ಹೌದು, ಹೌದೌದು, ಕರೆಕ್ಟ್. ಚರ್ಚೆ ಪೂರ ಆಂಡ್ ಇದು ಇನ್ನ ಸಜೆಷನ್ ದಾದೆ ಪನ್ಲೆ ಸರ್ ಸ್ವಾಮಿ ಗುರುಪುರದ ಇದೆ ಕೂಲೂಡು ನಿಕ್ಲೆ ರಡ್ರಡ್ ಬ್ರಿಡ್ಜ್ ಅಲ್ಲ ನೆಂಗ್ಲು ದಯಾದಿರಿ ಕೈ ಮುಗ್ಗ ನಿಕ್ಲೆ ಗುರುಪುರದ ಒಂಜಿ ಪಾತಿರ್ಲೆ ನಿಕ್ಲೆ ಗುರುಪುರದ ದಾಲ್ ಅಜ್ಜಿ ಅವು ಪೂರ್ಣ ಗತ್ತಿಜ್ಜಿ ಸ್ವಾಮಿ ಬೊಕ್ಕ ನಿಕ್ಲ ಕೂಲೂರಿಗೆ ಬರ್ತದೆ ಪುನಃ ಒಂದೋಡು ಗೊತ್ತಾಣತೆ ಬೇತ ದಾರ ಉಪಯೋಗಿಸಿ ಪೂರ್ಣ ನಿಮ್ಮ ಇದಕ್ಕೆ ಸಜೆಷನ್ ಪರಿಹಾರ ಏನು ಮಾಡಬಹುದು? ಪರಿಹಾರ ಬಲ್ಲೆ ಗುರುಪುರದ ಎಕ್ಕ ಬಲ್ಲೆ ಇರಿ ಬಾಕಿದ ವಿಷಯ ಇತ್ತು ಗುರುಪುರದ ಪಾತಿರ್ಲೆ ಸ್ವಾಮಿ ಅತ್ತೆ ಇತ್ತ ಇಂಥ ವಿಷಯ ಟಾಪಿಕ್ ಗುರುಪುರದತ್ತೆ ಸ್ವಾಮಿ ಗುರುಪುರದ ಸಾಮರ್ಥ್ಯ ಮಲ್ದಿನಿ ಅದು ಮಲ್ಲೆಜಿ ಆರೆ ಕೂಲೂರು ದಾಂಡಲ ಉಪ್ಪಡು ಇರ್ನ ಸಜೆಷನ್ ದಾದ ಮಲ್ಲೆ ಇದು ಎಂಚ ಇದು ಈ ಹೊಸ ಆಯ್ತಾ ಆಯುಷ್ಯ ಮುಗಿದೀನಿ ಅಂತ ಮಕ್ಕಳು ಚಕ್ ಮಾಡ್ಕೊಂಡಿದ್ದೆ ಮಕ್ಕಳೇ ಸಂತೋಷ ನಂದು ಅಂಚೆ ದಾಲ ಆಪುಚ್ ಕರೆಕ್ಟ್ 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 ರಗಡೇಜ್ ಕರೆಕ್ಟ್ ಎಸ್ ಎಸ್ ಅವು ಕಾಸ್ ತೀತರಿಗೆ ತೂಕ ಏ ಪಾಪುಂಡು ಮಾಡಿ ಎಸ್ ಕಾಸ್ ತೀತರಿಗೆ ಬೇಗ ಕೊರ್ಪೇರಿಗೆ ಆಯ್ಕೆ ಒಂಜಲ ಆಯ್ಜಿ ಬಂದ ಪೂರೆಲ್ಲ ಪಟ್ಟೋರಿಗೆ ಆ ಕಾಸನ್ನು ಸೊಲ್ಮೇಲು ಥ್ಯಾಂಕ್ ಯು. ಓಕೆ, ಸರಿ. ಇಂಜಿನಿಯರ್ಸ್ಗಳು ಕೂಡ ಕಳೆದ ಬಾರಿ ಮುಲ್ಲಾರ್ಪಟ್ಟಣವನ್ನು ನೋಡಿ ಒಳ್ಳೇದುಂಟು ಸರಿ ಉಂಟಂತ ಹೇಳಿದ್ರಂತೆ. ಆಗಿರುವಾಗ ಇದು ಕೂಡ ಸರಿ ಉಂಟಂತ ರಿಪೋರ್ಟ್ ಕೊಟ್ಟರು. ಇಂಜಿನಿಯರ್ ನಾಕು ಉಂಡತೆ ಒಂದು ಸೆಕೆಂಡ್ ಪಿ.ಯು.ಸಿ ಕಲ್ತದ್ದು ಒಂದು ಡೈರೆಕ್ಟರ್ ಆತಿನಾಕು ಇಂಜಿನಿಯರ್ ನಾಕು ಕೆಲವು ಇಂಜಿನಿಯರ್ ನಾಕು ಮೇಸಿ ಕಲ್ತು ನಂಗೆ ಇಂಜಿನಿಯರ್ ಹಾಕ್ಲಾ ತುಳ್ಳಿ ಕಾಸು ಕೊರೋಣ ಮೂಲ ಓಲಾಪ್ ಗೊತ್ತಂಡೆ ಸರ್ಟಿಫಿಕೇಟ್ ಸರ್ಟಿಫಿಕೇಟ್ ಓಲಾಪ್ ನೀರಿ ಡಾಕ್ಟರ್ ಆಡೋಣ ಖಾಲಿ ಕಂಪೌಂಡ್ ಆಯ್ತು ನೀರಿ ಸರ್ಟಿಫಿಕೇಟ್ ಡಾಕ್ಟರ್ ಸರ್ಟಿಫಿಕೇಟ್. ಈಗಿನ ಇಂಜಿನಿಯರ್ಗಳು ಪುಸ್ತಕದ ಬದನೆಕಾಯಿ ಎಲ್ಲರಲ್ಲ, ಇವು ಕೆಲವುಗಳು ಬರ್ತವೆ ಏನೋ ಅದಕ್ಕೆ ಅವರು ಹೇಳ್ತಾರೆ ಇದು ಅಂದರೆ ಅಲ್ಲಿ ಹೇಳಿದ್ರಲ್ಲ ಹೊಯ್ಗೆ ಸಮಸ್ಯೆ ಜಾಸ್ತಿ ಹೊಯ್ಗೆ ಹಾಕಿದ್ದಾರೆ, ಅದಕ್ಕೆ ಸಿಮೆಂಟ್ ಕಡಿಮೆ ಹಾಕಿದ್ರು, ಅದರಿಂದ ಅದು ಬಿತ್ತು ಮುಲ್ಲಾರ್ಪಟ್ಟಣ. ನಾನು ಹೇಳೋದಾಗಿ ಹೊಯ್ಗೆ ತೆಗ್ದಲ್ಲ ಜಾಸ್ತಿ ಹೊಯ್ಗೆ ಇದಕ್ಕೆ ಮಿಕ್ಸ್ ಮಾಡಿದ್ದಾರೆ, ಇಲ್ಲಾಂದ್ರೆ ಈಗ ಬೆಂಡ್ ಆಗುದು ಹೇಗೆ ಅದು ಗಂಜಿ ಮಾತಾಡಿ ಒಂದು ಪಿಲ್ಲರ್ ಸ್ಟೇಡಿಯಂ ಆಯರೆ ಒಂದು ಸ್ಟೇಡಿಯಂ ಆಯರೆ ಪ್ಲಾಸ್ಟಿಕ್ ಪಾರ್ಕ್ ಆಯರೆ ಪ್ಲಸ್ ಇಂಡಸ್ಟ್ರಿ ಆಲ್ರೆಡಿ ಓಪನ್ ಆತನು ಗಂಜಿ ಮಾತಾಡಿ ಅಂದ್ರೆ ಇಂಡಸ್ಟ್ರಿ ಪೂರ ಆನಗ ಮಲಮಲ ಇರ ಒಂಜಿ ಮಲಮಲ ಗಾಡಿಲು ಪಾಸ್ ಓಡಾಂಡ ಐಕ್ ಬೋರ್ಡ್ ಆಯ್ತಾ ಮೊಗ ಮಕ್ಕಳು ಇಂಡಸ್ಟ್ರಿ ಎಂಚ ಮಗ ಪರ್ಮಿಷನ್ ಕೊಡೋದಿಲ್ಲ. ಕಂಟೈನರ್ ಅನ್ನು ನಮಗೆ 6 ಚಕ್ರಕ್ಕಿಂತ ಮೇಲೆ ಬರುವಂತ ಗಾಡಿಗಳನ್ನು ಸಂಪೂರ್ಣ ಗುರುಪುರ ಸೇತುವೆ ಹೊಸದಾಗುವ ತನಕ ನಿಷೇಧಿಸಬೇಕು, ಮತ್ತೆ ಬೈಪಾಸ್ ಆಗ್ಬೇಕು. ನಮಗೆ ಒಂದು ದೊಡ್ಡ ಬಸ್ ಒಂದು ಫುಲ್ ರಿಸ್ಕಿ, ಅದು ರಿಸ್ಕಿ, ಈಗ ಅನಿವಾರ್ಯ ಹೋಗ್ಲೇಬೇಕು. ಆದ್ರೆ ಇದನ್ನು ಕಡಿಸಿ ಪುನಃ ನಾವು 6 ಚಕ್ರದ ಹೋಗದ ಹಾಗೆ ಮಾಡಿದ್ರೆ ಇವರು 16-20 ಚಕ್ರ ದೊಡ್ಡ ಇದನ್ನು ತಂದು ಇಲ್ಲಿ ಎಲ್ಲ ಪೊಲೀಸ್ ಎಲ್ಲ ಒಂದು ಹೋಮ್ ಗಾರ್ಡ್ ಆದ್ರೂ ಇಡಬೇಕು. ಪೊಲೀಸ್ ಸಂಖ್ಯೆ ಇಲ್ಲದ್ರೆ ಹೋಮ್ ಗಾರ್ಡ್ ಆದ್ರೂ ಇಡ್ಲಿ ಅಲ್ಲಿ ಎರಡು. ಸರ್, ಕಾರ್ಯಕ್ರಮದ ಕೊನೆ ಹಂತಕ್ಕೆ ಬರ್ತಾ ಇದ್ದೀವಿ. ಅಂತಿಮವಾಗಿ ನೀವು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಅಂತಿಮವಾಗಿ ನಾವು ಏನು ಹೇಳುವುದಂದರೆ, ಗುರುಪುರದಲ್ಲಿ ಈ ಬ್ರಿಡ್ಜಿನ ಪರ್ಯಾಯ ಬ್ರಿಡ್ಜನ್ನು ಈಗ ಇವರು ಪೇಪರ್ನ ಹುಲಿ ಆಗಬಾರ್ದು, ಪೇಪರ್ನಲ್ಲಿ ಹೇಳಿದ್ದಾರೆ, ಅದನ್ನು ಕಾರ್ಯಗತಗೊಳಿಸಬೇಕು. ನಂಬರ್ 1. ನಂಬರ್ 2, ನಮ್ಮದು ಇನ್ನೊಂದು ಬೇಡಿಕೆ ಏನಂದರೆ, ಬೈಪಾಸ್ ಈ ರಸ್ತೆಯ ಒಂದು ವಾಹನಗಳ ದಟ್ಟಣೆಗೆ ಬೈಪಾಸ್ ರಸ್ತೆಯನ್ನು ಕೂಡಲೇ ಮಾಡಬೇಕು. ಬಿಕರ್ನಘಟ್ಟೆಯಿಂದ ಸಾಣೂರಿನವರೆಗೆ ಸ್ಯಾಂಕ್ಷನ್ ಆಗಿದೆ, ಇದನ್ನು ಯಾಕೆ ನೀವು ಮುಚ್ಚಿಟ್ಟಿದ್ದೀರಿ? ಇದನ್ನು ಖಂಡಿತ ಆಗಬೇಕು, ಇಲ್ಲದಿದ್ದರೆ ನಾವು ಮುಂದಕ್ಕೆ ನಾಗರಿಕರು ಸೇರಿಕೊಂಡು ಉಗ್ರವಾದ ಹೋರಾಟವನ್ನು ಮಾಡಲಿಕ್ಕೆ ಕಟಿಬದ್ಧರಾಗಿರ್ತೇವೆ ಅಂತ ನಾವು ಈ ಸಂದರ್ಭದಲ್ಲಿ ಹೇಳ್ತೇವೆ. ಮೇರ್ನ ಗುರುಪುರ ಒಂಜಿ ಮೇಲೆ ಗುರುಪುರ ಅವಾರ್ಡ್ ಅಂಚನೆ ಯಾನ್ ಮನೆ ಪ್ರತಿಯೊಂದು ಎಟ್ಲ ನಂತೂರ್ದ ಅವಾರ್ಡ್, ನಂತೂರ್ ಫ್ಲೈಓವರ್ ಬೋರ್ಡು ಅಂಚನೆ ನಮ್ಮ ಪಂಪೆಲ್ ಅವಾರ್ಡ್, ತೊಕ್ಕೋಟ ಅವಾರ್ಡ್, ನಮ್ಮ ಊರ್ದ ಬೇಲೆ ಫಾಸ್ಟ್ ಆಯ್ನಾತ್ ಫಾಸ್ಟ್ ಆವಡು ಇನಿ ಎಂಕುಲು ಜೆತ್ತಿನ ಮಸ್ತ್ ಜೆತ್ತದಾಂಡು
ಇನಿ ಸಮಸ್ಯೆಲು ನಮ್ಮ ಇನಿ ಎಂಚ ಈ ಗುರುಪುರದ ಎಂಚ ನೆತ್ತ ಮುಲ್ಲಾರ್ಪಟ್ಲ ಎಂಚನ ಅಂಚೆ ನಮ್ಮ ಕೂಲೂರು ದಾಯರ್ಲ ಚಾನ್ಸಸ್ ಉಂಡು ಐ ಕ್ಯಾನ್ ಬಿನಿ ಇನಿ ಹೋರಾಟ ಮಲ್ಪನಕುಲೇ ಮಾತ್ರ ಹೋರಾಟ ಮಲ್ಪನತ್ ನೆಕ್ ಹೋರಾಟ ಮಲ್ಪನಕುಲು ಹೊಸ ಹೊಸದ ಪುಟ್ಟೊಂದು ಬರುಡು ಇನಿ ಹೋರಾಟ ಮಲ್ಪನಕ್ಲೆ ಕಾಣಲ್ಲ ಇಂಕುಲು ಪಿರೋಡ್ರನ್ನ ಸಪೋರ್ಟ್ ಕೊರ್ಕ ಇನಿ ಖಾಲಿ ಆಯ್ ಹೋರಾಟ ಮಂತೊಂದುಲ್ಲೆ ಒಂದು ಆಯ್ನ ಪಿರೋಡ್ ದೂರ್ನತ್ ಆಯ್ಗೆ ಕಾಂಗ್ರೆಸ್ ಆಯ್ BJP ಆಯ್ ಕಾಸು ಕೊಡ್ತೆ ಅವು ದೂರ ಬಲ್ಲಿ ಇನಿ ಮೊಕುಲು ಹೋರಾಟ ಮಂತಿನ ದಾದಾರಂಡು ಇತಿ ಯಾಲ್ನ ಯಾಲ್ನ ಬೆನ್ಪಿನ ಎನ್ಕ ಟೆಂಪೊಂಡು ಅವೇ ಸಾಧಿಗೆ ಅಂದು ದಿನ 2 ಸಲ ಬೋಂದು ಪ್ಯಾನ್ ಇನಿ ಅವು ಆ ಬ್ರಿಟಿಷರ್ನ ಕಾಲ ಕಟ್ಟಿನ ಹಿಡ್ದಾತ್ರ ಏನು ಏತೋ ಡಿಸೀಲ್ ಓರಿದ ಈ ಸ್ಪೋರ್ಟ್ಗು ಐ ಮೀನ್ ಪ್ರತಿಯೊಂದು ನಿನ್ನಿ ಒಂಜಿ ಬೇಲೆ ನಿಕ್ಲೆ ಹೋರಾಟ ಮಲ್ಪರ ಆಯ್ಜಿ ಬಂದಾಂಡ ಹೋರಾಟ ಮಲ್ಪನಾಗ ಸಪೋರ್ಟ್ ಕೊರ್ಲಿ ಹೋರಾಟ ಮಲ್ಪನಾಗ ಸಪೋರ್ಟ್ ಕೊರ್ಚಿನ ಬೇಜಾರಿಜಿ ಆ ನಾಕ್ಲೇನು ದೂರ ವಿರೋಧದಾವನೆ ಇರೋಜಿ ಆಜಿ ಬಂದ ನೆಗೆಟಿವ್ ಪಾತ್ರನ ಮಕ್ಕಳ ಮಲ್ ತಮಾಷೆ ಮಲ್ಪನ ಅವೊಂಜಿ ಮಲ್ಪರ ಇನಿ ನಿಕ್ಲು ಮೀಡಿಯಾದ ದಾಲ ಕೊರಿಯರ್ ಬಂದಾಂಡ ಇದು ಫಸ್ಟ್ ಒಂಜಿ ಕಾಲ್ ಬಂದಿತ್ತೇರಿ ಮೊಕ್ಲಿ ದಾದ ಒಂದು ಆ ಮೀಡಿಯಾದಕ್ಲೆಗೆ ಅಕ್ಲಿ ದಾಲ ಒಂದು ಆಪ್ನಂತ ಯಾರು ಇನಿ ಮೀಡಿಯಾದಕ್ಕೂ ಏತ್ ಪ್ರಾಬ್ಲಮ್ ಸಾಲ್ವ್ ಅಂತ ಇನಿ ಮೀಡಿಯಾದ ಕೆಲವು ವಿಷಯ ಬತ್ತಿನ ಜನಗಳಿಗೆ ಗೊತ್ತಾ ಒಂದುಂಡು ಇನಿ ಒಂಜಿ ವೇಳೆ ಮೀಡಿಯಾ ಆ ಸೋಷಿಯಲ್ ಮೀಡಿಯಾ ಬರೀ ಇಜ್ಜಿ ಬಂದಾಂಡ ಇನಿ ಮೊಕ್ಲಾಂಜಿ ಕಾಸು ಬಂದ ನಿಂತೀವಿ ನಮಗೆ ಗೊತ್ತಾಗ ನಾ ಏತ್ ಲೂಟಿ MB ಏತ್ ಲೂಟಿ ಆ ಏನೊಟ್ಟಿಗೆ ಬಲ್ತೆ ನಮಗೆ ಗೊತ್ತಾಗ್ತನ ಇನಿ ಮೀಡಿಯಾದಕ್ಕನ ಸಪೋರ್ಟ್ ಇತ್ತಿನೆಟ್ ನಮ್ಮ ಊರು ಈತ್ ನೆಟ್ ಉಂಡು ಐಗಣ್ಣಿ ನಮ್ಮ ಇನಿ ದೇಶ ಬದಲಾವೊಂದುಂಡು ಅಂಚೆ ದೇಶ ಬದಲಾಯಿಲ್ಲಕನೆ ನಮ್ಮ ಕುಡ್ಲಲ ಬದಲಾವಡು ಎಂಕ್ ಕುಡ್ಲನ್ನ ದೇಶ ಲಕ್ಕನೆ ಐಗಣ್ಣಿ ಎಂಚ ದೇಶ ಬದಲಾವಣೆ ಅಲ್ಪ ದೆಲ್ಲಿಡ್ ಅಲ್ಪ ಬೇಲ ಇಲ್ಲಕ್ಕನೆ ನಮ್ಮ ಕುಡ್ಲಳ ಬೇಲಾವಡು ಇನಿ ನಮ್ಮ ದೇಶ ಇಂಪ್ರೂವ್ಮೆಂಟ್ ಒಂದು ಸರಿ ಅಂಚೆ ನಮ್ಮ ಕುಡ್ಲೆಲ್ಲ ಇಂಪ್ರೂವ್ಮೆಂಟ್ ಅವಳು ಕರೆಕ್ಟ್ ಎಸ್ ಸೊ ಜನಪ್ರತಿನಿಧಿಗಳನ್ನು ಆಯ್ಕೆ ಮಾಡುವುದು ಅವರು ಸರಿಯಾದ ಮೂಲಭೂತ ವ್ಯವಸ್ಥೆಗೆ ಅಥವಾ ಸೌಕರ್ಯಕ್ಕೆ ಮುಂದಾಗಿ ಅದನ್ನು ಈಡೇರಿಸಲಿ ಅಂತೇಳಿ, ಅದು ಆಗದೇ ಇದ್ದರೆ ಅವರನ್ನು ಆಯ್ಕೆ ಮಾಡಿದ್ದಕ್ಕೇನು ಇದೇ ಇರುವುದಿಲ್ಲ, ಅರ್ಥವೇ ಇರುವುದಿಲ್ಲ. ಆದ್ದರಿಂದ ಗುರುಪುರದ ಸೇತುವೆ ನಿಜಕ್ಕೂ ತನ್ನ ಆಯುಷ್ಯವನ್ನು ಮುಗ್ದಿದೆ ಅಂತೇಳಿ ಸ್ಥಳೀಯರು ಹೇಳ್ತಾರೆ. ನೋಡಿದವರಿಗೆ ಅದು ಕಾಣ್ತದೆ ಕೂಡ. 95 ವರ್ಷ ಬಾಳಿಕೆ ಬರೋದು ಒಂದು ದೊಡ್ಡ ವಿಚಾರ. ಬ್ರಿಟಿಷರು ಕಟ್ಟಿದ ಕಾರಣ ಅದಿಷ್ಟು ಬಂತು. ನೀವು 100 ವರ್ಷ ಆಗೋ ತನಕ ಕಾಯಬೇಡಿ. ನಾನು ಅದನ್ನು ಸಂಬಂಧಪಟ್ಟವ್ರಿಗೆ ಹೇಳೋದು, ಆದಷ್ಟು ಬೇಗ ಒಂದು ಹೊಸ ಸೇತುವೆಯ ನಿರ್ಮಾಣ ಆಗಲಿ. ಗಟ್ಟಿಮುಟ್ಟಾಗಿರುವಂಥ, ತಾಂತ್ರಿಕವಾಗಿ ಶಕ್ತಿಶಾಲಿಯಾಗಿರುವಂತಹ ಸೇತುವೆ ನಿರ್ಮಾಣ ಆಗಬೇಕಾದ್ರೆ ಒಳ್ಳೆ ಗುತ್ತಿಗೆದಾರರಿಗೆ ಕೊಡಿ. ನಂತರ ನಾವು ಅವರು ಸರಿ ಇರಲಿಲ್ಲ, ಇವರು ಸರಿ ಇಲ್ಲ ಅಂತ ಹೇಳಿದರೆ ಪ್ರಯೋಜನ ಇಲ್ಲ ಅಂತ ಹೇಳ್ತಾ ಕರೆ ಮಾಡಿರುವಂಥ ವೀಕ್ಷಕರಿಗೆ ಮತ್ತು ಕಾರ್ಯಕ್ರಮಕ್ಕೆ ಬಂದು 1 ಗಂಟೆಗಳ ಅವಧಿಯಲ್ಲಿ ತಮ್ಮ ಅಭಿಪ್ರಾಯ ನಮ್ಮೊಂದಿಗೆ ಮಂಡಿಸಿರುವಂಥ ಕಿಟ್ಟಣ್ಣರೇ ಅವರಿಗೆ ಮತ್ತು ಸೌರಾಜ್ ಮಂಗಳೂರು ಅವರಿಗೆ ಇಬ್ಬರಿಗೂ ನಮ್ಮ ಟಿಯಪ್ಪರಿಗೆ ಆತ್ಮೀಯ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್ ಸರ್. ಇವತ್ತಿನ ಜನಧ್ವನಿ ಸೋಮವಾರ ರಾತ್ರಿ 7:40 ಜನಧ್ವನಿ ನೇರ ಪ್ರಸಾರದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ, ಶುಭರಾತ್ರಿ, ಶುಭ ವಾರಾಂತ್ಯ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.